ನಮ್ಮ ಸಾಮೂಹಿಕವಾದ ಪಾತ್ರ ಆಂಜನೇಯರು ಮಾತ್ರ ಅಲ್ಪ ಅಲ್ಲಿ ಅಮ್ಮೆಂದು ಬಲ್ಲ ಕುಡಿಕೆಯರು ಅಲ್ಲ ಅಪ್ಪೆದ ಅಮ್ಮ ಅಲ್ಲ ಹೊರಗೆ ಹೊರತು ಸಡಿಪ್ಪಗೆ ಅಪ್ಪೆ ಬಲ್ಪುಡ್ತೇವೆ ಅದಕ್ಕೆ ಮುಖ್ಯ ರುಚಿ ಆಮೇಲೆ ಅಣ್ಣೆಯಲ್ಲಿ ಆಗ ಇಂಚಿನ ಬರ ಅಭ್ಯಾಸ ಉಂಟು ನಮ್ಮ ಕಲ್ಪಿಸ ಸಾಧ್ಯ ಅಂಚಿನ ಇಲ್ಲದವರು ಒಂದು ಬಾಲೆ 15-14 ವರ್ಷದವರು ಇಡು ಇಂಚವ ನಾನ ಜೀವನ ಅಮ್ಮೆ ಫೋಕ್ಸೋ ಕಾಯ್ದೆ ಅರೆಸ್ಟ್ ಬಂದ್ರೆ ಜೈಲು ಕೊಡ್ತಾರೆ ಬಿಡ್ಲಿ ಹೌದಾದ್ರೆ ಆಗ ಇಂಚ ಮರಣ ಅವಳು ಅಣ್ಣ ಈ ಬಾಲದ ಜೀವನ ಇಲ್ಲದ ಜೀವನ ಭವಿಷ್ಯ ದಯಮನ್ಪಡು ಬರಲೇ ನಮ್ಮ ಇಪ್ಪನಂಚಿನ ಚಟ ಹವ್ಯಾಸ ಸಂದರ್ಭ ನಮ್ಮನ್ನು ಬಂದಿರ ಮಂತಪಡು ಬಂದಿರ ಮಸ್ತ್ ಯುವಕರು ಒಂಜಿ 10-15 ವರ್ಷದ ಈ ರೇಪ್ ಗೀಪ್ ಬಂದಾಗ ಮಲ್ಲ ಸುದ್ದಿ అయినా ಮಣಿಪಾಲದ ರೇಪ್ ಕೇಸ್ ಜಾಗತಿಕವಾದ ಭಾರಿ ಮಲ್ಲ ಪುನರ್ಗೊಂಡು ಎಡ್ಡಿ ರೇಪ್ ನಮ್ಮ ದಕ್ಷಿಣ ಕನ್ನಡ ಉಡುಪಿದು ಬುದ್ಧಿವಂತರ ಜಿಲ್ಲೆ ಅನ್ನೋದ ಬಾಕಿ ಚೂದು ಮನೆಯ ಶುರು ಹೋದ ಕಾರಣ ಮಣಿಪಾಲದ ರೇಪ್ ಕೇಸ್ ಐನು ಮಂತನ ರಟ್ಟು ಜವನಿಯರ ಕತೆ ಗೊತ್ತು ನಿಮಗೆ ಅಕ್ಕಲು ಆ ಊರುಡು ಬೆಸ್ಟ್ ದಿ ಬೆಸ್ಟ್ ಅಂತಂದ್ರವ ಅಂಚಿನ ಜವನ ಗುಣಟ ದೀಪು ಪ್ರತಿನಿತ್ಯದ ದೀಪು ಬೆಸ್ಟ್ ಜನಗಳು ವಿಶ್ವಕೈವರ್ಣಗಳು ಅಲ್ಪ ಸಾರ್ವಜನಿಕವಾದ ಸತ್ಯನಾರಾಯಣ ಪೂಜೆ ದೀಪು ಚೌತಿ ದೀಪು ಅಷ್ಟಮಿ ದೀಪು ಇಂಚಿನ ಕಾರ್ಯಕ್ರಮಗಳ ಆ ಗಂಟೆ ಜವನ ನಿಜ ಇಂಚಿ ಅದು ಯೋಗ ಇಂಚಿನ 11 ಗಂಟೆ ಸಜೆಷನ್ ಮಾಡಬಹುದು ಆಡ ರಾತ್ರಿ ಹುಂಜಿನ ಮೂಗುಂಡು ಒಂದು ಜಾಸ್ತಿ ಪರಿಯರೆ ಬಾದನ ಹುಂಜಿ ಅನಿಸದೆ ಆ ಪೊಣ್ಣು ನಮ್ಮಿಂದ ಸಾಮೂಹಿಕವಾಗಿ ನಡೆಸಿದ ಅತ್ಯಾಚಾರ ಭೀಕರವಾದ ಅತ್ಯಾಚಾರ ಅಂತೇಳಿ ಅಲ್ಲ ಕೇಸ್ ಮುಗಿತಾರೆ ಆ ಹುಡುಗಿಯರಿಗೆ ಎಣ್ಣೆ ಬರ್ತೀವಿ ಆಗ ಹವ್ಯಾಸ ಅಭ್ಯಾಸ ದುರಭ್ಯಾಸ ಆನಿ ಆಗ ಆ ಸಂದರ್ಭ ಆಗ ಅಂಚಿನ ಮಲ್ಲ ಕೆಲಸ ಮಾಡ್ಬೋದು ಎಲ್ಲದಾನಿ ನಮ್ಮ ಕೈದುಲ ಅಂಚಿನ ಗಣಿತ ಘಟನೆಯನ್ನು ಬೇಕು ಮಂದಿಪ್ಪು ನಾನಂತ ಬರ್ತಿರೋ ಸಾಧ್ಯತೆ ಉಂಟು ಸೈ ನಮ್ಮ ಜೀವನ ಮುಗಿಯಡೆ ಇಂಚಿನ ವ್ಯವಸ್ಥೆದಲ್ಲಿ ನಮ್ಮ ಇಲ್ಲದ ಒಂದು ಭಾಗ ಬಾಳೆಗ ನಮ್ಮ ಒಂದು ಬಾಳೆಗ ಅಂಚಿನ ಗಟ್ಟಿ ಆಟದಾಟ ನಮ್ಮ ಐದು ಎದುರು ಸೇರ ತಯಾರಲ್ಲನ ನಮ್ಮ ಸ್ಥಿತಿ ಇಂಚಾದಿಪ್ಪು ಆ ದೃಷ್ಟಿ ನಮ್ಮ ಆಲೋಚನೆ ಮತ್ತೊಂದು ಕುತಂಕತ ಸುಮ್ಮನೆ ಪೂರ ಆಲೋಚನೆ ಎಲ್ಲ ನಮ್ಮ ಆಲೋಚನೆ ಮಕ್ಕಳು ಏನೊಂದು ಮೊಬೈಲ್ ನಮ್ಮ ಪ್ರೊಜೆಕ್ಟ್ ತೋಯ್ಬಾರ್ದು ಕೋಡೆ ಅಂತ ಬರೋಣ ಮೊಬೈಲ್ ಆಯ್ನ ವಿಡಿಯೋ ನೀವು ತೋಯ್ಬೇಕು ಐನ್ ಏನು ಸೋಕು ಬರೆದು ಮಾಡ್ತಾರೆ ಐನು ಬರೆದು ಮಾಡ್ತಾರೆ ಇಂಚಿನವ ತೂಪರ ಒಟ್ಟು ಈಗಲೇ 70 ಜನ ತೂನಾಗ ಇಡೀ ಬಯ್ಯ ಉಂಟಾವ ಅರ್ಥಾಟ ರಾಷ್ಟ್ರೀಯ ಊರ ಕೊಡ್ತಾ ಗಂಟೆ ಪೂರ ರಾಜ್ಯದಲ್ಲಿ ಇಂಡಿಯಾದಲ್ಲಿ ಪೂರ ವಿಡಿಯೋ ಮಾಡ್ತಿದ್ದೇವೆ ಹಾಗೆ ಇಂಜಿನ ವಾಯ್ಸ್ ಇಟ್ಕೊಂಡು ಹೋಗಿದ್ದೇವೆ ಅರ್ಥಾಟ ಅವೇ ವಿಡಿಯೋ ನಮ್ಮಂತೆ ಬಾರಿ ಖುಷಿ ಇದೇ ವಿಡಿಯೋ ಓಡಿ ಹೋಗ್ಬಿಡು ಆಗ ಹೊಡಿದರೆ ಹೋಗ್ಬಿಡು ಆಗ ಮಗನೇ ಹೋಗ್ಬಿಡು ಆಗ ಮಗನೇ ಹೋಗ್ಬಿಡು ಆಗ ಅಪ್ಪ ಹೋಗ್ಬಿಡು ನಮ್ಮ ವಿಡಿಯೋ ಆಸ್ತಿ ನಾನು ಬಟ್ಟೆ ನಮ್ಮ ಕೆಸರನ್ನು ನಾಯಿ ಕಡೆ ನಮ್ಮ ಎಂಚಿನ ಒಂದು ವಿಡಿಯೋ ನಮ್ಮ ಅಪ್ಪ ಮಾಡೋದು ನಮ್ಮ ಜೋಗುಡು ಮಾಡಿ ಹೆಚ್ಚದೋಜು ಈಗ ಮತ್ತೆ ನಮ್ಮ ಬಾಲೆ ನಮ್ಮ ಅಪ್ಪ ಸ್ವೀಕರಿಸಿದ ಸಾಧ್ಯತೆ ಉಂಟಾ ನಮ್ಮ ಮುಂದೆ ಹೇಗೆ ರಂಟೆದ ಒರಿ ಮಗೆಯಲ್ಲಿ LLB ಫೈನಲ್ ಇಯರ್ ಆಂಡ್ 5 ವರ್ಷ ಆಂಡ್ ಇದು ಸರ್ವಿಸ್ ಮಂತೊಂದು ಮಗೆ ಇನಿ ಐ ಎನ್ನ ಮೇಕಿ ಇನಿ ಬದುಕದು ಉಲ್ಲೆ ನಿತ್ತಂಗ ಮಗೆ ಲಾಯರ್ ಆದ ಪೋದು ಕುಲ್ಲುನಾಗ ಏತ್ ಪೊರ್ಲುನು ತುವೊಂದಿತ್ತದುವೆ ಇನಿ ಏನು ವೇದಿಕೆ ಉಂಟೊಂದು ಮೈಕ ಬತ್ತೊಂದು ಪಾತೆರೊಂದುಲ್ಲೆ ಏನು ಪಂಪುನಂಚಿತನ ಸ್ಥಿತಿಟ್ಟು ಏನಿಜ್ಜಿ ಬೇನೇನು ಮಾತ್ರ ಏನು ಪಂಡೊಂದು ಹೊರತು ಅಂಚ ಆಯ್ರ ಬಲ್ಲಿ ನಮ್ಮ ಸಂಸಾರಡು ನಮ್ಮ ಆಗ್ಲೇನೆ ಎಂಚ ತೂವೋಡು ಕಳ್ಳೆ ಕಣೆ ಬಾಳೆ ಆಗಲ್ಲ ನಮ್ಮ ತೂವೋಲಿ ಎನ್ನ ಕಂಡನೇನೇನು ಬಾಳೆ ಅದು ತೂವೋಲಿ ಎನ್ನ ಕಂಡನೇನೇನು ಸಮ್ಮಲೆ ಅದು ತೂವೋಲಿ ಎನ್ನ ಕಂಡನೇನೇನು ಎನ್ನ ಅಪ್ಪ ಅದು ತೂವೋಲಿ ಕಂಡನೆ ಆ ಪ್ರೀತಿನ ನಮ್ಮ ಆಗ್ಲೇದು ಕೊರೊಂದು ಬರ್ತಂಡ ಇನಿಯೇನು ಉಡುಪು ಎಂಚ ಉಂಡೊಂದುಲ್ಲೆ ಅಂಚನೆ ಉಡುಪು ತಿನ್ಪುನಂಚಿತ್ತ ನಂಗೆ ಸಂದರ್ಭ ಉಂಡು ಒಂದು ಎನ್ನ ಒಂಜಿ ಅನಿಸಿಕೆ ಅಕಲ ಜೀವನಡು
ಬೇತೆ ಬೇತೆ ನಮ್ಮನೆದ ಕಷ್ಟಲಿಪ್ಪು ಎನ್ನ ಒಂಜಿ ಅಪ್ಪಾರ್ಲಿಡಾವಾಡು ಸಂಗಟಿ ಆಗ್ಲಿಡಾವಾಡು ಪದ್ಯ ಅಲಿಪ್ಪರು ಎನ್ನ ಒಂಜಿ ಮನವಿನಿಕ್ಲಿಡ ದಾನೇನ್ ಪಂಡ ಏತೇ ಪರಡು ನಮ್ಮ ಕಂಡನಿ ಏತೇ ಪರಡು ನಮ್ಮ ಅವು ನಮ್ಮ ಬಾಲೆ ಏತೇ ಪರಡು ಅವು ನಮ್ಮ ಮೆಗ್ಗಿ ಪಲೆ ಅಕಲ ಸೇವೆ ನಮ್ಮನೇ ಮಲ್ಪೇರಿ ಪುನಾಗ್ಲು ಒಡ್ಚಿ ಪರ್ತ ಫೋನ್ ಪಂಡ ಮಾರ್ಗದ ಬರಿಕ ಬೋರುಂಡ ಎಲ್ಲೆ ವಿಜಯಕ್ಕನ ಕಂಡನೆ ಎಲ್ಲೆ ವಿಜಯಕ್ಕನ ಮಗೆ ಎಲ್ಲೆ ವಿಜಯಕ್ಕನ ಅಮ್ಮೆರೆ ಎಲ್ಲೆ ವಿಜಯಕ್ಕನ ಸಮ್ಮಲೆ ಒಂದು ಪನ್ಪುನೇರಿಡ ನಾ ಮನೆ ಬಂದು ಒಂಜಿ ವಿನಂತಿ ಅಪ್ಪ ಎರ್ಲಿಡ ಏತೇ ಪರಡೆ ಅಗ್ಲೇನ್ ತಾಂಗಿದ್ದು ನಮ್ಮ ಉಳಾಯಿ ಕೊಣೊಯ್ಯಿ ಅಗ್ಲಿಗೆ ಏತು ಪಿರಿಪುಣ ಆತನೇಟು ನಮ್ಮ ಇಲ್ಲದೊಲೈಡ್ ಜಾಗೆ ಕೊರದು ಅಗ್ಲಿ ಜರ್ಬಾಡು ಮನಸ್ಸು ಪರಿವರ್ತನೆ ಮಲ್ಪುಗಾಗ್ಲೇನು ಇಂಚಿನ ಶಿಬಿರಲೇಗ ಕೊಣದು ಬರ್ತದ ಪಾಡ್ಗಾಗ್ಲೇನು ಅಗಲ ಜೀವನ ಬೆಳಗಿಸ್ಯಾರ ನಮ್ಮ ಅಪ್ಪೆರ್ಲಾತ್ ನಮ್ಮಡದ ದಾನೆ ಸಾಧ್ಯನ ಆ ಸಾಧಿನ ನಮ್ಮ ಮಲ್ತೊಂದು ಪೋಯಿ ಮಾತೆರೆಗ್ಲ ಅವು ಅಕ್ಕನವೇ ವಿಷಯ ಪಾತೆರಿಯರಂದು ಏನ್ ಎನ್ನೆನೇ ಪಾತೆರೆಗಳು ಹೊರತು ವಿಜಯಕ್ಕ ಗೊತ್ತು ಎನ್ನ ಕಂಡನೇನ ಗೊತ್ತು ನೆಂಗ್ ಎನ್ನ ಮೆಗ್ಗೆನ ಗೊತ್ತು ನೆಂಗ್ ಎನ್ನ ಒಡ ಹುಟ್ಟು ಸಂಸಾರದ ಮಾತ್ರ ಎಂಕು ಗೊತ್ತುಂಡು ಹೊರತು ಬುಕ್ಕೋರಿಯ ನಾವು ಎಂಕು ಗೊತ್ತಿಪ್ಪುದಿ ಏನು ಟೀಕೆ ಮಲ್ಪೆರ ಬಲ್ಲಿ ನಮ್ಮ ಏಪಲ ನಮ್ಮ ಟೀಕೆ ಮಲ್ಪೆರ ಬಲ್ಲಿ ಏನ್ ಬಂದಾಗ ಒಂದು ಅವನಿತ್ತನ ಭಾಷಣ ಅವನಿತ್ತನವೇ ಹಾಗೆ ಮಾಹಿತಿ ಪಂಡೋದಿತ್ತೇರುವರಿ ಕುಪ್ಪಿ 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 ಎಂದು ಮಂಡೋದಿತ್ತೇರು ಏನ್ ಸರಡ ಬಂಡೆ ದಾಳ್ತ ಸರ್ ಕುಪ್ಪಿ ಕುಪ್ಪಿ ದಂಡಕ್ಕೆ ಕುಪ್ಪಿ ನೆನಪಾಪಿಜ ಕುಪ್ಪಿ 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 ದಂಡ ಕುಪ್ಪಿ ನೆನಪಾಪಿಜ ಅಮ್ಮ 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 ಅಂದ್ಬಿಟ್ಟ ಅಮ್ಮನ ನೆನಪಾಪಿಜ ಅದಕ್ಕೆ ಶಿಬಿರ ಕೊರತು ಪಾಡ್ನೆ ಐಕೆ ಎಂದು ಬಂಡೆ ಸತ್ಯ ಅಣ್ಣ ನಮ್ಮ ಅಕ್ಲೆ ನಮ್ಮ ದನಗಳು ಕೊಡು ಸೋಸೋಡು ಅಕ್ಲೆ ದಾಟಿ ಗೆಡ್ಡಿ ಉಂಡು ಅಪ್ಪೆರ್ಗಡೆ ಏನು ಹೊಂದ್ಕೊಂಡೋರ್ಬೆ ಎನ್ನ ಸಂಗಟಿ ಬಲಿಯಾರ್ಗಡೆ ಏನು ಹೊಂದ್ಕೊಂಡೋರ್ಬೆ ಅಕ್ಲೆ ಗೆಡ್ಡಿ ಹೂವುಂಡು ಪತ್ತೆಟ್ಟು ಒಂಜಿ ಎಟ್ಟೆಂದ್ರೆ ಹೂವುಂಡು ಐನಪ್ಪೆ ಜಿಕ್ಕ ನಮ್ಮ ನಮ್ಮಡ್ದೆಲ್ಲ ತಪ್ಪುಂಡು ಏತೋ ಜನ ನಮ್ಮ ನಮಗೆ ಅಕ್ಲೇನ್ ಪನ್ಪ ಅಕ್ಲಂಚ ಮಲ್ಪೇರು ಅಕ್ಲೆಂಚ ಮಲ್ಪೇರು ನಮ್ಮ ಪನ್ಪ ನಮ್ಮ ಪೆರ್ಲುಲ ಏತೋ ಲೇರದೆ ನಮ್ಮ ಪೆರ್ಲುಲ ಏತೋ ಲೇರು ಇನ್ನು ಐಕಂದೇ ಒಂಜಿ ಶಿಬಿರ ಮಲ್ತದೇರು ಮಂಗಳೂರು ಅಂದ ಬೇಡ ಮಂಗಳೂರು ಒಂಜಿ ನಮ್ಮ ಅಪ್ಪೆರ್ಲಿಗೆ ಬೋಡಾದು ಸಂಗಟಿ ಬಗೆಯರ್ಲೇ ಬೋಡಾದು ಐಕಂದೇ ಒಂಜಿ ಕ್ಯಾಂಪ್ ಉಂಡು ಒಂಜಿ ಶಿಬಿರ ಉಂಡು ಅಲ್ಲಿ ಇನ್ನು ಕುಪ್ಪಿ ಪರ್ಪುನ ಬೆತೆ ಬೇತೆ ಉಂಡು ಬೆತೆ ಬೇತೆ ನಮ್ಮನೇದ ವ್ಯಸನಿಲುಲ್ಲೇರು ನಮ್ಮವೇ ನಮ್ಮ ಸಂಸಾರದ ಉಲಾಯಿಡು ಪುಣ್ಯ ಜೋಗುಲು ಇನ್ನು ಐನು ನಮ್ಮ ಉಂತವಡ ನೆಂಚ ಉಂತವಲಿ ಅಕ್ಕಲ್ಲ ಬಿಡಿ ಅಗ್ಲಿಡ ಅಗ್ಲಿ ವ್ಯವಸಾಯ ಮಂತೊಂದು ಪೋಬೇರು ಅಗ್ಲಿ ಒಂಜಿ ವಾರ ಉಂತುಂಡಲ್ಲ ಕಾಲಿ ಒಂಜಿ ವೈರಸ್ಲ ಒಂಜಿ ಅಂಗಿಲ ಎತ್ತುಂಡ ಯಾರು ಅಗ್ಲಿ ಉಂತು ಬೇರೆ ಒಂಜಿ ವಾರಲ ಉಂತು ಬೇರೆ 10 ದಿನಲ್ಲ ಉಂತು ಬೇರೆ ಅವತ್ತೊಂದಂಡ ಒಂಜಿ ತಿಂಗೊಲ್ಲ ಉಂತು ಬೇರೆ ಅಣ್ಣ ನಮ್ಮಡ್ದು ಸಾಧ್ಯನಾ ನಮ್ಮಡ್ದು ಸಾಧ್ಯನಾ ಅಲ್ಲಿಗೆ ಎಜುಕೇಶನ್ ಕೋರುದು ಆಶೀರ್ವಾದ ಹುಡುಗರೆಡು ಆಡ ಒಂಜಿ ಮದ್ವೆ ಬರ್ತದ ಕೊಡ್ತೇನೆ ಇನಿ ಆಲೆಗೆ ಆಲ ಪ್ರಾಯ ಎಂಚಿನ ಉಂಡು ಅವೇ ಬಾಲಿತ್ತೆ ಅಲಿಗುಂಡು ಅವು ಆಲ ಪರಿವರ್ತನೆ ಅವಡು ಎನ್ನನು ಕೊಡಕ ಸಾಕು ನಾವು ಇನಿ ಎನ್ನ ಬಾಲೆಗೆ 4 ವರ್ಷ ಅಂಡದು ಐಗೆ ನಮ್ಮ ಇಂಚ ಇರ್ ಪರ್ವಾರ ಅಲೆ ಜೋಕ್ಲಿ ಜರಿಂಚ ಸಂಖ್ಯೆ ಏನಿ ಎಂಚ ಸಾಂಗ್ ಕೂಡ ಅಂಚನೇ ಸಾಂಗಡೆ ಏನಿ ಏಪ ಮಗಲೇ ಸ್ಥಾನ ಕೊಡ್ತೇನೆ ಅವೇ ಸ್ಥಾನ ನೇನು ಕೊಡ್ತೆ 75,000 ರೂಪಾಯಿನ ಮ್ಯಾನೇಜರ್ಗೆ 16,000 ರೂಪಾಯಿನ ಈ ವಾಚ್ಮ್ಯಾನ್ ಬಾರ್ಲೂಡೆ ಮಾಡಿ ಅರ್ಥಾಡ ಸ್ಥಾನಮಾನದಾರಿಗೆ ಪೂಜಿಗಳು ನಮ್ಮ ದಾದ ಎಂಚಿನ ನಮ್ಮ ಓಲ್ಲ ನಮ್ಮ ಪಾತ್ರದಾರ ಸಮಾಜ ಒಂದಿನ ನಮ್ಗೆ ಗಮನನೇ ಪೂಜಿ ಐಕ್ಯಬೋಡದು ಐಕ್ಯಬೋಡದು ನಮ್ಮ ಇಡೆ ಬಂತು ನಾವು ಸೈಕ್ಳ ದಾದ ಬಂದು ಏರಿ ಬಂತು ನಮ್ಗೆ ಇದ್ದರೆ ನಮ್ಮ ಈ ಚಟ ಇದ್ರೆ ನಮ್ಗೆ ಜೀವನ ಪೂಜಿ ಬುಕ್ಕದ ಕತೆ ನಮ್ಮ ಬುಡಗಿ ಜೀವನದ ಕತೆ ಅರ್ಥಾಡ ಅರ್ಥಾಡ ರವಿ ಬೆಳಗರೆ ಕೇಂದ್ರ ರವಿ ಬೆಳಗರೆ ఇంకా మన పియూసీ ప్రకారం ఆయన పేపర్ మోదన కూడా కొంచెం ರೋಮಾಂಚನ ಈ ಕಡೆಗೆ ಸ್ಟೈಲ್
ಈ ಟಿವಿ ಬರ್ಬೇಕು ಈ ಪ್ರೋಗ್ರಾಮ್ ಹೋಗಿ ತುತ್ತಿಪ್ಪನಿಗೆ ಮಸ್ತ್ ఆయన 23 ವರ್ಷದ ಸೈತಿ ದಯಸೈತಿ ಇಂಚಿನವೇ ಹ್ಯಾಬಿಟ್ ఆయన అంచు ఆత్మలో జరుపుకునే బతుకోడిస్తున్నట ఆడు గోడలు కోటి గట్ల దుడ్డు రోడ్డు సమ్ముండవు ఉండు పూరుండుదా ఏది ಬೇಗ ಶಕ್ತಿ ಹ್ಯಾಬಿಟ್ ఆయనే ಬಿಡ್ತಿ ನಮ್ಮನ್ನು ಬಿಡುವ ನಮ್ಮ ಜವನಿಗೆ ಮಸ್ತ್ 30-40 ವರ್ಷ ನಮ್ಮ ಎತ್ತುಬೋದು ಉತ್ಪಾದಿ ಮತ್ತೆ ಏನು ಪೂರ್ ಕೊಡ್ಲಿ ಶ್ರೀಕೃಷ್ಣನ ಕಡೆ ಗೊತ್ತಲ್ಲ ಗೆದ್ದರ ಅಷ್ಟೇ ಬರ್ತಾರದ ಎಲ್ಲೇ ಶ್ರೀಕೃಷ್ಣನ ವಂಶ ಸ್ಥಳ ಸಾರಲ್ಲ ದಾಸಿಯರೇ ಗೊತ್ತಿತ್ತು ಕಥೆಗಳು ಯಾದವ ವಂಶ ನಾಶ ಇಲ್ಲ ನನಗೆ ಗೊತ್ತುಂಟ ಶ್ರೀಕೃಷ್ಣ ವಂಶ ಲಾಸ್ಟ್ ಬೋಲ್ ಕತೆ ಅಂತಿಮ ನಾನು ಅಗ್ನ ಹೋಗಿ ಪರೊಂದು ಲಾಸ್ಟ್ಗೆ ಪರೊಂದು ಆ ಪದಾರ್ಥ ಈಗ ಬರೋ ಉಪಯೋಗ ನಮ್ಮ ದೇವ್ರ ನಮಗೆ ನಿಮಗೆ ಅರ್ಥ ಉಂಟೆ ಲಾಸ್ಟ್ ಆ ಸುನಿತ ಬರೆದು ಅವನಿ ದೈ ಉಂಟಲ್ಲಿ ನೀರು ಉಂಟು ಐದು ಒರಿಯಾಗ ಹಾಕೊಂದು ಸಾಹಿತ್ಯ ಪುರಾಣ ಬಂತು ಅರಸರ ಮಕ್ಕಳೇ ಭಗವಂತ ಶ್ರೀಕೃಷ್ಣೇ ನ ಜನ್ಮನೇ ಆ ವಂಶನೇ ದಾದರ ನಾಶ ಚಟದ ನಾಶ ಒಕ್ಕ ನಮ್ಮದಾದ ಕತೆ ನಮ್ಮನ್ನು ಬದುಕಲು ಬಿಡುವ ನಮ್ಮ ಉದಾರವನ ಬೋಡೆ ಕಾಳಿಂಗನವಡೆ ಇಂಚಿನ ಪುಟ್ಟವರು ಕಾಳಿಂಗನವಡೆ ಅಲ್ಲ ಸರ್ ತಾಣ ಸರ್ ಧರ್ಮ ಸಂಕ್ರಾಂತಿ ಅಂತ ಅವ್ರಿಗೆ ಭಾರಿ ಟಾಪ್ ಸಾಂಗ್ ಹೆಚ್ಚಿನ ವಾಯ್ಸ್ ಪಟ್ಲ ಇತ್ತವನ ಮಂಚ 5,000 ಪಟ್ಟು ಆ ಕಾಲಘಟ್ಟದಲ್ಲಿ ಆಕ್ಸಿಡೆಂಟ್ ಇರ್ಬೋದು ಡೈರಿ ಸರ್ ಹವ್ಯಾಸ ಏನು ಸಾಹಿತ್ಯ ಇಲ್ಲ ಉದಾಹರಣೆ ಅವು ಬಾರಿ ಗೊತ್ತಲ್ಲ ಮಲ್ಲ ಸಾಹಿತ್ಯ 1000 ಗಂಟೆ ಪುಸ್ತಕ ಬರೆಯಲು ಲಾಸ್ಟ್ ಅಭ್ಯಾಸ ಆಗ್ತದೆ ಪುಸ್ತಕನೇ ಗುಜಿರಿದ ಅಂಗಡಿಗೆ ಮಾರ್ದು ಜೀವನದ ಕಡೆ ಒಳ್ಳೆಯ ಅರ್ಥ ನಮ್ಮನ್ನು ಬಿಡುವ ಬರೀ ವೇಟ್ ಪಾಯಸ್ ಪ್ರಮೋದ್ ಮಹಾಜನ್ ಪ್ರವೀಣ್ ಮಹಾಜನ್ ಅಂತ ಕತೆ ಬಂದಿರ್ತೀವಿ ಪ್ರಮೋದ್ ಮಹಾಜನ್ ಗೊತ್ತ ಧೈರ್ಯವಲ್ಲ ಪಾರ್ಟಿ ಭಾರಿ ಜೈ ಮಾಡೋದು ಪತ ಬೈಯಾದಾಗ ಬಲ್ಪುಗ ಮಧ್ಯಾಹ್ನ ಬೈಬಿಟ್ಟ ಜೈ ಮಧ್ಯಾಹ್ನ ಹೆಚ್ಚಿ ಬಿಡ್ಲಿ ಬಲ್ಪು ಪೂರ ವಿಧಾನ ಮಾತ್ರ ಜೈ ಪೂರ ಬೇಡ ಆ ಪಾರ್ಟಿ ಈ ಪಾರ್ಟಿ ಬರ್ತದೆ ಯಾವ ಸಂದರ್ಭವನ್ನ ಏನು ಪ್ರಮೋದ್ ಮಹಾಜನ್ ಏನು ಗೊತ್ತುಂಟು ವೆರಿ ಗುಡ್ ಅಟಲ್ ಬಿಹಾರಿ ವಾಜಪೇಯಿ ಕವಿ ಆನ್ಸರ್ ಮಾಡಿದ್ರೆ ಅಟಲ್ ಬಿಹಾರಿ ವಾಜಪೇಯಿನ ಗವರ್ಮೆಂಟ್ ನಂಬರ್ 1 ಮಿನಿಸ್ಟರ್ ಆಗಿದ್ರೆ ಏರು ಪ್ರಮೋದ್ ಮಹಾಜನ್ ಆರ ಸಂದರ್ಶನಗಳಲ್ಲಿ ಕಂಡು ಪಂಡಿತರಿಗೆ ಈ ಬುಕ್ಕ ಏನು ಪ್ರಧಾನಿ ಬಂದಾಗ ಏನಾದ್ರು ಬುಕ್ಕ ಒಂದು ವೇಳೆ ಬಿಜೆಪಿ ಗವರ್ಮೆಂಟ್ ರಾಜಕೀಯ ಪಿಲ್ಲರ್ ಬಾಧೆ ಬಂದು ಆಲೋಚನೆ ಪಡ್ತಿ ಬಿಜೆಪಿ ಗವರ್ಮೆಂಟ್ ಅವ್ರು ಬಂತಂದಾಗ ಎರಡು ಬುಕ್ಕ ಪ್ರಧಾನಿ ಅಪ್ಲೈ ಏರು ಪ್ರಮೋದ್ ఆయనದು ಶ್ರೇಷ್ಠವಾದ ವ್ಯಕ್ತಿಯವರಿ ಬಿಕ್ಕೇರ ಸಾಧ್ಯ ಆತನ ಮೋದಿಗೆ ಒಂದು ಸಮೀಕ್ಷೆ ಮಾಡ್ಕೊಡು ಒಂದು ವೇಳೆ ಪ್ರಮೋದ್ ಮಹಾಜನ್ ಇದ್ರೆ ಮೋದಿ ಇದ್ದಲ್ಲ ಗುಜರಾತ್ಗೆ ಸೀಮಿತವಾದ ಒಂದು ಸಮೀಕ್ಷೆ ಮಾಡ್ಕೊಡು ಈ ಪ್ರಮೋದ್ ಮಹಾಜನ್ 37 ವರ್ಷದ ಸೈನ್ಯ ದಾದಡಿ ಗೊತ್ತುಂಟ ಆಗುರಿ ಅನ್ನೆ ಪ್ರವೀಣ್ ಮಹಾಜನ್ ಅಂತ ಹೇಳ್ಬೋದ ನಮ್ಮನೆ ಕಡೆ ಭಯಂಕರ ಟೈಟ್ ಆಗಿ ಬಿರಿಪುರ ನೆಚ್ಚಿ ಬಿರಿಯರ ಸಾಂತ್ವನೆ ನೆಚ್ಚಿ ಎಲ್ಲ ವಿಷಯ ಖಾಲಿ ಒಂಜಿ ಸೆನ್ಸ್ ಜಾಗದ ವಿಷಯ ಆಗ್ಲ ಹುಡುಗ ಒಂಜಿ ಸೆನ್ಸ್ ಜಾಗದ ವಿಷಯ ರಾತ್ರಿ ಜಗಳಾಡು ಮಲ್ಲ ಜರುಪುಲತ್ತ ఇప్పుడు ಸೆಕ್ಯೂರಿಟಿ ತೆತ್ತಿ ತಿಮ್ಮತಿ ಸಾಹಿತ್ಯ ಎಸ್ ಇತ್ತಿ ಸಾಹಿತ್ಯದಾದರೆ ಅರ್ಧ ಗಂಟೆ ಅನ್ನಗ ಬಿರಿಡಿ ಅರ್ಧ ಗಂಟೆ ಅನ್ನಗ ಬಿರಿ ರಪ್ಪಬಹುದು ಈ ಮೂಗುಟ್ಟು ಈ ಸಾಹಿತ್ಯದ ರಾತ್ರಿದ ಬಲ್ಪ್ ಮುಟ್ಟ ಬಿಳ್ತೇಗೆ ಬಿಳೋದು ರಾತ್ರಿದ ಬಲ್ಪ್ ಮುಟ್ಟ ಬಿಳ್ತಿ ಸರಿ ಜೀವ ಹೋಗ್ಬಿಡ ಲಾಸ್ ನೀರಿ ಒಂದೇ ನಮ್ಮ ದೇಶಕ್ಕೆ ಒಂಜಿ ಪ್ರಧಾನಿ ನಮ್ಮ ಮೋದಿ ಹತ್ರ ಬೇರೆ ರಾಹುಲ್ ಗಾಂಧಿ ದೊಡ್ಡ ಲೀಡರ್ ನೀರು ಪಂಪದ ಅಂಚಿನ ಒಂಜಿ ಲೀಡರ್ ಏರಿಕೊಂಡು ನಮ್ಮ ದೇಶಕ್ಕೆ ಪೊಡು ದಾಯಿಗೆ ಖಾಲಿ ನಮ್ಮ ಅಜಿಪ್ಪರು ಖಾಲಿ ನಮ್ಮ ಸ್ವಲ್ಪರು ಖಾಲಿ ನಮ್ಮ ವಿವೇಚನೆ ಇದೆ ಚಟರ್ದಾಯರ ಒಂಜಿ ದೇಶ ಒಂಜಿ ಪ್ರಧಾನಿ ಕ್ಯಾಂಡಿಡೇಟ್ ನಮ್ಮ ಕಡೆ ಉಂಟು ಅದು ಅರ್ಥಂಡ ಅಲ್ಲೇ ಹಂಚಿನ ಆತನಿಗೆ ನಮ್ಮ ಜೋಕಾಗಿ ಬಿಟ್ಟು ಬರ್ದಿಪ್ಪ ಪ್ರವಚನ ಎಲ್ಲ ಪ್ರೈಮರಿ ಮಾಸ್ಟರ್ ಏತ ಜೋಕ್ಲ ಕೆಪ್ಪೆಡುದು ಇತ್ತೆಲ್ಲ ಉಂಟು ದುಂಬದ ಕಾಲ ಬಿಡ್ಲಿ ಇತ್ತೆಲ್ಲ ಉಂಟು ಒಂದು ಶಾಲೆಗೆ ಬರ್ತೇನೆ ಬೇರಿಟ್ಟು ಕೆರೆ ಇಪ್ಪಡು ಪಾತ್ಯರ್ನ ನಿತ್ಯ ಜೋಕರು ನಮ್ಮ
ಲೆಕ್ಕದ ಪಾತೆರೊಂದು ಮನಗ ಕತೆ ಬರ್ಬೋದು ಒಂಜಿ ಕತೆ ಬರ್ಬೋದು ಪೂರ ಜೋಕ್ಲು ಪಾತೆ ಜೋಕ್ಲು ಹಾಕ್ತದೆ ಭಾಷಾ ತಿರುಗಿ ದುಂಬು ನಮ್ಮ ಬಡ 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 ಅಂತ ಮಾತಾಡಿ ಜೋಕ್ ಮಾತಾಡ್ತೇವೆ ಪಾತ್ರೆಗಳು ಏನ್ ಮಂತಿಪ್ಪರು ನಿಗ್ಲಿ ನಮೂನೆ ಮಂತಿಪ್ಪು ಅರ್ಥಾಟ ಆ ಬಾಲೆ 2ನೇ ಕ್ಲಾಸ್ 3ನೇ ಕ್ಲಾಸ್ ಜೋಕ್ಲು ಬೇಜಾರಾಗ್ಬಿಟ್ಟಿದ್ದೆ ಚಟಕ್ಕೆ ಈಗಲ ಪಾತ್ರೆ ಮನಗ ಬುಲ್ತು ಜೋಕ್ಲು ಒಂಜಿ ಕತೆ ಬರ್ಬೋದು ಅಕ್ಕಗೆ ನೋಡ್ತೇನೆ ಅಮ್ಮಗೆ ನೋಡ್ತೇನೆ ಇಲ್ಲಗೆ ನೋಡ್ತೇನೆ ಬಂಗಾರ ಕೊಡೇನೆ ಐದು ಕೊಡೇನೆ ಚಿನ್ನ ಬೇರೆ ಕತೆ ಜೋಕ್ಲು ಓಕೆ ಬಡೋದು ಎರಡು ದಾಯರ ನಾವು ನೋಡಿದ್ರೆ ನಮ್ಮ ಚಟ ಇಂಚೆ ಬಂದು ಆಲೋಚನೆ ಮಾಡೋದು ಅಯ್ಯೋ ತಪ್ಪು ಬಿಡ್ಚಿದ್ರು ಅಣ್ಣ ಬಯ್ಯಾಗ ನಾಗ ನಮ್ಗೆ ಹೆಂಚಿನ ಆಗ್ಬಿಡುದು ನಮ್ಮಲ್ಲಿ ಆಲೋಚನೆ ಮಾಡ್ತೀವಿ ಭಾರಿ ಅವಕಾಶ ಈ ಕ್ಷೇತ್ರಗಳಿಗೆ ಅದ್ಭುತವಾದ ಕ್ಷೇತ್ರಗಳಿಗೆ ಟರ್ನಿಂಗ್ ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ನೀವು ಪುಣ್ಯವಂತ ನೀವು ಭಾಗ್ಯಶಾಲಿ ಅರ್ಥಾಟ ಈ ದಿನ ಉಂಟದೆ ಈ ಒಂದು ವಾರ ಉಂಟದ ನಿಗ್ಲ ಜೀವನ ಏಪದ ಮರಪಂಚನ ದಿನ ಖಂಡಿತ ಏನ ಕೈಟುಂಡು ನಿಗ್ಲ ಕೈಟುಂಡು ಚೂರು ಜಾಗ್ರತೆ ಮಾಡ್ತಾರೆ ಚೂರು ಆಲೋಚನೆ ಮಾಡ್ತಾರೆ ಚೂರು ಭವಿಷ್ಯದ ಬಗ್ಗೆ ಚಿಂತನೆ ಮಾಡ್ತಾರೆ ನಟ ಜೀವನ ಪೂರ್ತಿ ನನ್ನ ಖುಷಿ ತಿಂಪುನಂತಿನ ಅವಕಾಶ ನಮ್ಮ ಅರ್ಥ ಕಲಿತು ಅವರಿಗೂ ಮಸ್ತು ನನ್ನ ಪ್ರಾಯದ ನಮ್ಮ ಅರ್ಥ ಆಟ ನಮ್ಮ ಜೋಕುಗಳು ನಮ್ಮ ಬಿಡತಿ ಉಳ್ಳಾಗ ಬೇರೆ ಕೆಲಸ ಇದು ಪೂರೆಲ್ಲ ಸಮರ್ಥವಾದ ಮುಗಿಪತ್ತಿನ ಅವಕಾಶ ದೇವರಿನಂತೆ ಒದಗಲು ಕೊರತೆ ಐಕ್ಯಬೋಡದು ಈ ಮುಲ್ಪ ಇತ್ನಾಲ್ಕು ದಿನ ಮುಲ್ಪ ಹೆಂಚಿನ ಪೂರ ಮನ ಪರಿವರ್ತನೆಗೆ ಆರಿಸಿದ ಪೂರ ಪರಿವರ್ತನೆ ಆದ ಜೀವಮಾನ ಇಡೀ ಬೊಕ್ಕ ಈ ಸಹವಾಸಗಳು ಪೂಜೆ ದೃಢ ಸಂಕಲ್ಪನೆಗೆ ಪೋಡುವ ಮಲ್ಲೊಂದು ವಿದ್ಯಾವರಣೆಗಿಲ್ಲ ಮತ್ತೊಂದು ಸರಿ ಮಾಡ್ಕೊಳ್ಳೋದನ್ನ ಅವಕಾಶ ಇದೆ ಖಂಡಿತವಾದ ಈಗ 4 ನಿಗ್ರ ಜೀವನದ 4 ಖಂಡಿತವಾದ ತಪ್ಪವಲಿ ಒಂಜಿ ಅಪಘಾತಗಳು ಗಮನಿಸ್ತದೆ ನಮ್ಮ ಊರು ಏದು ಪೂರ ಆಕ್ಸಿಡೆಂಟ್ ಆ ಆಕ್ಸಿಡೆಂಟ್ ಹಿನ್ನೆಲೆ ಪೂರ ಒಂಜಿ ನಮ್ಮ ಪಂಡ ಕಾರಣ ತೆಗೆದು ಕೂಡ ಮೂಲ ಉದಿಗಳು ಇನ್ನು ಅಭ್ಯಾಸ ಅರ್ಥ ಅಲ್ಲ ಏತೋ ಜವನೇರಿ ಗಟ್ಟಿಮಟ್ಟದ ಜವನೇರಿ ಕೈ ಕಾರಣ ತುಂಡ ಒಂದು ಇಲ್ಲ ಪರಪೆ ಅಪ್ಪ ಮೇಲಾಗಲಿ ತೂಕ ಸ್ಥಿತಿಲಿ ನಾವು ಕಾರಣ ಇಚ್ಚಿನ ಹವ್ಯಾಸ ಅಪಘಾತ ಇತ್ತು ಆರ್ಥಿಕವಾದ ಸಬಲರಾಯ ಅವಕಾಶಗಳು ಒಂಜಿ ಬುಕ್ಕ ಅತ್ಯಾಚಾರ ಅತ್ಯಾಚಾರದ ಮೂಲ ರೇಪ್ ಕೇಸ್ ಈ ಭೂಮಿ ನಡ್ಕೊಂಡು ನಮ್ಮ ಸುತ್ತಮುತ್ತ ನಡ್ಕೊಂಡ ಐದು ಮೂಲ ಫೋನ್ ಕಂಡ ಹೆಚ್ಚಿನ ಒಂದು ಈ ನಕ್ಷತ್ರ ಆತ್ಮಹತ್ಯೆ ಅತ್ಯಾಚಾರ ದರೋಡೆ ಬೇರೆ ಹೆಚ್ಚಿನ ಪುರ ಆಗುದುಂಡ ದುಡ್ಡು ಇಚ್ಚಿನ ದರೋಡೆ ಮಾಡ್ತೀರ ಇದಾಡು ಅದನ್ನ ಆ ಅಂಚನೆ ಕೊಡ್ತು ಬಂಡದ ಇರೋದು ಬಂದ್ಪದ ಆ ಕಾರಣಗಾದ್ರೆ ಬೇರೆ ಚಟುವಟಿಕೆ ಇಟ್ಕೊಳ್ಳೋದು ಸಾಧ್ಯ ಸೊ ನಮ್ಮ ದೇವರು ಮಾತ್ರ ಬರೆಯಲು ಎಡ್ಡೆ ಅವಕಾಶಗಳು ಸ್ಥಾನಮಾನ ಇರುತ್ತಿ ನಮ್ಮ ವೀಕ್ನೆಸ್ ನಾವು ಪಂಡೋದು ಒಬ್ಬ ಸುಮಾರು ಏನಾದ್ರು ಬಂದಾಗ ಫ್ಯಾಮಿಲಿದ ಸಂಬಂಧಿಸಿ ಬಂದಾಗ ಏನು ಒಂಜಿ ಹುರುಡೆ ಜೊತೆ ಪರದಾನಿಗೆ ನೀನು ಇಲ್ಲದ ನೇರ್ಪವನು ಇಲ್ಲದ ನೇರ್ಪಣ ಕೈತಲ್ಲದ ನೇರಿಚಿ ಬುಡಿಲಿಕ್ಕೆ ನೇರ್ಪಣ ಜೋಗ ನೇರ್ಪಣ ಪಂಡದ ನೀನು ಬುಡಿಗೆ ಸರಿ ಇಚ್ಚಿದ ನೀವು ರೀಡಿ ಮಾಡೋದು ಹೋಗ್ನ ಅರ್ಥ ಆಗ ಏನ ಮಗಳು ಸರಿ ಇಚ್ಚಿದ ಮಾಡೋದು ಹೋಗ್ನ 17 ವರ್ಷ 20 ವರ್ಷದ ಮಗಲು ಹೌದು ಅದೇ ಕಾರಣ ಗೊತ್ತಿಲ್ಲ ರೈತ ಬಗ್ಗೆ ಗುಡ್ಪದ ಬರ್ಬೇಕು ನಮ್ಮ ಸಮಾಜದ ಕೇಂದ್ರ ನಿರ್ಭರ ಬೆನ್ನೇ ಕಾದು ನಿಂತಿನ ಜಾತಿ ಜನಕುಲಿಪಿದ್ದಾರೆ ಅದಕ್ಕೆ ಮೂಲ ಏರಿ ನಮ್ಮನೆ ಆಡಿದ್ದು ಇದು ಪೂರ ಈ ಸರಿ ಎಲ್ಲ ಕಾರಣ ಪೂರ ನಮ್ಮ ಒಟ್ಟ ನಮ್ಮ ಜೋಕುಲು ನಮ್ಮ ಇಲ್ಲ ನಮ್ಮ ಸಂಸಾರ ಖುಷಿ ನಮ್ಮ ಈ ಹೆಸರು ಎಲ್ಲ ಜವಾಬ್ದಾರಿ 24 ಗಂಟೆಗೆ ಆಯುಷ್ಯನು ಅನ್ಬೇಕು ಬಜೆಪುರ ಅರ್ಥ ಆಯ್ತಾ 5 ನಿಮಿಷ ಕಡೆಗ ಅಂತ ಮಾಡುವ ಬಲ್ಲಿದೆ ಪುಗ ಅಲೆ 5 ಚೂರು ಬಾಳಿಗೆ ಹೆಚ್ಚಿಕೊಂಡು 2 ದಿನ ಮುಟ್ಟ ಪುಳಿ ಬರ್ತಲ್ಲ ಪರಿಹಾರ ಆಪು ಅರ್ಥ ಆಯ್ತಾ ಅವು ಯಾವ ಬಲ್ಲಿಗೆ ಗಿಡದೈತೆ ಆ ಬಲ್ಲಿ ನೆಯ್ಯಿ ಮಲ್ಪ ನೇತಿ ನಿಲ್ಲಿ ಏತಿನ ಬಲ್ಲಿ ಅವನಿಗೆ ಪಡ್ದು ಜೊತೆ ಒಂದು ವಾರ 15 ದಿನ ಓಕೆ ಎಸ್ ಇದ್ದೆ ಅವೇ ಬೊಲ್ಲೆ ನೆಯ್ಯಿ ಬಂತು ಕರೆಕ್ಟ್ ನೆಯ್ಯಿ ಕರೆಕ್ಟ್ ಬೊಲ್ಲೆ ಅವಳು ಅರ್ಥ ಅಲ್ಲ ಒಟ್ಟಾರೆ ಬೊಲ್ಲೆ
ಬೆಚ್ಚ ಮಾತಾಡಿ ಹಲವು ನಮ್ಮಲಂಚಿನ ಹೋಗಲ್ಲ ರೇಟ್ ಅರ್ಥ ಕರೆಕ್ಟ್ ಆದ ಬೆಚ್ಚ ಒಂದು ಸರಿಯಾದ ಬೆಚ್ಚ ಸರಿಯಾದ ಬೆಳಕು ಮಾಡಿದ ಸರಿಯಾದ ಕೊಡದ ಎತ್ತರಂಚಿನ ಒಳ್ಳೆ ಇದೆ ನಮ್ಮ ತುಪ್ಪ ನೆಯ್ ಮಾತ್ರ ನೆಯ್ക്ക് ಆಯುಷ್ ಏದು ಗೊತ್ತಲ್ಲ ನೆಯ್ ಏದು ವರ್ಷ ಬರ್ತದೆ ಗೊತ್ತಲ್ಲ ಸರಿಯಾಗಿ ಪರ್ಫೆಕ್ಟ್ ನೆಯ್ ಅಟ್ಟೆಂದು 3 ವರ್ಷ ಉಂಟ ಈಗ ಕರೆಕ್ಟ್ ಬಂದಾಗ ನೆಯ್ ಚೂರ್ಲ ಮೆಲ್ಕದ ದೀವನ ಅಲ್ಲ ಸರ್ ಅರ್ಥ ಅವು ತಾಯಿ ಆಗಿ ಅದಕ್ಕೆ ಸಂಸ್ಕಾರ ಮಾತ್ರ ಈ ಪ್ರೋಸೆಸ್ ಉಂಟದೆ ಆ ಪೇರು ಬರೀನಾ ಒರಿಗಂಡ ಒಟ್ಟಾರೆ ಬರೀನಾ ಅದು ಪೇರು ನಾಡಿಪ್ಪು ಆ ಬರೀನ ಆ ಪಾತ್ರ ಆದಿಪ್ಪು ಐಕ ಮಾಡ ಬೆಚ್ಚ ಬಂದ ಟೈಮ್ ಆದಿಪ್ಪು ಐಕ ಮಾಡ ಪೆರುಪ ಆದಿಪ್ಪು ಪುಳಿ ಅದು ಮಾಡ ಅವು ಆದಿಪ್ಪು ಆ ನೈನ್ ಇಪ್ಪರ ಪ್ರೋಸೆಸ್ ಇಪ್ಪು ಐದು ಕಾಯಿಪುರ ಪ್ರೋಸೆಸ್ ಇಪ್ಪು ಐಕ ಚೂರು ತುಳಸಿ ಗಿಡ ಮಾಡ್ಬೇಕು ನೋಡಿ ಮಾಡ್ತಾರೆ ಅದು ಕೂಡ ಸಂಸ್ಕಾರ ಮಾತ್ರ ಸಂಸ್ಕಾರ ನಟ್ಟು 3 ವರ್ಷ ಆ ಕಾಲಿ ನಟ್ಟು 3 ಗಂಟೆನ ಪೇರು 3 ಗಂಟೆನ ಹಾಳಾಪಿನ ಪೇರು 3 ವರ್ಷ ಕೊಟ್ಟ ಸರಿಯಾದಿಪ್ಪು ಜೀವನದ ಮನೆಯ ಅದ್ಭುತವಾದ ಯುವಕ ಅದ್ಭುತವಾದ ಟೈಮ್ ಉಂಟು ನಿಮಗೆ ಅದ್ಭುತವಾದ ಟೈಮ್ ಸೊ ಗೊತ್ತ ದಾದ ಪೂರ್ವ ಮಾಡ್ತಾರೆ ದಯವಿಟ್ಟು ಕೈ ಮುಟ್ಟಿಲ್ಲ ನಿಮಗೆ ಇದೇನು ಏದು ಕೈ ಜನ ಕೈ ಮುಟ್ಟೆ ಗೊತ್ತಿತ್ತು ಬಟ್ಟೆ ಈಗ ಪೂರ್ವ ನಿಗಲ ಕೈ ಕಾರ್ ಬರ್ತದಿಲ್ಲ ಐಕ್ಲ ರೆಡಿಯಿಲ್ಲ ಐಕ್ಲ ರೆಡಿಯಿಲ್ಲ ದಯವಿಟ್ಟು ನಿಗಲ ಜೀವನ ಕೂಡ ನಿಗಲ ಜೀವನ ಕೊಡೋದು ನಮ್ಮ ಜೀವನದ ಲೋಟ ಆ ಲೋಟ ಖಾಲಿ ಕ್ಲಾಸ್ ನಮ್ಮ ಜೀವನ ಬದಲಾಯಿಸಿದೆ ಸ್ಟೀಲ್ನ ಲೋಟ ಭಾರಿ ಇಷ್ಟದ ಚಟುವಟಿಕೆ ಟ್ರೈನಿಂಗ್ ಬಂದು ಇದ್ದೆ ಎದುರು ಬೈ ಲೋಟ ಹಂಗಂటే ಸೋಜರ್ ಸ್ವಲ್ಪ ಸೌಂಡ್ ನಾವು ತೊಂದರೆ ₹20 ನಾ ಚರ್ಚೆ ಬರುತ್ತೆ ₹25 ಉಪ್ಪ ಒಳ್ಳೆ ಟ್ರೈನಿಂಗ್ ಅದನ್ನೆಲ್ಲ ಅರ್ಧ ಗಂಟೆ ಚರ್ಚೆ ₹25 ಬಟ್ ₹20 ಓಕೆ ₹20 ಲೋಟ ಸರಿಯಾ ₹20 ಲೋಟ ನಿನ್ನ ಮತಿ ಬೇಗ ಉಂಗುರ ಹುಡುಗಿ ಬಾರಿ ನೀಟಿಗೆ ಬಂತು ಒಂಜಿ ಪವನ್ ಉಂಟು ಎಷ್ಟು ಬಂಗಾರಿಗೆ ಮೇಡಮ್ ಇಷ್ಟು ಬಂಗಾರಿಗೆ ಏನು ಹೊರಗಿದೆ ಪವನ್ ನಮ್ಮ ಕೊಡತು ನೋಡು ಕೊಡ್తుంది ಮಾಡ್తుంది ಅಜ್ಪ ಸಾವಿರ ಓಕೆ ಅಜ್ಪ ನಂಗೆ ಕುಡಿಯೋ ಓಕೆ ಅಜ್ಪ ಸಾವಿರ ಎಸ್ ಅಜ್ಪ ಸಾವಿರ ಉಂಗುರ ಈ ಲೋಟಕ್ಕೆ ಮಾಡಿ ಈ ಲೋಟದ ರೇಟ್ ಏನಿದೆ ಮಾರ್ಬೇಕು ವೆರಿ ಗುಡ್ ಅಜ್ಪ ಸಾವಿರದ ಇರುವ ಸಣ್ಣ ಇನ್ಸ್ಟಿಟ್ಯೂಟ್ ಬಗ್ಗೆ ಗೊತ್ತುಂಟು ಬ್ರೇಸ್ಲೆಟ್ ಸರ್ ಇದು ಮಹೇಶ್ ಸರ್ ನೀ ಬಾರ ಜೀವನ ಗೊತ್ತುಂಟು ಕೆಳಗೆಡುತ್ತಲ್ಲ ಹೊತ್ತು ಮೂಜಿ ಪವನು ಎತ್ತಾಗ ಅಜ್ಪ ಸಾವಿರ ಮಾಡಿ ಚಿಲ್ಲರೆ ಸೇಮಾಗಿ ಬರ್ಚಿ 1 ಲಕ್ಷದ 70,000 ಎಸ್ ಎತ್ತಾಗಿದೆ ಸೇರಿಗಿದೆ ಮಾರಾಟಕ್ಕಿದೆ ಲೋಟ ಮಾರಾಟಕ್ಕಿದೆ ಸಂದರ್ಶಿಸಿ ಪ್ರದೀಪ್ ಹಾಕಿದೆ 2,40,000 ಜಾಗದಲ್ಲಿ ನಾನು ಮಸ್ತ್ ಓಕೆ ಸರ್ ನಾನು ವಜ್ರದ ಉಂಗುರ ಹೇಳಬೇಡಿ ನನ್ನ ಮೊದಲ ಕವನಾಗ ಎತ್ತಾಗಿದೆ 3 ಲಕ್ಷ ಎತ್ತೇನೆ 2,40,000 ಇರುವ 3 ಲಕ್ಷ 5,40,20 ಸರ್ ಎಲ್ಲ ತೆಗ್ದಿದ್ದೀನಿ ನಾನು ಬರ್ತೇನೆ ನಿಮ್ಮ ಹತ್ರ ಎಲ್ಲ ಮತ್ತೆ ಹೋಗುದು ನಾನು ಕಾರಲ್ಲಿ ಅಲ್ಲಿ ಕಾರ್ ಓಪನ್ ಮಾಡಿಡಿ ಯಾರಾದ್ರೊಬ್ರು ಕೀ ಕೊಟ್ಟರೆ ಮತ್ತೆ ಹೋಗುವ ಸೀರೆ ಪುತ್ತೂರಿಗೆ ಸರಿಯಾ ಇನ್ನೂ ಜಾಗ ಉಂಟು ಸರ್ ನನ್ನ ಜಾಗ ಉಂಟು ನನ್ನಲ್ಲ ಜಾಗ ಉಂಟು ನಿಗಳು ಉಂಟ ಬರುವಂತಾರ ಇಡೇ ಬಂದಾಗ ಓ ರಘುರಾಣಿ ಕಾಲಿ ಸರಿಯಾ ಸರಿಯಾ ಓಕೆ ಜಗಣ್ಣಲ್ಲ ಲೋಟ ಮಾರಾಟಕ್ಕಿದೆ ಎಕಡೆ ₹20 ಎಕಡೆ ಚೇಂಜಾಪಿಸಿ ಎಕಡೆ ಬನ್ನ ₹20 ಎಟ್ಟನಾಗ ಮಾಡಿದೆ ಇದು ಬಂದು ನೀವು ನಂಗೆ ತುಟ್ಟು ಪಾತಿರ್ದು ಅರ್ಜೆಂಟ್ ಎಸ್ ಬಿಡ್ಲೆ ವಿಷಯ ಬಿಡ್ಲೆ ಲೋಟದ ವಿಷಯ ಬಿಡ್ಲೆ ಪಾತಿರ್ದು ಈಗ ತಡಿ ಪಾತಿರ್ದ ನನಗೆ ಕಟ್ಟೆರ ಒಂಜಿ ವಸ್ತುವಾಗಿ ನನಂಜಿ ಪರಮಶ್ರೇಷ್ಠವಾಗಿ ಎಡ್ಡೆ ವಸ್ತುಗಳೈ ಪಾಡೋದು ಕೊನಗೈತ ವ್ಯಾಲ್ಯೂನ ಹಾಕೊಂಡು ಜಾಸ್ತಿ ಒಂದು ಹೋಗುದು ಲೋಟದ ದಪ್ಪ ನಮ್ಮ ದಪ್ಪ ನಮ್ಮ ತಪ್ಪು ಅರ್ಥ ಐವೇ ಬೊಚ್ಚೇನೆ ಪಾಡೋದು ಕೊನಗ ಬೊಚ್ಚಾನೆ ಪಡ ವ್ಯಾಲ್ಯೂ ಕಡಿಮೆ ಒಂದು ಹೋಗುದು ಬುಕ್ಕು ವೆರಿ ಇಂಪಾರ್ಟೆಂಟ್ ಆಲ್ಸೋ ಉಂಟೆ ಏನಕ್ಕೆ ವಾಮಿಟ್ ಮತ್ತೆ ಏನಕ್ಕೆ ಕಕ್ಕಿದ ಮಾಡ್ಯದ
ಕಕ್ಕೆದ ಮಣ್ಣಾಗ ನಿಗಲು ಓಕೆ ಮಣ್ಣಾರ ಚೂರು ಬಂಗುಡು ಸರಿಯಾ ಒಂಜಿನ 8 ರೂಪಾಯಿ ಶೇಡ್ ಇರತ್ತ ನಿಗಿಲ್ಲಾತಿ ಒರ ಕಕ್ಕನಾಗ ರಡ್ಡು ಸತಿ ಕಕ್ಕನಾಗ ಇಲ್ಲದ ಸಹಿಸೋದು ಸಾಮಾನ್ಯ ಉಪಾಯ ಐತಿ ಬಡತಿಗೆ ಜೋಕಲಿಗೆ ಉಪಾಯ ಐತಿ ಸಮಾಜಗೆ ಉಪಾಯ ಐತಿ ದಿನಲೈನ್ ಕಕ್ಕೊಂಡಿದ್ದಾರೆ ದಿನಲೈನ್ ಉಡ್ಸೋದಿದ್ದಾರೆ ದಿನಲ ಪಡಿಕೆ ಬಂದೋಯ್ತಾರೆ ನಾಡ ಲಾಸ್ಟ್ಗೆ ನಿಗಲ ಸಾಟಿ ಆಸ್ಪತ್ರೆ ಕುರಿಚೆ ಆಸ್ಪತ್ರೆ ಬಯರ ಅವಕಾಶ ಇಚ್ಚಿ ಬೀದಿಗೆ ನಮ್ಮ ಅರ್ಥಾಡ ನಮ್ಮ ಜೀವನ ರಚನೆ ನಮ್ಮ ಆ ಲೋಟ ನಮ್ಮ ಕೆಲವರು ಡಿಚ್ಚನ್ನು ತಾಳವಂತ ಸೇರ ಅಗ್ಲು ತಾಳವಂತ ಸೇರ ಅವು ಲೋಟದ ಪತ್ತವು ಲೋಟದಲ್ಲಿ ಹೋಗ್ತದೆ ನಮ್ಮ ಉಲೈಗೆ ನಮ್ಮ ಇಂಜೈನಿನ ಕಾರಣಕ್ಕಾಗಿ ನಮ್ಮ ವ್ಯಾಲ್ಯೂ ಹೆಚ್ಚು ಕಮ್ಮಿ ಆವತ್ತು ಹೋಗ್ತದೆ ಇದೇ ಬದ್ಧ ಕಾರಣಕ್ಕಾದ ಎಡ್ಡೆ ವಿಚಾರಣೆಗಳ ಹೋಗ್ತದೆ ಆ ಕೆಟ್ಟ ವಸ್ತುವಿನ ನಮ್ಮದು ಇಂಜಾಯ್ ನಾಡ ಲೋಟದ ಕಥೆನೇ ನಮಗೂ ಹೊಲ ತೋಡು ಒಯ್ದು ತೋಡ್ತೇನೆ ಒಯ್ದು ಸಮುದ್ರಕ್ಕೆ ಬಂದು ಸೇರುವ ಅಷ್ಟೇ ಸಾಯಿಪೋದ ನೇರವಾದ ಕೂಡ ನಮ್ಮ ಸಾಯಿಪೋದ ಆತೆ ಲಾಸ್ ನಮ್ಮ ಇಲ್ಲದವರಿಗೆ ಮೂರು ಸಮಾಜ ಲಾಸ್ ಆಗ್ಬೋದು ಇನ್ನು ನೀಗೇನು ಕುಟುಂಬ ಈಗ ಜೀವನ ಅವಿಸ್ಮರಣೀಯವಾಗಿ ವಾರ ಅವಳು ಸಮಾಜಕ್ಕೆ ಪೂರಕವಾದ ವ್ಯಕ್ತಿ ಈ ಕಡೆ ಸರ್ವರಿ ಮಾಡಿ ನನ್ನ ಹೊಲ ಪೂರಡಿ ಅನುಗ್ರಹ ರಕ್ಷಣೆ ಮಾಡ್ಪಡೋದು ಮತ್ತೆ ಸಮಯ ಮೀರಿದ ಇದು ಬರುತ್ತು ನಿಮ್ಮೊಟ್ಟಿಗೆ ಬಾರದೆ ಪ್ರೀತಿಯ ಪಾತ್ರದ ಅವಕಾಶ ಬರೋಣ ಮಾತ್ರೆಗಳ ಕಮಿಟಿದ ಮಾತ್ರೆಗಳ ಕೊಡರ ಸೊಲ್ಮೆನ್ಸ್ ಅಂತ ಇನ್ನ ಪಾತ್ರ ಮುಗಿತಲ್ಲಿ ನಮಸ್ತೆ ಅಭಿನಂದನೆಗಳು ಮಟ್ಟದ ಪಾಲ್ಪಡಿದರೆ ಜನಜಾಗೃತಿ ವೇದಿಕೆಯ ಪುತ್ತೂರು ತಾಲೂಕು ಅಧ್ಯಕ್ಷ ಲೋಕೇಶ್ ಶೆಟ್ಟಬೇರಿ ಶ್ರೀಯುತರಿಗೆ ಈ ಕಾರ್ಯಕ್ರಮಕ್ಕೂ ಆತ್ಮೀಯ ನೆಚ್ಚಿನ ಸ್ವಾಗತ ಸಂದರ್ಭ మరి మురుడు మార్గదర్శన మల్పునంచిన ప్రదీప్ సర్రే మన కొరియర్ ఎత్తిన గిరిశంకర్ ರೇ ಸೇರಿದಿತ್ತಿನ ಮಾತಾ ಶಿಬಿರಾರ್ಥಿರೇ ಯೋಜನೆದ ಪದಾಧಿಕಾರಿರೇ ಒಂಜಿ ಬಾರಿ ಪೊರ್ಲುಡು ಈ ಹಾಲ್ ತೋರಣ ಕಟ್ತೇರು ಬಲ್ಬ್ ಬಾಡ್ದು ಶೃಂಗಾರ ಮಲ್ತೇರು ಹಲವಾರು ಜನಗಳು ಬರ್ತದೆ ಒಂದು ಕೆಲಸ ಮಾಡ್ತಂದು ಈ ಒಂದು ಶಿಬಿರ ನಡಪ ಒಂದುಲೇರು ಆ ರೀತಿಯಾದ ಇನಿ ಒಂದು ಪೊರ್ಲುದ ಒಂದು ಎಡ್ಡೆ ಯೋಗ್ಯమైన ಕಾರ್ಯಕ್ರಮ ಮಲ್ತೊಂದುಲೇರು ಇಲ್ಲಿ ಮಾತೆರೆಗಳ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಪ್ರಾರಂಭಗಳು ಸಲ್ಲಿಸಬಹುದು ಇಕ್ಲೆ ಬಾರಿ ಕಷ್ಟ ಆದಿತ್ತು ಒಂದು ಬದ್ದದ ಕುಲ್ಯರ ಅಂತ ನನ್ನ ಅಭಿಪ್ರಾಯ ಶಿಬಿರಾಂತಿಲಾದ ಬದ್ದದ ಕಷ್ಟೋಡು ಬದ್ದದ ಕುಲ್ಲು ದಿಪ್ಪಾರ್ನಿಗೆ ಬಂಗೋಡು ಬದ್ದದ ಕುಲ್ಲು ದಿಪ್ಪಾರ ಅಂಚನೆ ಬಂಗ ಬದ್ದದ ಮೆಕ್ಕಲ್ಲ ಈ ಒಂಜಿ ಕೆಲಸನು ಪವಿತ್ರమైన ಒಂಜಿ ಎಡ್ಡೆ ಕೆಲಸನು ಮಲ್ತದು ಇದಕ್ಕೆ ಬಾರಿ ಕಷ್ಟೋಡು ಮಲ್ತದಿಪ್ಪೇನೆ ಆಂಡ ನನ್ನ ಉದ್ದೇಶ ಬಾರಿ ಒಂಜಿ ಎಡ್ಡೆ ಉದ್ದೇಶ ಕಷ್ಟಲು ಬದುದಿಪ್ಪ ನಂಗೆ ದೇವರು ಒಂಜಿ ಎಡ್ಡೆ ಮಾನವ ಜನ್ಮನ್ ಕೊಡ್ತೇವೆ ಯೋಗ್ಯమైన ಜನ್ಮ ಕೊಡ್ತೇವೆ ಮನುಷ್ಯ ಪ್ರಯತ್ನ ಮಲ್ತುಂದಾಡ ಆರ ಯಾಕಂದ್ರೆ ಲೋಟಿನ ತೋಯ್ಪೈನ ವ್ಯಾಲ್ಯೂ ಎತ್ತುಂಡು ಅಂಚನೆ ನರನು ನಾರಾಯಣನಾಗಬಲ್ಲ ಬಂದ್ಲೆಕೊನೆ ಪ್ರತಿಯೊಲ್ಲ ಆಯನ ಜೀವನಡು ಕಷ್ಟಪಟ್ಟದು ಆಯನ ಜೀವನನು ಎಡ್ಡೆ ಮಲ್ತೊಂದು ಬೋಟ ಆಯನ ಜೀವನ ಶಾಶ್ವತವಾದ ಒರಿಪುಡಿಗೆ ಒರಿ ಆಯನ ಜೀವನಡು ಒಚ್ಚನ್ನ ಕೆಲಸಲೇನು ಮಲ್ತೊಂದು ಬೋಟ ಆ ಕೆಲಸ ಆಯನೇ ಮುಗಿಪುಡಿಗೆ ಆಯನ ಜೀವನ ಆಯ್ನ ಬೇಗ ಮುಗಿಪುಡಿಗೆ ಅಂಚನೆ ಎಕಡೆ ಆರು ಒಂಜಿ ಇಲ್ಲದ ಕತೆ ಬಂದಿರು ಈಗಲೇ ನಕ್ಷತ್ರನ ಬಂದಿರು ನಕ್ಷತ್ರ ಅಂದು ಅಡ ಆ ನಕ್ಷತ್ರಗಳ ಮೋಡ ಬತ್ತದ ನಕ್ಷತ್ರ ತೋಜನ್ನೇ ಹಾಕೋದು ಇಲ್ಲದ ಓಡುದಿ ಪುನಂಚಿನ ಕಥೆನ ಬಂದಿರು ಓಡು ತೊಂದರೆ ಇದ್ದಿ ಪರಪ ಓಡು ದೀವೋಲಿ ಅಡ ನಿಕ್ಲ ಶರೀರದ ಉಲಾಯ್ದ ಅಂಗಾಂಗಗಳು ಪೋಯಂದಾಟ ಆರೋಗ್ಯ ಸರಿ ಇದ್ದಿಂದಾಟ ಒಂಜಿ ಮನುಷ್ಯ ಬದುಕ್ಯದ ಸಾಧ್ಯತೆ ಅಪೂರ್ಣ ಆಲಾಪು ನೋವು ಒಂಜಿ ಕುಡಿತದ ಚಟ ಆದಿಪ್ಪು ಬೇತೆ ವ್ಯಸನಲ ಆದಿಪ್ಪು ಕುಡಿತ ಮಾತ್ರ ಅವಿಂಚಿನ ನಿಕ್ಲ ಚೈನಿ ಚೀನಿ ಪಾನ್ ಪರಾಗ ದಾದಾ ಪುರ ಮನ್ಪರ ಉದರಿಂಗೆಲ್ಲ ಗೊತ್ತಿದ್ದಿ ಮಟ್ಟದ ಕೆಲವು ಮೂಲ ದೀಪರು ಬೇರೆ ಬೇರೆ ರೀತಿ ಇರುತ್ತೆ ಆ ರೀತಿಯ ವ್ಯಸನಿಲ್ಲ ಅದು
ಜೀವನವನ್ನು ಕಲೆ ಉಂಟಂದಾಂಡ ಮನುಷ್ಯ ಜೀವನ ಮಣ್ಣು ಬಾರಿ ಒಂದು ಯೋಗ್ಯమైన ಜೀವನ ಕಡೆ ಅನ್ಪಂಡೆ ಆ ರೀತಿಯ ಜೀವನ ಆದಿಪುಡು ಮಾನವನ ಜೀವನ ಮೂಜಿ ದಿನ ಬಂದ್ಬೇರು ನಿಕ್ಲಿಗೇತೋ ಬೇತೆ ಬೇತೆ ಜನಕ್ಕೂ ಬಾರಿ ಟ್ರೈನಿಂಗ್ ಕೊರಿಯರು ಉಳ್ಳೇದು ಮಾತಿರಿಯರು ಉಳ್ಳೇದು ನಿಕ್ಲಿನ ತಯಾರು ಮಲ್ಬೇರು ಉಳ್ಳೇದು ಅಂಡ ನಾನು ಬಾರಿ ಇಲ್ಲಿ ಒಂತೆ ಪಾತಿರೋಡ ಮುಂದೆ ಗಿರಿಶಂಕರ್ ಬಾರಿ ಏನು ವರ್ಷ ತಿರುನಂಚಿನ ಯಾರು ಪಾತಿರ ಒಂಜಿ ಗಂಟೆ 2 ಗಂಟೆ 3 ಗಂಟೆ 5 ಗಂಟೆ ಪಾತಿರ ಪಾತಿ ಅಂಚನೆ ಪ್ರದೀಪ್ ಸರ್ಲ ಬಾರಿ ಪುರುಲ್ ಮಾತಿರಿದ್ರು ಅಂಚ ಅಕ್ಲಿಗೆ ಅವಕಾಶ ನಿಕ್ಲ ಕೊರಡಾಕೊಂಡು ಬೇತೆ ಜನಕ್ಕೂ ಸುಮಾರು ತಿರುನಕ್ಲು ಉಳ್ಳೇದು ಈ ಕಾರ್ಯಕ್ರಮದ ಯೋಗ್ಯವಾದ ಕಾರ್ಯಕ್ರಮ ನಿಗಡ ಪಂಡೆ ಅನ್ಪಂಡ ಒಂದು ಬಜ್ಜಿ ನಿಕ್ಲಿಗತ್ತೆ ಇಂಕ್ಲಂಚನಕ್ಲಿಗೆ ಸಮೇತ ಅದು ಇಂಡಿವಿಜುವಲ್ ಡೆವಲಪ್ಮೆಂಟ್ ಒಂಜಿ ಊರ್ದಕ್ಲಿಗೆ ಆದಿಪ್ಪು ಮಾತೇರಿಗ್ಲ ಆದಿಪ್ಪು ಒಂದು ಜಂಟೆ ಟ್ರೈನಿಂಗ್ ಆದಿಪ್ಪು ನಿಕ್ಲಿಗೆ ಒಂಜಿ ವಿಚಾರ ಅವಲಿಂಪಾಡು ಆಂಡ ಮಾತ ಊರಿಗೆ ಒಂದು ಒಂಜಿ ಯೋಗ್ಯವಾದ ಒಂಜಿ ಕಾರ್ಯಕ್ರಮ ಇಂಚಿನ ಕಾರ್ಯಕ್ರಮ ಊರ್ಡ್ ಅವೊಂದಿದ್ದಂದಾಂಡ ಒಂಜಾತು ಊರ್ದ ಜಪನಿರು ಬರ್ಣಯ ಆದಿಪ್ಪು ಪರಂದನೆ ಆದಿಪ್ಪು ಅಥವಾ ಒವೇ ರೀತಿಯ ವ್ಯಕ್ತಿ ಆದಿಪ್ಪು ಆಯ್ ಮತ್ತು ಒಂಜಾತು ನಾನಾದ ಅಭಿವೃದ್ಧಿ ಆಗ ಅವು ಆ ಕಾರ್ಯಕ್ರಮ ಪುಷ್ಟಿ ಹಾಕುವುದು ಮಂಚಿನ ನೆನಪು ಮನದೊಂದು ಮನುಷ್ಯನ ಜೀವನ ಯೋಗ್ಯమైన ನಂಚಿನ ಜೀವನ ಆ ಜೀವನಡು ಮೂಜಿದಿನಂತ ಜೀವನ ಬಾಲ್ಯ ಯೌವನ ಮಬ್ಬು ಮಂಚಿನವು ಐಕೆ ಆಯಾ ಕುರ್ತುಡು ಆಯಾ ಕೆಲಸಲಿನ ಮಲ್ಪೇರ ನಂಗೆ ಅವಕಾಶವಿಲ್ಲ ಆ ಅವಕಾಶಲಿನ ಸರಿಯಾದ ರೀತಿ ನಾವು ಮಲ್ತೊಂದು ದಯಪಂಡ ಮನುಷ್ಯ ಒಂಜಿ ಹತ್ತೋಡು ಬಾಲ್ಯಡಿದ್ದ ಆ ನಂತರದ ಜೀವನಡು ಆನ ಬುಡಿದಿ ಜೋಗುಲು ಮಂಚಿನ ಇದ್ದು ಆನ ಅಪ್ಪಮ್ಮನ ಕೂರ್ನಂಚಿನ ಕೆಲಸಲಿಪ್ಪು ಮಾತಲ ಪೊರ್ಲುಡು ಮಲ್ತಂದಾಡನೆ ಮನುಷ್ಯನ ಜೀವನ ಪೊರ್ಲು ಅವು ಬಿಡ್ದು ಆಯ್ ಓಂಜಿ ರೀತಿ ಇದ್ದಂದಾಡ ಎನ್ನ ಎನಿಸದ ಶಿಬಿರಾರ್ಥಿಲಿ ಕೆಲವು ರಡ್ಡು ಶಿಬಿರುಡು ಪಾಲ್ಗೊಳ್ಳೆ ಕಾಣಿಯುಡು ಒಂಜಿ 7 ವರ್ಷ ದುಂಬಲ 5 ವರ್ಷ ರಡ್ಡು ಶಿಬಿರುಡು ಅಧ್ಯಕ್ಷ ಗೌರವಾಧ್ಯಕ್ಷ ಕೆಲಸ ಮಾಡ್ತದೆ ಇಂಗ್ಲ ಪ್ರಯತ್ನ ಮಾಡ್ತದ ದಯಪಟ್ಟ ಮನುಷ್ಯನ ಆಯ್ನಾತ್ ಈ ಶಿಬಿರಕ್ಕೂ ಪಾಟ್ನೆ ಕಷ್ಟೋಡು ದಾಯಿ ಪಾಟ್ನೆ ಪಂಡ ಕೆಲವರಿಗೆ ಮನಸ್ಸಿದ್ದು ಬರ್ಬೇರಿ ಎಷ್ಟೋ ಜನ ಮನಸ್ಸಿದ್ದು ಬತ್ತದ ಬುಟ್ನಾಕ್ಲಿ ಉಳ್ಳೇರು ಎಷ್ಟೋ ಜನ ಮನಸ್ಸಿದ್ದಂತೆ ಬತ್ತದಾಕ್ಲಿ ಸೇರ್ಸಾದ ಬತ್ತದ ಬುಟ್ನಾಕ್ಲಿ ಉಳ್ಳೇರು ಆ ರೀತಿಯಾದ ಎಷ್ಟು ಜನ ಇದೆ ಇನ್ನು 77 ಜನ ಬಂಡೇರು 77 ಬಂಡೇರು ನಿಕ್ಲಿಗೆ ರಿಸಲ್ಟ್ ಮುಖ್ಯ ಅತ್ತೆ ನಿಕ್ಲಿಗೆ ಎಷ್ಟು ಜನ ಗುಡಿಯರ ಬರ್ಪುಣೆನು ಆತಿ ಇಕ್ಲಿಗೆ ಸಂತೋಷ ಎದ್ದು ಎಲ್ಲಿ ಅದು ರಿಕ್ವೆಸ್ಟ್ ಮಾಡ್ತೀರ ಕಾರ್ ಬೊಡ್ಡ ಪತ್ವೆ ನಿಕ್ಲ ಕಾರ್ ಬೊಡ್ಡ ಪತ್ತದ ರಿಕ್ವೆಸ್ಟ್ ಮಾಡ್ಪ ನಿಕ್ಲ ಬುಡ್ಲಿ ದಾಯಿ ಬಟ್ಟ ಎಂಕ್ಲಿಗೆ ರಿಸಲ್ಟ್ ಅಜಿಪ್ಪೊಟ್ಟು 14 ಬುಡ್ಲೆ ಎಲ್ಪೊಟ್ಟು 74 ಕೂದು ಬುಡ್ಲೆ ಬಂತ ಒರಿ ಒಂಜಿ ವ್ಯಕ್ತಿ ಒರಿ ಬರ್ಪುಣೆನ ಬುಡ್ಡಂದಾಂಡ ಆಯನ ಇಲ್ಲ ಆಯ್ ರಾತ್ರಿ ಮಲ್ತೋಗಿ ಪುನಂಚಿನ ಕೆಲಸ ನೋಪು ನಂಚಿನ ಕೆಲಸ ಬರೆದು ಗಲೇಜ್ ಮಲ್ಪುನಂಚಿನ ಲೋಟೆ ಗಲೇಜ್ ಪಂಡಿರ ಆ ರೀತಿ ಅದು ಗಲೇಜ್ ಆಪುನಂಚಿನ ಕೆಲಸ ಆಯನ ಇಲ್ಲದ ಜೋಕು ನಂಚಿನ ಕೆಲಸ ಪೊಬ್ಬಮ್ಮ ತರದೆ ಬಂದ ಕೆಲಸ ನಾನು ಪೂರ ಮಲ್ತದಿಪ್ಪೆ ಗೊತ್ತಿಪ್ಪಿ ಸುರುಕು ಒಂಚೂರು ಪಾಟ್ನಾನಿ ಬೀಜದ ಇದೆ ಪೂರ ಆಗಿದ್ದು ಓದಿಪ್ಪಿ ಅಥವಾ ರತ್ನದಾನಿದ ಅಥವಾ ಬುಕ್ಕಂಜನ ಬರ್ಚಂದ ಬರೆದು ಓದಿಪ್ಪಿ ಅದರಿಂದ ಸ್ಮೆಲ್ ಇದ್ದನ್ನು ಬರ್ತಿಪ್ಪು ನಟ ಒಟ್ಟು ಒಂದು ವ್ಯಕ್ತಿ ಹಾಲಾದ ಪೋಪೆ ಎಲ್ಲೆಲ್ಲ ಸಾಧಿದು ಇಂಚ ಪೊಪ್ಪನ ಸಾಧ್ಯ ಒಂದು ಇಂಚ ಪೊಪ್ಪನ ಅಥವಾ ಮಿತ್ತು ಪೊಪ್ಪನ ತಿರ್ತು ಪೊಪ್ಪನ ಸಾಧ್ಯ ಅಂತ ತೀರ್ತು ಪೋಯ್ಲೆ ಕೊನೆ ಅಯ್ಯ ತೀರ್ತು ಬೋದಿಪ್ಪೆ ಮಿತ್ತು ಎಡ್ಡ ಶ್ರಮ ಪಡೆದು ಬೋದಿದ್ದೇನೆ ಭಾರಿ ಮಿದ್ದು ಎತ್ತದಿಪ್ಪೆ ನಂಚ ರಡ್ಡು ಸಾಧ್ಯ ತೀರ್ತು ಪೋಯ್ನ ಸಾಧ್ಯ ಗೊತ್ತಾಗುಚಿ ಅಯ್ಯ ತೀರ್ತು ಬೋದು ಹಾಲಾದ ಬೋದಿಪ್ಪೆ ಅಡ ಆಯ್ನ ಮಿತ್ತು ದೇರ್ಪು ನಂಚಿನ ಕೆಲಸ ಈ ಯೋಜನೆದ ಮುಖಾಂತರ ಅವನನ್ನು ನೆಕ್ಕೆ ಮಾಡದು ಹಲವಾರು ಜನಕ್ಕೂ ಶ್ರಮ ವಹಿಸದು ನಿಕ್ಲಿನ ಪ್ರಯತ್ನ ಮಲ್ತೊಂದು ನಿಕ್ಲ ಕಾರ್ ಬಂತು ನಾನು ತೀರ್ತು ಬಂದು ನಿಕ್ಲ ಸೇವೆ ಮಾಡ್ತದೆ ನಿಕ್ಲಿನ ಅಭಿವೃದ್ಧಿ ಮಲ್ಪೇರ ಪ್ರಯತ್ನ ಮಲ್ತೊಂದು ದಯನ್ ಪಂಡ ನಿಕ್ಲ ಒರಿಯನ ಇಲ್ಲಿ ಬೆಳಗಿನಲ್ಲ ಒರಿಯನ ಇಲ್ಲಿ ಬೆಳಗಿನ ಈದ್ ಜನದ್ದು ಒರಿಯನ ಇಲ್ಲಿ ಬೆಳಗಿನ ಒಂಜಿ ಶ್ರೇಷ್ಠವಾದ ಕೆಲಸ ಎತ್ತೋ ಜನಕ್ಕಲಿನ ಒಂಜಿ ಒರಿ ವ್ಯಕ್ತಿ ಅಂತಲ್ಲ ಎತ್ತೋ ಜನಕ್ಕಲ್ನ ಒಂಜಿ ಸೇವೆ ಮಂತ್ಲಿಕ್ಕೆ ಅಥವಾ ಅಕ್ಲಿನ ಅಭಿವೃದ್ಧಿ ಮಂತ್ಲಿಕ್ಕೆ ಅಥವಾ ಅಕ್ಲ ಮಾನವೀಯತೆಗೆ ಅಥವಾ ಮಾತ ಕೆಲಸವಿರಕ್ಲ ಅಕ್ಲಿಗೆ ಅಭಿವೃದ್ಧಿ ಮಂತ್ಲಿಕ್ಕೆ ಹಾಕೊಂಡು ಅಂಚಿನ ಒಂದು ಯೋಗ್ಯమైన ಅಂಚಿನ ಕೆಲಸ ಹೇಳ್ದಾರ ನಿಕ್ಲು ಯೋಚನೆ ಮಲ್ಪಲೆ ನಿಕ್ಲ ಅಕ್ಕಪಕ್ಕದಕ್ಲೆ ತೂದು ಆಯನ್ ತೂದು ಮ್ಯಾನ್ ತೂದು ನತ್ತು ನಿಕ್ಲ ಜೀವನೋಡು ನಿಕ್ಲ ಎಂಚಾವಡು ಒಂಜಿ ಗುರಿ ಹಿಡಿದು ನಿಕ್ಲ ಹೋರಾಟವನ್ನು ಮಲ್ಪೋದು ಮಲ್ತೊಂದು ಪೋಲೆ ಹೋರಾಟ ಪಂಡ ಪ್ರಯತ್ನಲೇನು ಮಲ್ತೊಂದು ಪೋಲೆ ನಿಕ್ಲ ನಿಜವಾದ ಯಶಸ್ಸು ಕಲಿಸ್ಯಾರ ಪ್ರತಿಯೊಂದು ವ್ಯಕ್ತಿಲ ಸಾಧ್ಯ ಉಂಟು ಪ್ರತಿಯೊಂದಿಲ್ಲ ವ್ಯಕ್ತಿಗಳ ಆಯನ ಜೀವನವನ್ನು ಅರ್ಥ ಮಲ್ತೊಂದು ಸರಿಯಾದ ರೀತಿಯ ಮುಂದುವರಿಯಂದಾಣ ಒರೇ ಶ್ರೀಮಂತೆ ಮಂತ್ರನ ಕೆಲಸನೇ ಮಲ್ಕೊಡದತ್ತು ಒರೇ ಕಿರ್ತ ವರ್ಗದ ಮಂತ್ರನ ಕೆಲಸ ಅಂತ ಒಟ್ಟು
ಆಯ್ತು ಏನ್ ಕೆಲಸ ತಿರ್ಲು ದಯ ಉದಾಹರಣೆಗೆ ನಿಂಚು ನಾದ ಬಣ್ಣ ಗಾಂಧೀಜಿ ಮಲ್ತಿರು ಅಂಚನೆ ನಮ್ಮ ಮಲ್ಪೇರ ಆಪೋಜಿ ನೆಹರು ಮಲ್ತಿರು ಅಂಚನೆ ಮಲ್ಪೇರ ಆಗ್ತದೆ ನಾವು ಮೋದಿ ಮಲ್ತಿರ್ತಂತೆ ನಮ್ಮ ಕೆಲಸಲೇನು ನಂಗೆ ವೈನ ಮಲ್ಪೇರ ಹಾಕೋಣ ಆ ಕೆಲಸಲೇನು ನಮ್ಮ ನಿಷ್ಠೆ ಗೌರವಗಳು ಎಂಚ ಕೆಲಸಲೇನು ಮಲ್ಪಡ ಐನ ಮನಸ್ಸಿದ್ದು ನಮ್ಮ ಮಲ್ತೊಂದು ಪೋಯಂದಾಡ ನಮ್ಮ ಪ್ರತಿಯೊರಿಯನ ಜೀವನಲ ಯಶಸ್ಸಾಯ ಸಾಧ್ಯ ಉಂಟು ಕರೆಸರ್ತಿ ಶಿಬಿರೋಡು ಒರಿ ಶಿಬಿರ ಅದಿದ್ದೇವೆ ಅರ್ನ ಇಲ್ಲದಕ್ಕೆ ಆ ಕಾರ್ಯಕ್ರಮವು ಬರ್ಪುನಂಚಿನ ಜೋಕುಲ್ ಬರ್ಪುನಂಚಿನ ಪುರತು ಶಿಬಿರಾರ್ಥಿನ ಬ್ಯಾಡ್ಜಿನ ಅಧ್ಯಕ್ಷದ ಪಡದಿ ಅಂತ ತೆಪ್ಪಾಯ ಆ ಜನತ ಬ್ಯಾಡ್ಜಿ ತೆಪ್ಪಲೆ ಪಂಡ ಜೋಕುಲ್ ಕೊಪ್ಪ ಶಿಬಿರಾರ್ಥಿ ಆತುಲ್ಲ ಅಂದ್ರೆ ಬುಕ್ಕದ ಜೋಕ್ಲಿ ಗೊತ್ತಾಗ ಒಟ್ಟು ಆ ಜೋಕ್ಲಿಗೆ ಕ್ಷೇಮ ನಮ್ಮ ದೃಷ್ಟಿದೆ ಮಾತೆರೆಗಳ ಪೊಂಗಡೆ ಅವು ಎಂಕ್ಲ ಮನಸ್ಸುಂಟು ಅವು ನಿಕ್ಲ ಮನಸ್ಸುಗಳ ಬರಡು ಆ ರೀತಿಯಾದ ನಿಕ್ಲು ಏಪಲ ಒಂಜಿ ಬರ್ಪುನಂಚಿನ ಕೆಲಸಲಿಗೆ ನನ್ನ ತುಂಬುಗು ಕೈಪಾಡಂದೆ ಇನಿರ್ದು ಪೂರ್ತಿ ರೀತಿದ ಬದಲಾವಣೆ ಒಂದು ನಿಕ್ಲು ಹೋದನಗ ಬರುವೆಯ ಈ ಬರಂದಿಪ್ಪಾಯಿ ಬಡದು ಕಾತೊಂದುಗಳು ನಿಕ್ಲ ಜೋಸ್ತಿಯಲ್ಲಿ ಏತಲ ಉಳ್ಳೇದು ಅಥವಾ ನೀರ್ದು ಲೆಪ್ಪುನಕ್ಲಿ ಎತ್ತೋ ಇಪ್ಪೇರು ಒಂಜಿದ್ದು ರೆಡಿ ಮಾಡ್ತದೆ ಇದು ಒಂಜಿ ನೋವು ಲೆಪ್ಪುನಕ್ಲಿ ಇಪ್ಪೇರು ನಿಕ್ಲ ದಯಂಡ ನಿಕ್ಲ ಮರ್ಯಾದೆ ಬೋಡದು ಅಥವಾ ನಿಕ್ಲ ವಿಡಿಯೋ ಮಾಡ್ಕೊಳಕ್ಲ ಏತಲ ಇಪ್ಪೇರು ಅಣ್ಣ ನಿಕ್ಲ ಗಟ್ಟಿ ಮನಸ್ಸು ಮಂತೊಂದು ನಿಕ್ಲ ಜೀವನವು ಯಶಸ್ಸು ಮಲ್ಕೊಡುವಂಥದ್ದು ನಿಕ್ಲ ಉದ್ದೇಶ ಇರುದು ಯಾಕಂದ್ರೆ ಬಾರಿ ಸೋಕದ ಮಾತೆರ ದುಂಬುದ ಸೆಬೆಟ್ಟು ಲಾಸ್ಟ್ದಾರು ಬಾರಿ ಬಂಡೇರು ಚಾರ್ವಾಕದ ನಿಕ್ಲ ಪ್ರಥಮ ನಿಕ್ಲ ಶಿಬಿರುಡು ಇದ್ದನಾರು ಗಾನಿಯದ ಶಿಬಿರುಡು ಇದ್ದನಾರು ಬಾರಿ ಪುರ್ಲುದ ಪಾತೆರ ಬಂಡೇರು ಅಂಚನಕ್ಲ ಬೆದುವೆ ಜನಕ್ಕಲ್ನ ಮಾರ್ಗದರ್ಶನ ತಿಕ್ಕುಡು ಮನುಷ್ಯ ಆಯ್ನ ಇದೆ ನನದ ಹಂತೋಡು ನಿಕ್ಲಿ ಇಲ್ಲು ಬಂದೊಂದು ಆ ಇಲ್ಲಲ್ಲಿ ನೆಮ್ಮದಿನ ಗುಡಿದಿ ಜೋಕುಲು ಇತ್ತೊಂದು ಜೋಕುಲಿಗೆ ಮುಂಜಾದ ಸಮಯ ಕೊರೊಂದು ಜೋಕುಲಿನ ಅಭಿವೃದ್ಧಿ ಬಂದೊಂದು ಮಾತ ವಿಚಾರಲ್ಲ ನಿಕ್ಲು ಸೇರೊಂದು ಇದ್ದಂಡನೆ ಅವಜ್ಜಿ ಇಲ್ಲಾದಿಬಿಡು ಆ ರೀತಿಯಾದ ನಿಕ್ಲ ಜೀವನ ಬರ್ಲುದ ರೀತಿ ನಡಪಾಡು ಶಿಬಿರೋಗಿ ಬರ್ತಿದ್ದಾರೆ ಎದ್ದು ದಿನ ಕುಶಾಲಾದ ಮುಲಿಪುಣೆ ಅವತ್ತು ನನ್ನ ಉದ್ದೇಶ ಸರಿಯಾದ ರೀತಿ ತೆರೆಯೋನಿ ಎನೆ ಕಡ್ಪಂಡೆ ಈಗ ಕಷ್ಟ ಬರ್ತದೆ ಇಬ್ಬರು ಅಡ ಕಷ್ಟ ಪ್ರತಿಯೊಂದು ಬರ್ಪನೆ ಪಂಡ ಉದ್ದೇಶ ಒಂಜೆ ದೇವರನ್ನ ನಿಂತು ಎದ್ದು ಪ್ರೀತಿದಿದ್ದು ದೇವರನ್ನ ಸೇವೆ ಮಲ್ಪೇರ ಅವೇ ರೀತಿ ನಿಕ್ಲ ಸೇವೆ ಮಲ್ತೊಂದು ನಿಕ್ಲ ಜೀವನ ನಿಕ್ಲ ಸಂಸಾರ ಉದ್ಧಾರ ಅವಳು ಮಲ್ಪನ ದೃಷ್ಟಿದೆ ಅವು ಹೆಗ್ಡೇರ್ನ ಈ ಆಸೆಲ ದಿಪ್ಪು ಅಥವಾ ಸೇರಿದಾಕಿಲ್ಲ ಮಾತೆನ್ನಲ್ಲ ಆಸೆ ಆದಿಪ್ಪು ಇದಕ್ಕೆ ಏದೋ ₹1,00,000 ಖರ್ಚು ಮಂತೊಂದು ಈ ಪ್ರಯತ್ನ ಮಂತೊಂದು ಎಡ್ದಾರ ನಿಕ್ಲ ಜೀವನ ಎಡ್ಡೆ ಮಲ್ಪೆರ ನಿಕ್ಲ ಕೈಟುಂಡು ಈ ಮಾತ ಪ್ರಯತ್ನ ನಿಕ್ಲ ಮಲ್ಪಲೆ ಬಂಡೊಂದು ನಿಕ್ಲ ಗುಡ ವಿನಂತಿಸವೊಂದು ಸರ್ ಹೆಂಗಾದ ಬಂಡೇರು ನಿಕ್ಲೆ ಬರ್ಪುಣಿನ ಗುಡ್ಲೆ ನಿಕ್ಲ ಕಾರು ಬರ್ಪು ಅಂತ ನಿಕ್ಲೆಗೆ ಕೇಂಡದು ಎಂಚಾದ ನನ್ಗೆ ಗೊತ್ತಿಲ್ಲ ಹೆಂಗೆ ಬಾರಿ ಒಂಜಿ ಈ ಹಂತದ ಒಂದು ಕೆಲಸ ಕೊಡುತ್ತ ಒಂದು ಖುಷಿ ಆದ ನಿಂಗೆ ನಿಜವಾದ ಆ ರೀತಿ ನಿಕ್ಲ ಇನ್ನ ಅರ್ಥ ಮಾಡ್ತೊಲ್ಲಿ ಯಶಸ್ಸ ಮಾಡ ನಿಕ್ಲ ಜೀವನ ಯಶಸ್ಸು ಮಲ್ಪಲೆ ಆ ಲೋಟೆ ಗಲೇಜಿ ಲೋಟೆ ಅದು ತೊಡುಗುದ ಕುಲಕ ಆವಂತೆ ಆ ಒಂಜಿ ಲೋಟೆ ಪವಿತ್ರ ಲೋಟೆ ಅದು ಐ ದೇವರನ್ನ ಕೋರಿದ ದೀಪನಂಚಿನ ಯೋಗ್ಯವೈನಂಚಿನ ಒಂಜಿ ದೀಪ ಆವಡು ಪ್ರತಿಯೊಂದು ಮಲ್ಪುಲಕ್ಕದು ಮೀಪುನಲ್ತು ಸುರುಮಲ್ತದು ದೇವರೇ ಕೈ ಮುಗಿಪುನಲ್ತು ಸುರುಮಲ್ತದು ಆಯ್ನ ಇಂಥ ದಿನದ ಕೆಲಸ ಹೋಗುವಂತ ಯೋಚನೆ ಮಲ್ತೊಂದು ಆತ ಕೆಲಸಲೇನು ಪೂರ್ತಿ ಎಂತಾದು ಬಯ್ಯದ ಹೊರತುಗು ಜಪ್ಪುನ ಹೊರತುಗು ನೀವು ಹೂ ಎದ್ದು ಎಡ್ಡೆ ಕೆಲಸ ಮಲ್ದೆ ಬಂದ್ಬಿಡೆ ನೆನೆದೊಂದು ಬೊಕ್ಕಟ್ನ ಕೆಲಸ ಮಲ್ತಿದ್ದೆಂದ ಐದು ಬಿಡುದು ದುಂಬೆದ ಕೆಲಸಲೇನು ಮಲ್ಪುಜಿ ಬಂದ್ಬಿಡೇನೆ ಅನಿದ ದಿನೋನೆ ತೀರ್ಮಾನ ಮಲ್ತೊಂದು ಐದು ಮನದಾನಿ ಗುಡಲಕ್ಕದು ಅವೇ ರೀತಿದ ಒಂಜಿ ದೃಢ ನಿಶ್ಚಯವನ್ನು ಮಲ್ತೊಂದು ನಿಕ್ಲ ಜೀವನ ಯಶಸ್ಸಾಗ್ಲಿಕ್ಕ ಪ್ರಯತ್ನ ಮಲ್ಪಲೆ ನಿಕ್ಲ ಯಶಸ್ಸುದ ಒಟ್ಟಿಗೆ ನಿಕ್ಲ ಫ್ಯಾಮಿಲಿದವಲ್ಲ ನಿಕ್ಲ ಜೋಕಲ್ನವಲ್ಲ ಮಾತೆರ್ನ ಜೀವನ ಯಶಸ್ಸ ಮಾಡ್ಬಿಡುದು ಗುಡಲ ದೇವೇಡ ತಲದೇವೇಡ ಮಾತ ವಿನಂತಿ ಸಂಜೆ ನನ್ನ ಬಾಧ್ಯರ ಹೋಗ್ತಾರೆ ಗಡ್ಡೆ ಇಂಚಿಗಳ ತೋಚಲು ಇಂಚಿಗಳ ತೋಚಲು ಪರಸ್ಪರ ಬರ್ತಾಂಡು ಇಕ್ಲಿಗಳ ಬಡ ಹಾಕೊಂಡು ಎಂಕ್ಲಿಗಳ ಬಡ ನಿಜ ಬಾತಿರು ಎಲ್ಲ ಬಾತಿರು ಕಾಂದ ಎಲ್ಲ ಬಾತಿರು ನಾನು ಸರಡ ಬಟ್ಟೆ ದೇವಪ್ರಸಾದ ಎಲ್ಲ ಬಾತಿರು ಬಾತಿರು ಅಡೆ ಯಾರು ಬರ್ಲಕ್ಕೆ ಕೇಳು ಒಕ್ಕಡೆ ಪಾತ್ರೆಲ್ಲೇ ಬಂದದು ಯಾನ್ ಹಂಚಿದಿರ್ಗಿನಾಗ ನಿಕ್ಲಿನ ವ್ಯವಹಾರ ಬೇತಾಡ ನಾಡ ಯಾರು ಪಾತ್ರೆ ಉಂಟಾಗ ನರಮಾನಿ ಬಂದಿದ್ದಕ್ಕ ಐಗೊಂದು ಕೈಪೇಂಡಿ ನಿಕ್ಲಿನ ಕೈಪೇಂಡ ಓ ಕೈಪೆ ಒಂಜಿ ಗಡ್ಸ್ ಒಂಜಿ ದಿಗಳೆ ತುಕ ದಿಗಳೆ ತೀರ್ತಾರ ಕುಲ್ಲಿಗೆ ಬಾರಿ ದಿಗಳೆ ಬಿಟ್ಟದ್ದು ಮಾತಾಡ ಪತ್ತ ನಮ್ಮ ದಿಗಳೆ ತೀರ್ತಾರ ಕುಲ್ಲಿ ಕಣ್ಣು ತೀರ್ತಾರ ಕುಲ್ಲಿಗೆ ಕಣ್ಣು ತೀರ್ತದೆ
ದೃಷ್ಟಿ ಕೊರದು ತೋಡು ದೃಷ್ಟಿ ಯುದ್ಧ ಅನ್ಪರ ಮಲ್ಲ ಯುದ್ಧ ಒಂಜಿ ಯುದ್ಧ ದೃಷ್ಟಿ ಯುದ್ಧ ದೃಷ್ಟಿ ಕೊರದು ಏರು ಪಾತಿರ್ಬೇನ ಆ ಎಡ್ಡೆ ಅಂದ್ರೆ ಏನು ಲೆಕ್ಕ ದೃಷ್ಟಿ ಕೊರದು ಏರು ಪಾತಿರ್ಬೇನ ಆ ಮೋಸಗಾರ ಲೆಕ್ಕ ಅಂಚಿನಾಗ್ಲೇ ನಿಕ್ಲೆ ಮಸ್ತು ಜನ ದಿಕ್ಕದೇರಿ ನಿಕ್ಲ ಅಂಚಿನಾಗ್ಲ ಆತಿರ್ತಾರೆ ದೃಷ್ಟಿ ಕೊರದು ಪಾತಿರೋದು ನಿಜ ಎನ್ನಂಚಿನ ದಿಕ್ಕನಾಗ ಒಳಾನ ಬರಿಯ ಹೋಗ್ನೆ ಆ ಮನಸ್ಸು ನಮ್ಮ ಆತಿದ್ರು ಆ ಮನಸ್ಸು ಯಾರ ಬಲ್ಲಿ ಗಟ್ಟಿ ಮನಸ್ಸು ನಮ್ಮ ಅವಡು ಗಟ್ಟಿಡೆ ಪಾತಿರ್ನಕ್ಕ ನಮ್ಮ ಅವಡು ದಯವಿಟ್ಟು ನರಮಾಣಿ ನಮ್ಮ ಓಡ್ತದ ಬದುಕೂಡ ಅವಶ್ಯಕತೆ ಐತಿ ಬೋಡಿಗೆ ನಿಕ್ಲೇರೆಲ್ಲ ಇಚ್ಚಿ ಬೋಡಿಗೆ ಬೋಡಿ ಬೇರೆ ಬಲ್ಲಿಯೇ ಬಲ್ಲಿ ನರಮಾಣಿ ಬೋಡಿ ಬೇರೆ ಬಲ್ಲಿ ಅಂಚಿನ ಪಿಲಿನ ಪಂಜರದ ಲೈ ಮಾಡುವ ಮಾಡು ಜನ ಆತ್ಮಲ್ಲ ಆನೆನ ಕಟ್ಟದ ಮಾಡು ಜನ ಏರ್ ಮಾಡು ಓ ಆನೆನ ಬಳಗಿಸವ ನೀರು ಮಾವುದೇ ನರಮಣಿ ಅಂತ ಆನೆನ ಬಳಗಿಸ್ಯಾರ ನರಮಣಿಯಾಗ ಆಪುಟಿಗೆ ಇಚ್ಚಿನ ಒಂದು ಎಲ್ಲ ನರಮಣಿ ಅನ್ನಕ್ಕೆ ಬಳಗಿಸ್ಯಾರ ಆಪುಜ ದಾಯ ಆಪುಜಿ ನಮ್ಮ ಕೈತಡಿ ಎಂದು ಜನ ಉಳ್ಳೇರು ನಮ್ಮ ಮುಲ್ಪಡ್ದು ಪೋಯಿನ ಜನ 77 ಜನ ನನ್ನ ಒರಿಯೋರಿಯನ್ನು ಬಳಗಿಸೋಳು ಉಂಡ ತಾಕತ್ ಒಕ್ಕಡೆ ಹೊನೊಡ್ಚಿ ನನ್ನ ಬೋಲು ಶಿಬಿರ ಉಂಟು ಕೇಳ್ತಾರ ದೇವಪ್ರಸಾದನ ಕಾಟಕ್ಕೆ ತುಂಬೋದು ಬಪ್ಪರ ಲೊಟ್ಟೆ ಬಂಡದ ಬಪ್ಪರ ಮರದು ಗುಡಿಯರುಂಡು ಓಟೆ ದೇರಿಯರುಂಡು ಸತ್ಯ ಬಂಡದೆ ಬೋಲಿ ಲೊಟ್ಟೆ ಬಂಡದ ಬೊಪ್ಪನೆ ಬೊಡ್ಚಿ ದೇವಣ್ಣ ನರಮಾಣಿ ನಾಮ ಸತ್ಯ ಬಂಡದು ನಮ ಎಂಚ ಬದಲಾಯ ಇನ್ನ ಆಯಗಲ ಬಂಡದು ಕೊಡ್ತು ದಯಮಾಡ ಪಾತೆರಡು ವರಿಯನ್ನು ಬದಲು ಸೇರ ಸಾಧ್ಯ ಉಂಟು ಇಂಚ ಈತನೆಲ್ಲ ಈತ ಮುರಣಿಡ್ದಕ್ಕ ಪಾತೆರನೇನೆ ಬೆತ್ತದಲ್ಲ ಮತ್ತುನ ಇಚ್ಚಿ ಈ ಎಮ್ಮ ದಿನದ ಈ ತರಬೇತಿ ಶಿಬಿರ ಎನ್ನ ಲೆಕ್ಕಡೆ ನಿಕ್ಕಲು ಒಂಜಿ ಕಬಡ್ಡಿ ಮ್ಯಾಚ್ ಹೋಗ್ನಾಗ್ಲಿ ಜೋಕ್ಲೇನ ಬಳಗಿ ಸೇರ ಕಬಡ್ಡಿ ಮ್ಯಾಚ್ ಟ್ರೈನಿಂಗ್ ಮಲ್ಪೇರು ಶಾಲೆ ಅಂದ ನಿಕ್ಲೇನ ಜೋಕ್ಲೇನ ಕಡ ಕುಡ್ದಿಪ್ಪಾರ ಅತನ ಜೋಕ್ಲು ನನ್ನ ಪಾರಿ ಪೋತ ನಿಗ್ಲು ಬೋತಿಪ್ಪಾರ ನಿಗ್ಲು ಬೋತಿದ್ದಾರ ಮಾಸ್ಟರ್ ಎತ್ತಿದ್ದಾರ ನಿಗ್ಲು ಬಲ್ಪು ಬೇಗ ಬಲೆ ಇದೆ ಬಯ್ಯಡು ಮುಂದಾತಿದ್ದಾರ ಮಾಸ್ಟರ್ ನೆನಿಯರ ದಾಯ್ಗೆತ್ತಾರ ಅಲ್ಪೋಣ ಗೆಲ್ಪೋಡು ನಮ್ಮ ತಂಡ ಗೆಲ್ಪೋಡು ನತ್ತ ಈ 77 ಜನತ ತಂಡ ಗೆಲ್ಪೋಡು ಗೆದ್ದದು ಬರಡು ಸೋತದು ಬರೆಯರಲ್ಲಿ ಪದಕದೆತ್ತು ಬರಡು ಇನಾಮದೆಪ್ಪಡು ಪೋಯಿನಲ್ಪ ಪೂರ ಅಂಚಿನ ತಂಡನ ತಯಾರಿ ಮತ್ತೊಂದು ದೇವಿಪ್ರಸಾದ್ ಬೊಕ್ಕ ನಮ್ಮ ಊರ್ದಕ್ಲೆ ಸಚಿನ್ ಅಣ್ಣೇರಿ ನರಗುರ್ತೊಂಡರಿಗೆ ಅಧ್ಯಕ್ಷರು ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಕುಡ್ಲಾಡಿ ತಂದು ಮುಲ್ಪತ್ತಾರೆ ಬೆಂಚ ಮಲ್ಪೇರು ನಿಕ್ಲ ಬಗ್ಗೆ 77 ಜನತಾ ಬಗ್ಗೆ ಮಹೇಶ್ ಅಣ್ಣೇರಿ ಇಡೀ ತಾಲೂಕು ಕಡಬ ತಾಲೂಕುದ ನಮ್ಮಂಚಿನ ಜನಜಾಗೃತಿ ವೇದಿಕೆದ ಮೆಂಬರ್ ನಕ್ಲಿನ ಬಗೆತಾರೆ ಬೆಂಚ ಮಲ್ಪೇರಿ ಎಲ್ಲೇದಾಯ್ತಾ ಐನಿದಾಯ್ತಾ ಅಜ್ಜಾದೊಂದು ಟೀಮ್ ಸೆಟ್ ಅವನುಂಡು ನನ್ನ ಪದಕದೆ ತಂದು ಬರೆಯರುಲ್ಲ ನಮ್ಮ ಪಂಡೇರು ಪ್ರದೀಪ್ ಹಾಕಿಲ್ಲ ಸರ್ ಪದಕದೆ ಕೊಡು ಬಂಗಾರದ ಪದಕದೆ ಕೊಡು ಯಾನಿಗಳಿಗೆ ಎಣ್ಣೆ ನಮ್ಮ ಸಂಪಾದನೆ ಮಲ್ಪಣಕ್ಲಿ ದಿನಕ್ಕೂ 500 ರೂಪಾಯಿ ಕನಿಷ್ಠ ಮಲ್ಪೆರಾಕೊಂಡು ನಿಕ್ಲೆ ಮಾನ ಮರ್ಯಾದೆ ಇತ್ತು ನಕ್ಲೆ ಅಂದ ಯಾನ ಸೇರಿ ದಯವಿಟ್ಟು ಮನ್ಪುಣೆ ಜೋರು ಮಾನ ಮರ್ಯಾದೆ ಕೊಡು ಪಾತೆರಡು ನನ್ನ ನಕ್ಲು ಅರ್ಹತೆ ಕೊಡು ಕೊಡಬಡ್ತ ಯಾನ್ ಪರದು ಪಾತೆರಡ ಎಕ್ಲವರ ತೋಜೋದಿತ್ತು ಯಾನ ಚೂರು ಪರಂಡೆ ಇಟ್ಟೆ ಅದೇ ಎಕ್ಲೊಂದು ಕೈಪೆಜ್ಜ ಚೂರು ಕೈಪೆ ಬರಡು ನನ್ನ ಬರಡು ನಾ ಬೇದ್ರೆ ಎಕ್ಲ ಬರುದು ನಾನು ಪದವನ ಪಾಡೋದು ಹೋಯ್ತು ಎಟ್ಟೆತ್ತ ಪರನ ಪಾಡ್ಯಾರಬ್ಜ ಪರಂದಿತ್ತು ನನ್ನ ಎಡ್ಡೆನಾ ಅಂಜಡ ಕೈಪೆತ್ತನ ನರಮಾಣಿ ನಮ್ಮ ಅಂದುದಾಂಡ ಪ್ರದೀಪ ಕಿಳಿಯರ ತೋಜೇರಿ 5,08,000 40,000 ಮಾನ ಉಂಡನಕ್ಕೆ ಮರ್ಯಾದೆ ಉಂಡ ತಾಕತ್ತುಂಡ ಒಂಜಿ ವರ್ಷದಲ್ಲಿ ಯಾ ಸಂಪಾದನೆ ಮಾತದ ಪ್ರದೀಪ ಬಾಕಿಲರಿಗೆ ತೋಜಾವಡು ನಮ್ಮ ಏರೇ ತಾಕತ್ತುಂಡ ಕೈ ಜರುಪಲಿ ಒಂಜೇ ವರ್ಷ 5 ಲಕ್ಷ ನಕ್ಕೆ ಮಲ್ಪೆರ ಸಾಧ್ಯ ಉಂಟು ದಾಯ ಸಾಧ್ಯ ಹೆಚ್ಚಿ ನಾವು ಮಾನ ಮರ್ಯಾದೆ ಇತ್ತು ನಕ್ಲೆ ಸರಿಟ್ಟು ನಟ್ಟು ಕೈ ಸೇರ್ತೇವೆ 10 ಲಕ್ಷ ಮಲ್ಪೆರ ನಮ್ಮ ಮಾನ ಮರ್ಯಾದೆ ಇತ್ತು ನಕ್ಲು ನಾಡ ಬ್ಯಾಂಕಿನಲ್ಲಿ ಸಾಲ ಕೊಟ್ಬಿಟ್ಟಿಯೇ 10 ಲಕ್ಷ ಸಾಲ ಕೊಟ್ಬಿಟ್ಟು ಬ್ಯಾಂಕ್ ಸಾಲ ಕೊಡ್ಚಿ ಗೊರ್ಪುಂಡ ಕೊಡ್ಚಿ ಬೆಂದಿದೆ ಮಲ್ಪನ ತಂಕನ ಅನ್ಕೊಂಡು ತಾಕತ್ತನ ಮಾಡೋಂಡು ಅಂಚಿನ ಶಿಬಿರಗ ನಮ್ಮ ಐನಿ ಮುಲ್ಪ ಸೇರ್ತ ಐನಿ ನೆಂಪುದಿ ಓಡು ನಮ್ಮ ಮರಪೆರ ಬಲ್ಲಿ ನರಮನೆಗೆ ಮರೆ ಪೂಜಾಸ್ ಇನಿ ಬಂಡ ಬುಕ್ಕಾಗಿಜಿ ಇಂತೆ ಬಂಡ ಬುಕ್ಕಾಗಿಜಿ ಅಂಚಿನ ನರಮನೆ ಇರ್ತದೆ ನಮ್ಮ ಸೋತು ಪೋಯಿನೆ ಎನ್ನಿ ನೆನಪುದಿ ಇಡು ನಂಚಿನ ಕೆಲಸ ಮಲ್ಪಡು
ಜೋಕ್ಲೆಗೆ ಪಾಠ ಮಲ್ಪನಮ್ಮ ಮಾಸ್ಟರ್ ಪಾಠ ಮಂತಲೆ ಕಣೆ ಪಾಠ ಮಲ್ಪ ಜೋಕ್ಲು ಪರೀಕ್ಷೆ ಬರೇನಾಗ ಮಾತೆಲ್ಲ ನೂದೆಗೆ ನೂದು ತೆಪ್ಪೇರ ನಿಕ್ಲು ತೆತ್ತಾರ ನೂದೆಗೆ ನೂದು ಎಷ್ಟು ಜನಕ್ಕೆ ಸೊನ್ನೆ ದಿಕ್ಕದಿಜಿ ಕೈದಾರ ಪ್ಲೇದಕ್ಕೆ ಸೊನ್ನೆ ದತ್ತನಕ್ಲೆ ಏರ್ ಬಂಡೆ ಯಾನೇ ಮಾಸ್ಟರ್ ಆದಿತ್ತನೆ ಸುಮಾರು ಜನಕ್ಕೆ ಸೊನ್ನೆ ಕೊಡ್ತೆ ಮುಖಲವಲ್ಲ ಅರ್ಧ ಕೊರಿಯರಾಪುಂಡ ಕಾಲು ಕೊರಿಯರಾಪುಂಡ ಅದು ಕೊರ್ಪಡೆ ಕಾಲದ ಬರೆ ರಾಪುಜಿ ಒಂಜೆ ಬರೆ ಹೊಡಾಪುಂಡ ಒಂಜೆ ಕಾಲು ದಿಕ್ಕಿನ ರಡ್ಡೆ ಕೊರಡಾಪು ಅಂಚಾದ ಮಸ್ತು ಜನಕ್ಕೆ ಸೊನ್ನೆ ದತ್ತನೆಗೆ ರಡ್ಡಿ ಮೂಜಿ ಐನು ಬತ್ತಾತನೆ ಎಂಚಮಡ ಕಾಲು ಸೇರ್ತಿ ಅಂಚಾದ ನಮಕ್ಕಳು ಒಂಜಿ ತಾಕತ್ತು ತಕ್ಕ ನಿತ್ತುಂಡ ಈ ಶಿಬಿರಡು ನಮ್ಮ ಪಾಲು ಮಾಡಿ ನಕ್ಲು ಧನ್ಯರೆಂದು ತೆರೆಯನುಡು ದಯಬಂಡೊಂದು ಸಾಮಾನ್ಯ ಕ್ಷೇತ್ರ ಅಂತ ಅರ್ಥ ಬಂದೊಲ್ಲೆ ಮುಲ್ಪಲ ಒಂಜಿ ಗಡಂಗಿತ್ತದು ಈ ಊರ್ದ ಪರಿಸ್ಥಿತಿ ಎಂಚೆತ್ತೊಂದು ಕೇಂಡ ಮೂಲ ನಡತು ಬಾರೆ ಪಡ್ತೊಂದಿತ್ತೇರೆ ಏಪೋದುಂಡ್ಲ ಪೆಟ್ಟು ಗುಟ್ಟು ಗಲಾಟೆ ಜನಕ್ಕಲು ಎಂಚೆತ್ತೇರನ್ನು ಕೇಂಡ ಒರಿಯನ ಕೂಡ ಒರಿಯಾಗ ಪೆತ್ತಿಜಿ ಗೋರ್ದ ಕಟ್ಟ ಗಡಂಗ್ ನೆಟ್ಟು ಹಾಳಾತು ಹೋದಿತ್ತೇರಿ ಮುಲ್ಪದಗ್ಲು ಮಾತ್ರ ಇದ ಇವ್ರದ್ದು ಬರೋದಿತ್ತೇರಿ ನೇರವ ತಡಕ ಬಂದ್ಬಣ ಊರುಂದು ಆತಿತ್ತದೆ ಇನಿ ವಿನಾಯಕ ನಗರೊಂದು ದೇವರನ್ನ ಸನ್ನಿಧಾನ ಉಳ್ಳನಮ ನೇರವ ತಡಕದ ಗಡಂಗ್ ನೇರವ ತಡಕದ ಗೋರ್ದ ಕಟ್ಟ ಬಂಡ ಭಾರಿ ಫೇಮಸ್ ಆತಿತ್ತದೆ ಇನಿ ನೇರವ ತಡಕ ಬೋತು ವಿನಾಯಕ ನಗರ ಆವಡದಂಡ ಐಕ್ಯ ಕಾರಣ ಏರೆ ನಮ್ಮೂರ್ದಾಗ್ಲೆ ಎತ್ತ ಅಪ್ಪ ಜನಗಳಿಗೆ ಬದಲಾರ ಆಪುಂಡ ಇಜ್ಜ ಖಂಡಿತವಾದ್ರ ಆಪುಂಡು ನರಮಾನಿ ಮನಸ್ಸು ಮಾತ್ರ ಒಂಜಿ ಊರು ನೆಂಚಲ ಬದಲಾವಣೆ ಮಲ್ಪಲಿ ಒಂಬನಿಗೆ ಸಾಕ್ಷಿಂದು ಸುಮಾರು ವರ್ಷಕ್ಕೆ ತುಂಬ ಮೂಲ ಕಾಲಿ ಒಂಜಿ ಕಟ್ಟೆ ಕಾಲಿ ಒಂಜಿ ಪಂಚಾಂಗ ಎತ್ತನೆ ಗಣಪತಿ ದೇವರ ನೀತು ಪೂಜೆ ಮಾಡ್ತೊಂದಿತ್ತ ಇನ್ನು ಈತು ಸೋಕದ ಒಂಜಿ ಪೊರ್ಲದ ಸಭಾಭವನಡು 77 ಜನನ ಪರಿವರ್ತನೆ ಮಾಡ್ಕೊಂಡ ಹಾಲು ಆಂಡದಾಂಡ ಏತೊಂಜಿ ಪುಣ್ಯವಂತರು ನಿಕ್ಲ ಅರ್ಥ ಮಾಡ್ತದ ಐ ಪಡದ ಮಂದಿ ಹೊರಜನ ಶಿಬಿರ ಮಲ್ಪ ಆತೆ ಎತ್ತು ಕೈತಂಡೊಂಜಿ ದೈವಸ್ಥಾನ ದುಯ್ಯರ ಸುಮಾರು 40 ವರ್ಷ ನೇಮ ನೇರಿ ನಡಪಣೆಪ್ಪ ಒಂಜಿ ವರ್ಷದ ಬಾಕಿ ಆತಜಿ ಕೊರೋನಾ ಸಂದರ್ಭ ಮಾತ್ರ ಬಾಕಿ ಆದಿಪ್ಪು ದೈವಸ್ಥಾನದ ಜೀರ್ಣೋದ್ಧಾರ ಬಿದಂಡ ಮಾತ್ರ ಬಾಕಿ ಆದಿಪ್ಪು ಭಾರಿ ಬೊಮ್ಮಡ ಬದುಕು ನಂಚಿನ ನಮ್ಮ ಎಸ್ಸಿ ಸಮಾಜದ ಮೊಗೇರ ಸಮಾಜದ ಬಾಂಧವರಿ ಹೆಚ್ಚು ಸಂಖ್ಯೆಡಿ ಪುಣಂಚಿನ ಗ್ರಾಮ ಒಂದು ಅಜಿ ಬಡವರಿ ಪುಣ ಕೂಲಿ ಕೆಲಸ ಒಬ್ಬನಾಗ್ಲಿ ಅಂಚಿನಾಗ್ಲಿ 15 ಲಕ್ಷ 20 ಲಕ್ಷ ಖರ್ಚು ಮಾಡ್ತದೆ ಆದು ಬರದ ದೈವಸ್ಥಾನ ಕಟ್ಟಿದ್ದೇರು ಬಂಡ ನಂಗೆ ಬದಲೇರ ಹಾಕಿ ಬಂಡ ಅವ್ರು ಸುಳ್ಳು ಒಂದೇ ಪಟ್ಪೆ ಐಗಾದ್ರ ಅರ್ಥ ಮಾತ್ರ ನಮ್ಮ ಸಾಮಾನ್ಯ ಕ್ಷೇತ್ರ ಡಿಪುಣೆ ಅಂತ ಗಣಪತಿನ ಸಂವಿಧಾನ ಟಿಪ್ಪಣಿ ನಮ್ಮ ಒವೇ ಕೆಲಸ ಬಿದ್ದಾಡ್ಲಿ ಸುರು ಗಣಪತಿ ದೇವರಿಗೆ ಪ್ರಾರ್ಥನೆ ಮಲ್ಪಲಿ ಕೆಲವು ನಿಶ್ಚಿತ ಐಟಕ ಕಾವಂದೇರೆ ಬಂಡೇರೆ ಮಂಜುನಾಥನ ಸ್ವಾಮಿ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿನ ರೇಟ್ ನಮಗೆ ಕೆಲವು ನಿಶ್ಚಿತ ಆ ಮೂವರು ಮುಖಾರ್ಲು ಅಜ್ಜೆ ಕೊರಗಜ್ಜೆ ಆ ಗುಳಿಗೆ ಈ ಕ್ಷೇತ್ರನ ಕಾತದಲ್ಲಿ ಅಂಚಾದ ನಮ್ಮ ಏಪನ ಸ್ವಲ್ಪ ಸಾಧ್ಯ ಅಜ್ಜಿ ಖಂಡಿತವಾದ ಗೆದ್ದು ಬರ್ಪವನ್ ಪಡ ಪಾತ್ರ ಬಂಡದ್ದು ಇಕ್ಲ ಮನಸ್ಸಿಗೆ ಅಂತ ತಡೆ ಬಾಡುಜಿ ಗೋಡೆಲೆ ಇಕ್ಲ ಬಟ್ರೆಡ ಒಂಚೂರು ಜಗಳ ಅಂತ ಪಾಯಸ ಬರುಡು ಇಲ್ಲಿರೋದು ಯಾರು ಕೂಡ ಸಂಪನ್ಮೂಲ ಎಲ್ಲ ಯಾರು ಕೂಡ ಸಮಸ್ಯೆ ಇದ್ದಾರಲ್ಲ ಎಲ್ಲರೂ ಸಮಸ್ಯೆ ಇದ್ದಾರೆ ಎಲ್ಲರೂ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಲಿಕ್ಕೆ ಅಂತಲೇ ಇರುವವರು ಏನಾದ್ರೂ ಸಮಸ್ಯೆ ಇದ್ರೆ ನೀವೀಗ ಹೇಳ್ಬೋದು ಇದನ್ನು ಹೇಗೆ ಬಗೆಹರಿಸಬಹುದು ಅಂತ ಕೂಡ ನಾವು ಚರ್ಚೆ ಮಾಡ್ಬೋದು ಇದನ್ನು ಅವರಲ್ಲಿ ಮುಗಿಯುವವರೆಗೆ ನಮ್ಮ 5 ನಿಮಿಷ ಉಂಟು ನಾವು ಚರ್ಚೆಗಳನ್ನು ಮಾಡ್ಬೋದು ಇನ್ನು ಕೂಡ ನಾವು ಊಟ ಮಾಡಿಸ್ಬೇಕಾದ್ರೆ ಮೊದಲು ಚಂದ ನಮ್ಮನ್ನು ತೋರಿಸ್ತಾ ಇದ್ದೆವು ಇಲ್ಲದಿದ್ರೆ ಯಾರು ಗೊಂಗ ಬರ್ತಾನೆ ತಿನ್ನದಿದ್ರೆ ಪೆಟ್ಟ ಸಿಗ್ತದೆ ಇದೆಲ್ಲ ಹೇಳ್ತಾ ಇದ್ದೇವೆ ನಮಗೆಲ್ಲ ಹಾಗೆ ನಾವು ಊಟ ಮಾಡಿದ್ದು ಈಗಿನ ಮಕ್ಕಳಿಗೆ ಊಟ ಮಾಡ್ಲಿಕ್ಕೆ ಎಂತ ಬೇಡ ಮೊಬೈಲ್ ಕೊಟ್ರೆ ಎಷ್ಟು ಬೇಕಾದ್ರೆ ದೊಡ್ಡವರು ಊಟ ಮಾಡಿದಷ್ಟು ಕೂಡ ಊಟ ಮಾಡ್ತಾರೆ ಇದರಿಂದ ಅವರ ಪಚನ ಶಕ್ತಿ ತುಂಬಾ ಕಡಿಮೆ ಆಗ್ತದೆ ಮತ್ತೆ ಅವರ ಬುದ್ಧಿ ಬೆಳವಣಿಗೆ ಕೂಡ ಕಡಿಮೆ ಆಗ್ತದೆ ಇದು ನಾನು ನೀವು ಹೇಳುದಲ್ಲ ವಿಜ್ಞಾನಿಗಳು ಇದನ್ನ ಸಂಶೋಧನೆ ಮಾಡಿ ತಿಳಿದುಕೊಟ್ಟಂತ ವಿಷಯ ಈ ಮೊಬೈಲ್ಗೆ ಇದನ್ನು ಸ್ವಲ್ಪ ನಾವು ಹಿಂದಕ್ಕೆ ಹಾಕಿದ್ರೆ ಬಹುಶಃ ಬೇರೆ ವ್ಯಸನಗಳು ಕೂಡ ನಮ್ಮಿಂದ ನಿಧಾನಕ್ಕೆ ಹಿಂದೆ ಹೋಗ್ತದೆ ಅಂತ ನಮ್ಮ ನಂಬಿಕೆ ಹೀಗೆ ಹೋಗುವಾಗ ಬರುವಾಗ 2-3 ಜನ ಹೀಗೆ ಜಿಗಿದು ಸಿಟ್ಟಿನಲ್ಲಿ ಹೀಗೆ ಮಾಡುದು ಡಸ್ಟ್ ಬಿನ್ನಿಗೆ ಹೋಗಿ ಬಿಸಾಡಿ ಹೀಗೆ ಬಿಸಾಡುವ ಸ್ಟೈಲನ್ನು ನೋಡಿದ್ರೆ ಇದು ಬಾಯಿಗೆ ಹೋಗಿದ ಕಿವಿಗೆ ಹೋಗಿದ ಕಣ್ಣಿಗೆ ಹೋಗಿದ ಅಂತ ಗೊತ್ತಿಲ್ಲ ಆದ್ರೆ ಆ ಗುಡ್ಕ ನೋಡಿ ಎಷ್ಟು ಅವರಿಗೊಂದು ಮನಸ್ಸಿಗೆ ತೃಪ್ತಿ ಕೊಡ್ತದೆ ಅಂತ ಆ ಗುಡ್ಕವನ್ನು ಕೂಡ ನಾವು ಕಮ್ಮಿ ಮಾಡಬೇಕು ಆ ಗುಡ್ಕವನ್ನೇ ತಿಂದವರು ಸರಾಯಿ ಕುಡ್ದಿದಾರ
ಅಥವಾ ಬೇರೆ ಏನಾದರೂ ಅಮಲಲ್ಲಿ ಇದ್ದಾರ ಯಾವುದು ಕೂಡ ಗೊತ್ತಾಗುದಿಲ್ಲ. ಅದರಿಂದಾಗಿ ನಾನು ಎಲ್ಲ ತಾಯಂದಿರಲ್ಲಿ ಹೇಳೋದು, ಆ ಗುಡ್ಕವನ್ನೊಂದು ನಮ್ಮ ಮಹಿಳೆಯರು ಕೂಡ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ತಿನ್ನುವವರು ಇದ್ದಾರೆ, ಆದರೆ ಅದನ್ನು ಸ್ವಲ್ಪ ಕಮ್ಮಿ ಮಾಡಬೇಕು. ಅದನ್ನು ನೋಡಿ ನಮ್ಮ ಮಕ್ಕಳು ಕೂಡ ತಿನ್ನುವಂಥ ಸಂದರ್ಭ ಬರ್ತದೆ. ಹೆಚ್ಚಿನವರು ಅದನ್ನು ಕೂಡ ಸ್ವಲ್ಪ ಕಮ್ಮಿ ಮಾಡಿದರೆ ಒಳ್ಳೆಯದು. ಕಚೇರಿಗೆ ಹೋಗುವಾಗ, ಯಾರಾದರೂ ಕಚೇರಿಗೆ ಹೋಗುವಾಗ ಪಾಪ ಅವರು ಹೋಗಿರುವುದಿಲ್ಲ, ಅವ ಖಾಲಿ ಒಂದು ಗುಡ್ಕ ಏನಾದರೂ ಒಂದು ತಿಂದುಕೊಂಡು ಎಲಾಡಿಕೆಯಾಗಿ ತಿಂದುಕೊಂಡು ಹೋಗಿರ್ತಾನೆ. ಆದರೆ ಅಲ್ಲಿ ಸುತ್ತದವರು ತಿಳಿಯುವುದು ಏನು ಹೇಳಿದರೆ ಮುದ್ದೆ ಬಂದಿದ್ದಾನೆ ಅಂತ ಅಲ್ವಾ, ಇವನು ಮುದ್ದೆ ಬಂದಿದ್ದಾನೆ ಅಂತ. ಅವ ನಿಜವಾಗಿ ಆದರೆ ಕುಡಿದು ಹೋಗುದಲ್ಲ, ಅವ ಒಂದು ಗುಡ್ಕವನ್ನು ಹಿಡ್ಕೊಂಡು ಹೋಗುದು. ಅದು ಆ ಘಾಟ್ ಉಂಟಲ್ಲ, ಅದು ಬಹಳ ವಿಶೇಷದ ಘಾಟ್. ಅದು ಕುಡಿಯುವುದಕ್ಕಿಂತಲೂ ಹೆಚ್ಚಿನ ವಿಶೇಷದ ಘಾಟ್. ಅದನ್ನು ಕೂಡ ನಾವು ಸ್ವಲ್ಪ ನಮ್ಮ ಮಕ್ಕಳಲ್ಲಿ, ನಮ್ಮ ಮನೆಯವರಲ್ಲಿ ಅದೆಲ್ಲ ಇದ್ದರೆ ಅದನ್ನು ಸ್ವಲ್ಪ ಕಮ್ಮಿ ಮಾಡಿಸಿ, ನಮ್ಮ ಮನೆಯಲ್ಲಿ ವೀಳ್ಯದೆಲೆ ಇರ್ತದೆ, ಅಡಿಕೆ ಇರ್ತದೆ, ಸುಣ್ಣ ಇರ್ತದೆ ಅಲ್ವಾ, ಹೋಗಿ ಸ್ವಲ್ಪ ಕಮ್ಮಿ ಮಾಡಿ ಅದನ್ನು ತಿಂದರೆ ಆರೋಗ್ಯಕ್ಕೆ, ಎಲೆಯಲ್ಲಿ ಕಣ್ಣಿಗೆ ಆರೋಗ್ಯ ಬರ್ತದೆ. ಮತ್ತೆ ನಾವು ಅಡಿಕೆಯಲ್ಲಿ ನಮಗೆ ಕಣೇರು ಅಂತ ಹೇಳ್ತಾರಲ್ಲ ಅದು ಸಿಗ್ತದೆ, ಸುಣ್ಣದಲ್ಲಿ ಕ್ಯಾಲ್ಸಿಯಂ ಸಿಗ್ತದೆ. ಇದನ್ನು ನಾವು ಮಾಡಿಕೊಟ್ಟು ನಮ್ಮ ಮನೆಯವರಿಗೆ ಕೊಡಿ. ಅವರು ಬರ್ತಾರೆ ನಾಡ್ದು ಮನೆಗೆ ಅಲ್ವಾ, ಬರೋದಿಲ್ವಾ, ಅವರಿಗೆ ಕೊಡಿ. ಮತ್ತೆ ಬೇಸರ ಆಗುವಾಗ ಒಂದು ತುಂಡು ಬೆಲ್ಲ ಕೊಡಿ, ಸಿಹಿ ಕಬ್ಬಿಣದ ಅಂಶ ಬರ್ತದೆ. ಇಲ್ಲಿ ಬೇಕಾದಷ್ಟು ದಿನ ಆಹಾರ ಕೊಡ್ತಾರೆ, ನಮ್ಮ ಮನೆಗೆ ಬರುವಾಗ ಅವರಿಗೆ ಆಹಾರ ಕೊಡುವಷ್ಟು ನಮ್ಮಲ್ಲಿ ಶಕ್ತಿ ಇರುವುದಿಲ್ಲ. ನಮ್ಮ ಮನೆಯಲ್ಲಿ ಒಂದು ತುಂಡು ಬೆಲ್ಲ ಇದ್ರೆ, ಒಂದು ಲೋಟ ನೀರಿದ್ರೆ ಅದನ್ನು ಚಂದ ಮಾಡಿ ಅವರಿಗೆ ದಿನಾ ಕುಡಿಲಿಕ್ಕೆ ಕೊಡಿ. ಅವರ ಆರೋಗ್ಯ ಕೂಡ ಹಾಳಾಗ್ಬೋದು. ಇದು ಗುಡ್ಕದ ಬಗ್ಗೆ ಹೇಳುವಾಗ ನಾನು ನಿಮ್ಮೊಟ್ಟಿಗೆ ಹೇಳಿದ್ದೇನೆ. ಮತ್ತೆ ಎಲ್ಲಿ ಕೂಡ ನಮ್ಮ ಪರಿಸರದಲ್ಲಿ ಈಗ ಒಳ್ಳೆ ದಿವಸಗಳು ಬಂದೋಯ್ತು, ಆಟಿ ಬಂದೋಯ್ತು, ಅದರಲ್ಲಿ ಬೇಕಾದಷ್ಟು ನಾವು ಮಾಡಿ ಇನ್ನೊಂದು ಕಡೆಗೆ ನಾವು ಕೊಂಡೋಗಿದ್ದೇವೆ ಟಿಫಿನಲ್ಲಿ. ಮೇಡಮ್ ನಿಮ್ಮ ಬದಲಿಗೆ ನಾನು ಮಾತಾಡ್ತೇನೆ, ಇದು ಅವರ ಸಮಯ. ನಾವು ಬೇಕಾದಷ್ಟು ತಿಂಡಿ ತಿನಿಸುಗಳನ್ನು ಮಾಡಿ ಪ್ರೈಸ್ ಸಿಗ್ತದೆ ಅಂತೇಳಿ ಬೇರೆ ಬೇರೆ ಕಡೆಗೆ ಕೊಂಡೋಗಿದ್ದೇವೆ. ಅದು ಇಷ್ಟು ಮಾತ್ರ ಕೊಂಡದ್ದು, ಒಂದು ದಿನಕ್ಕೆ ಸೀಮಿತವಾಗಿ ನಾವು ಕೊಂಡೋಗಿದ್ದೇವೆ, ಪ್ರೈಸ್ ತಂದಿದ್ದೇವೆ. ಆದರೆ ಅದು ಸೀಮಿತ ಅಲ್ಲ. ನಮ್ಮ ಪರಿಸರದಲ್ಲಿ ಸಿಗುವಂಥದ್ದು ನುಗ್ಗೆ ಸೊಪ್ಪು ಆಗಿರ್ಬೋದು, ಹರಿವೆ ಆಗಿರ್ಬೋದು, ಬಸಳೆ ಆಗಿರ್ಬೋದು, ಅಥವಾ ಇದು ಕೆಸು ಆಗಿರ್ಬೋದು, ಇಂಥದ್ದನ್ನೆಲ್ಲ ನಾವು ಮನೆಯಲ್ಲಿ ಮಾಡಿ ನಾವು ತಿಂದರೆ ನಮ್ಮ ಆರೋಗ್ಯ ಕೂಡ ಒಳ್ಳೆಯದಾಗ್ತದೆ. ಗುಟ್ಕವನ್ನು ನಿಲ್ಲಿಸಿ ಅಂತ ಕೊಳ್ತಾ ಇದ್ದೇನೆ. ಧರ್ಮಸ್ಥಳ ಧರ್ಮಾಧಿಕಾರಿ ಪರಮಪೂಜ್ಯ ರಾಜಶ್ರೀ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಮಧ್ಯವಚನ ಶಿಬಿರ ವ್ಯವಸ್ಥಾಪನಾ ಸಮಿತಿ ವಿನಾಯಕ ಹುನ್ನಜ್ಜವಾಡಿ ಶ್ರೀ ಕ್ಷೇತ್ರ ಕಾಮಾಭಿರಿ ಯೋಜನೆ ಕಡಬ ತಾಲೂಕು, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಬೆಳ್ತಂಗಡಿ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಕಡಬ ತಾಲೂಕು, ಗೌರಿ ಗಣೇಶ ಸೇವಾ ಟ್ರಸ್ಟ್ ವಿನಾಯಕ ಮತ್ತು ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಬೆಂಗಳೂರು ಮತ್ತು ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ನವಜೀವನ ಸಮಿತಿ ಸ್ಥಳೀಯ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವಂತಹ 1843ನೇ ಮಧ್ಯವರ್ಜನ ಶಿಬಿರದ ಸುಂದರ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ, ಕಾರ್ಯಕ್ರಮದ ವೇದಿಕೆಯಲ್ಲಿ ಲೋಕೇಶ್ ಹೆಗ್ಡೆ ಅಧ್ಯಕ್ಷರು, ತಾಲೂಕು ಜನಜಾಗೃತಿ ವೇದಿಕೆ ಟ್ರಸ್ಟ್ ಪುತ್ತೂರು ತಾಲೂಕು, ಇವರು ಈ ಕಾರ್ಯಕ್ರಮದ ಸುಂದರ ವೇದಿಕೆಯಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ.
ಇವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಕುಂತೂರು ಒಕ್ಕೂಟದ ಅಧ್ಯಕ್ಷರಾದ ಲಕ್ಷ್ಮೀಶ ಶೆಟ್ಟಿ ಇವರು ಹೂ ಕೊಟ್ಟು ಸಹಕರಿಸಬೇಕಾಗಿ ತಮ್ಮಲ್ಲಿ ಹೇಳಿಕೊಡುತ್ತಿದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದ ಸುಂದರ ವೇದಿಕೆಯಲ್ಲಿ ಪ್ರಕಾಶ್ ಚಂದ್ರ ರೈ ಮುಗೇರು ಗುತ್ತು ಗೌರವಾಧ್ಯಕ್ಷರು ತುಳುಕೂಟ ಸವನೂರು ಇವರು ಕೂಡ ಈ ಕಾರ್ಯಕ್ರಮದ ಸುಂದರ ವೇದಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಹರೀಶ್ ಗೌಡ ಏಂತಡ್ಕ ಇವರು ಪುಷ್ಪಗುಚ್ಛ ಕೊಟ್ಟು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಡುತ್ತಿದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದ ಸುಂದರ ವೇದಿಕೆಯಲ್ಲಿ ಧನಂಜಯ ಕೇನಾಜೆ ಮಾಜಿ ಅಧ್ಯಕ್ಷರು ಹಾಲು ಉತ್ಪಾದಕರ ಸಹಕಾರಿ ಸಂಘ ಚಾರ್ವಕ ಇವರು ಕೂಡ ಈ ಕಾರ್ಯಕ್ರಮದ ಸುಂದರ ವೇದಿಕೆಯಲ್ಲಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಕುಂತೂರು ಒಕ್ಕೂಟದ ಮಾಜಿ ಅಧ್ಯಕ್ಷರಾದ ಕಮಲಾಕ್ಷ ಶೆಟ್ಟಿ ಅಮ್ಮರಾಜ ಇವರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಡುತ್ತಿದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ವಿಶ್ವನಾಥರು ನಿರ್ದೇಶಕರು ಚಾರುಕ ಪ್ರಾಥಮಿಕ ಕೃಷಿ ಸಹಕಾರಿ ಸಂಘ ನಿಗಮ ಕಾಣಿಯೂರು ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಿಕೊಂಡಿರುತ್ತಾರೆ. ಇವರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತಗಳು. ಇವರಿಗೆ ಅಲಂಕಾರ ಘಟಕದ ವಿಪತ್ತು ನಿರ್ವಹಣಾ ಘಟಕ ಪ್ರತಿನಿಧಿಯಾದ ಕೇಶವ ಇವರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಡುತ್ತಿದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಮಹೇಶ್ ಕಜೆ ಸವನೂರು ಅಧ್ಯಕ್ಷರು ತಾಲೂಕು ಜನಜಾಗೃತಿ ವೇದಿಕೆ ಕಡಬ ತಾಲೂಕು ಇವರು ಕೂಡ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಸುಂದರ ವೇದಿಕೆಯಲ್ಲಿ ಇದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಅಲಂಕಾರ ನವಜೀವನ ಸಮಿತಿ ಸದಸ್ಯರಾದ ವಿಜಯಗೌಡ ಇವರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದಾರೆ. ಹಾಗೆಯೇ ಸಚಿನ್ ಕುಮಾರ್ ಜೈನ್ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮಧ್ಯವರ್ಜನ ಶಿಬಿರ ಇವರು ಕೂಡ ಈ ಕಾರ್ಯಕ್ರಮದ ಸುಂದರ ವೇದಿಕೆಯಲ್ಲಿ ಇದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಕುದ್ಮಾರು ಒಕ್ಕೂಟದ ಅಧ್ಯಕ್ಷರಾದ ಲಲಿತಾ ಇವರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕಾಗಿ ನಮ್ಮಲ್ಲಿ ಕೇಳಿಕೊಡುತ್ತಿದ್ದೇನೆ. ಹಾಗೆಯೇ ಗಿರಿಶಂಕರ ಸುಲಾಯ ಗೌರವಾಧ್ಯಕ್ಷರು ಮಧ್ಯವರ್ಜನ ಶಿಬಿರ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಜಯಸೂರ ರೈ ಮಾದೋಡಿ ಪ್ರಗತಿ ಶಾಲೆ ಸಂಚಾಲಕರು ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಕುಂತೂರು ನವಜೀವನ ಸಮಿತಿಯ ಸದಸ್ಯರಾದ ಕರುಣಾಕರ ಪದವು ಇವರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ಚೇತನ್ ಕೋಡಿಬೈಲು ವ್ಯವಸ್ಥಾಪನಾ ಸಮಿತಿಯ ಕೋಶಾಧಿಕಾರಿಯವರು ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಕುಂತೂರು ಒಕ್ಕೂಟದ ಕಾರ್ಯದರ್ಶಿಯಾದ ಕೋಶಾಧಿಕಾರಿಯಾದಂತಹ ಅಶೋಕ್ ಕುಮಾರ್ ರೈ ಇವರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ.
ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಚಂದ್ರಾವತಿ ಸುನ್ನಾಜೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಇವರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತಗಳು. ಇವರಿಗೆ ಕುಂತೂರು ನವಜೀವನ ಸದಸ್ಯರಾದ ಗೋಪಾಲಕೃಷ್ಣ ಇವರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕಾಗಿ ನಮ್ಮಲ್ಲಿ ಕೇಳಿಕೊಡುತ್ತಿದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಸುಂದರಗೌಡ ಒಗ್ಗ ಇವರು ಕೂಡ ಈ ಕಾರ್ಯಕ್ರಮದ ಸುಂದರ ವೇದಿಕೆಯಲ್ಲಿ ಇದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಲಂಕಾರ ಘಟಕದ ಸ್ವಯಂ ಸೇವಕರಾದ ಶಾಂಭವಿ ಇವರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಹಾಗೆಯೇ ಈ ಕಾರ್ಯಕ್ರಮದ ಸುಂದರ ವೇದಿಕೆಯಲ್ಲಿ ಇರುವಂತಹ ನೊನೆಯ ಇವರು ಕೂಡ ಈ ಕಾರ್ಯಕ್ರಮದ ಸುಂದರ ವೇದಿಕೆಯಲ್ಲಿ ನಮ್ಮೊಟ್ಟಿಗೆ ಪಾಲ್ಗೊಂಡಿದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದ ಸುಂದರ ವೇದಿಕೆಯಲ್ಲಿ ನಮ್ಮೊಟ್ಟಿಗೆ ಸೇರಿಕೊಂಡಿರುವವರು ಬಾಬು ಎನ್ ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ಆಗಿರುತ್ತಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದ ಮುಂದೆ ಇರುವಂತಹ ಎಲ್ಲ ಶಿಬಿರಾರ್ಥಿಗಳನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಒಕ್ಕೂಟಗಳ ಎಲ್ಲ ಸದಸ್ಯರುಗಳು, ಅಧ್ಯಕ್ಷರುಗಳು ಹಾಗೂ ಎಲ್ಲ ಸದಸ್ಯರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಹೇಮಾವತಮ್ಮನ ಸ್ಮರಣೆ ಮಾಡ್ಕೊಂಡು ಇದರಿಂದ ಈ ಗಣ್ಯರ ಮಾಹಿತಿ ಶಿಬಿರಗಳು, ಮಾಹಿತಿ ಕಾರ್ಯಕ್ರಮಗಳು ಇಪ್ಪನಂಚಿನ ಈ ಶಿಬಿರದ ಅಧ್ಯಕ್ಷರೇ, ತಾಲೂಕು ಅಧ್ಯಕ್ಷ ಶ್ರೀ ಮಹೇಶರೇ, ವೇದಿಕೆ ಇಪ್ಪನಂಚಿನ ಪೂರ ಮಾತ ಗಣ್ಯರೇ, ಒಂದು ಏಳನೇ ಮಧ್ಯವರ್ತಿ ಶಿಬಿರ ಗೊತ್ತು ನನಗೆ 1843 ಈ ಶಿಬಿರ 1843ನೇ ಶಿಬಿರ ಆದಾಗ 1942 ಶಿಬಿರ ಕರೀತಿರೋದಿಲ್ಲ ಅತ್ತ ಒಂಜಿ ಶಿಬಿರ ಮೂಳಿನ ಲೆಕ್ಕನ ಅಲ್ಪ ಜನ 70 80 90 ಇಂಚ 100 ಕರೆಲ್ಲ ಉಂಟು. ಕರೆ ಸತ್ತಿ ಸುಳಿಗಳು 120 ಜನ ಇತ್ತಿದ್ದೆ. ಇಂಗ್ಲಿಗೆ ಒಂಜಿ ಧರ್ಮಸ್ಥಳದ ಒಂದು ಯೋಜನೆ ಹಿಡಿದು ಜನಜಾಗೃತಿ ವೇದಿಕೆ ವತಿ ಹಿಡಿದು ಈ ಒಂದು ಕಾರ್ಯಕ್ರಮ ಆನಾಗ ಒಂದು ಇನಿ ಪುನಃ 20 ತಾರೀಕು ಸ್ಟಾರ್ಟ್ ಆಗ ನಿಕ್ಲು ಮಾತ್ರ 20 ತಾರೀಕು ಬರ್ತಾರೆ. ಅವು ಸೇವಾ ಪ್ರತಿನಿಧಿ ಅವಾರ್ಡ್, ಸೂಪರ್ವೈಸರ್ ಅವಾರ್ಡ್ ಮತ್ತೆ ಅಲ್ಲಿರ್ತದೆ ನಿಕ್ಲ ಎತ್ತದ ಜನಜಾಗೃತಿ ವೇದಿಕೆ ವಲಯ ಅಧ್ಯಕ್ಷ ಪಾತ್ರ ನಿಕ್ಲಿಟ್ಟು ಬರ್ತಾರೆ. ಇನ್ನು ಈ ಶಿಬಿರ ಆವಡ್ನಾಡ ಈಗ ಭಕ್ತನಾಡ ಸಡನ್ ಸಾಧ್ಯ ಉಂಟಾಯ ಎಂತ ಪಿರೌಡು ತಿಂಗಳದು ಒಂಜಿ 2-3 ತಿಂಗಳು ತುಂಬು ಕೆಲಸ ಸ್ಟಾರ್ಟ್ ಆಗ್ತದೆ.
ದಾಯ ಮಾಡೋದು ಬಂಡ ನಿಕ್ಲು ಬಂಡ ಏರು ಶಿಬಿರಾರ್ಥಿ ಬರ್ಬೇರ ಅಕ್ಳಿಗೆ ಎಡ್ಡೆ ಒಂದು ಕಾರ್ಯಕ್ರಮ ಕೊರಡು ಅದ್ರ ಜೀವನ ಎಡ್ಡೆ ಅವರು ಬಂದು ಉದ್ದೇಶ ಹಿಡಿದು ನೆತ್ತ ಪಿರೋಡು ಸುಮಾರು 2 ತಿಂಗಳು ಹಿಡಿದು ಸೇವಾ ಪ್ರತಿನಿಧಿಗಳು ಸೂಪರ್ವೈಸರ್ಗಳು ಯೋಜನಾಧಿಕಾರಿ ನಿಮ್ಗೆ ಮಾತ್ರ ಬೇತೆ ರೀತಿ ಕೆಲಸ ಮಾಡ್ತೇವೆ ನಿಕ್ಳಿಗೆ ಇನ್ನು ಬರ್ತಾರೆ ಬಾಬು ಮಾತು ಗೊತ್ತಾವ ಅಂತ ಪಡ 3 ಮಾತ್ರ ಸೇರಿದಿರಿ ಎಂಕ್ಲೆಲ್ಲ ಬರ್ತೀರಿ ನಿಕ್ಲ ಅಂತ ಕ್ರಿಯಪ್ಪ ದಟ್ ಇಂಚಿಪ್ಪದ ಮಾತಾ ಶಿಬಿರೋಡು ಪೋಯಿನ ಮಾತು ಶಿಬಿರಡ್ಲ 80% ಜವಾನೀರು ಉಳ್ಳೇದು ಒಂಜಿ ಖುಷಿ ಎಂಕ್ಲೆ ಹೊಂಡ ಜವಾನೀರು ಆಗಿ ಪ್ರಾಯಡು ಏರ್ಪಡಲ ಕೇಳಕ್ಲತ್ತ ಆಡಾಗ ನಾನು ಮನಸ್ಸು ಮಾಡ್ತೇನೆ ನಾನು ಬುಡೋಡು ನಾನು ಎಡ್ಡಾವಡು ನನ್ನ ಅಪ್ಪ ಮನ ಬುಡದಿ ಜೋಕ್ಲಿ ಮಾತ ಕೂಡ್ ಬಂಜಿ ದೃಷ್ಟಿಡು ಅಕ್ಲು ಬರದುಲ್ಲೇರು ಎಡ್ಡೆ ಸೂಚನೆ ಎಂಕ್ಲೆ ಸಮಾಧಾನ ದಯತ್ಕೊಂಡ ಇದು ಜವಾನೀರು ಇಲ್ಲಿ ಹಾಳ ನಂಚಿನ ದುರಂತ ನಡೆಸುತ್ತಿತ್ತು ಧರ್ಮಸ್ಥಳ ಕಡೆ ಜನಜಾಗೃತಿ ಯೋಜನೆ ಧರ್ಮಸ್ಥಳ ಯೋಜನೆ ಪ್ರಾರಂಭ ಮಾಡ್ತಿದ್ದಾಗ 6 ಗ್ರೇತಿನ ಬಂಡ ನಮ್ಮ ಸಮಾಜ ಮೂಳು ಆರ್ಥಿಕವಾದ ಪಿರವುಂಡು ಹೂವೇ ಜನಗಳ ದುಡ್ಡದ ಚಾಲನೆ ಇಜ್ಜಿ ಅಂತ್ಯಕ್ಕೆ ಆರ್ಥಿಕ ವ್ಯವಸ್ಥೆ ಕೊರಡು ಪಡೆದು ಗುಂಪು ಶುರು ಮಾಡ್ತೇವೆ ಜನಗಳು ಪುಂಡರ ಸೇರಿಯರಕ್ಕೆ ಮುಖ್ಯವಾದ ಅಪ್ಪನಕ್ಕೆ ಸೇರಿಯರು ಆಯ್ತು ಮಾತ್ರ ಸೇರಿದು ಅಕ್ಲೆ ಉಳಿತಾಯ ಮಾಡ್ತದೆ ಸಾಲ ಇರ್ತದೆ ಅಕ್ಲ ಆರ್ಥಿಕವಾದ ಗಟ್ಟಿಯಾಗಿ ಸುರಾಣ ಆಂಡಲ್ಲಿ ಸಮಾಜದ ಒಂದು ಕೊರತೆ ಓದೋದುಂಟು ಹೆಂಚಿ ನಾವು ಏತು ಆದಾಯ ಇತ್ತಿಲ್ಲ ಏತು ದುಡ್ಡು ಇತ್ತಿಲ್ಲ ಏತು ಮಾತ ವ್ಯವಸ್ಥೆಯಲ್ಲಿ ಇತ್ತಲ್ಲ ಈ ಪ್ರತಿಯೊಂದು ಇನ್ನೇನು ಈ ವ್ಯವಸ್ಥೆಯನ್ನು ಹಾಳು ಮಾಡ್ತದೆ ಪುನಃ ಈ ಪರ್ಪುನಂಚಿನ ದುಶ್ಚಟ ಈ ದುಶ್ಚಟ ದೂರಾಣ ಮಾತ್ರ ಎಂಕ್ಲ ಈ ಪ್ರಯತ್ನ ಆರ್ಥಿಕವಾದ ಎಡ್ಡೆ ಪ್ರಯತ್ನ ಯಶಸ್ವಿ ಹಾಕೋದು ಸಮಾಜ ಎಡ್ಡೆ ಹಾಕೋದು ಇಲ್ಲ ಎಡ್ಡೆ ಹಾಕೋದು ಕೊಂಡದ ಯೋಚನೆ ಮಾಡ್ತದೆ ಜನಜಾಗೃತಿ ವೇದಿಕೆಯ ಮೂಲಕ ಮದ್ಯವರ್ಜನ ಶಿಬಿರವನ್ನು ಪ್ರಾರಂಭ ಮಾಡ್ತೇವೆ ಆಕ್ಳಿಗೆ ಪ್ರಾರಂಭ ಮಾಡ್ಕೊಂಡ್ರೆ ಮಸ್ತ್ ಜನ ಐತೆ ಇದಕ್ಕೆ ಬರ ಕೊಡಿದು ಐತೇವೆ ಅವು ಅಲ್ಲ ಅಂತ ಮಾಡ್ಕೊಳ್ಳಿ ಎಂಗ್ಲ ಮತ್ತು ಸುರುಕು ಸುತ್ತೂದ ರಾಘವೇಂದ್ರ ಮಠ ಪುತ್ತೂರು ಆನಾಗ ಆ ಇಲ್ಲದ ಅಂಗಡಿದ ಹೌದ ಕಂಟಿನ್ಯೂ ಮತ್ತೆ ಕೊಡೋದು ಬಾರ್ದು ಇದು ಮತ್ತೆ ಅದೇ ಎಂಗ್ಲ ಏತು ಜನ ಅಕ್ಲ ಉಂತ ಸಾಕಾದಿತ್ತು ಇತ್ತೆ ದೇವ್ರ ದಯತೆ ಅಕ್ಲಾದ ಸ್ವಯಂ ಪ್ರೇರಣೆ ಬರ್ಪಿನವರ ಈ ಒಂದು ಶಿಬಿರ ಎಡ್ಡೆ ರೀತಿ ನಡ್ತದೊಂದು ದಾಯ ಕಾವಂದೇರಿ ಆರೆಗೆ ಇನ್ನೇನು ಮಳ್ತದ ಆವಡದಲ್ಲೈತಿ ನಿಕ್ಲೆ ಎಡ್ಡಾಡದಾನೆ ಆರೆಗಿದ್ದಾನೆ ಆರೆಗ್ದುಂಡ ಧರ್ಮಸ್ಥಳ ಕಾವಂದೇರಿ ಕೇಂದ್ರ ಧರ್ಮಸ್ಥಳ ಬೇರೆ ಕೇಳಿರಿ ಆರೆಗ್ದಾಲ ಈ ಇನ್ನೇನು ಮಾಡ್ತದ ನಿಕ್ಲೆನ ಎಂಕ್ಲೆನ ಅಂತ ಸಮಾಜ ಉದ್ಧಾರ ಮಾಡ್ತಾರೆ ದಾಯ್ತ ಅವಳು ಅಣ್ಣ ಆರೆಗೆ ಈ ಸಮಾಜದ ಬಗ್ಗೆ ಪ್ರತಿ ಕಳಕಳಿ ಪ್ರತಿಯೊಂದು ವ್ಯಕ್ತಿ ಎಡ್ಡಾಡಿ ನಮ್ಮ ಸಮಾಜ ಸಮಾಜ ದೇಶ ಮಹಾನ್ ಉದ್ದೇಶ ನೆತ್ತವಿತ್ತು ಅಂತ ಈ ಒಂದು ಇದನ್ನು ವ್ಯವಸ್ಥೆ ಶುರು ಮಾಡ್ತೀವಿ ಒಂದು ಶಿಬಿರಡು 1843 ಶಿಬಿರ 43 ಈ 1842 ಶಿಬಿರ ಒಂದು ಶಿಬಿರ 60-70 ಜನ ಇತ್ತು ನೈಟ್ ಒಂದು 10% ಕೂಡ ಸುಮಾರು 50 ಜನ ಒಂದು ಶಿಬಿರ ಅಡ್ಡಾಡ 50 ಜನ ಪಂಡ ನಿಕ್ಲು ಬರ್ತಾರೆ ನಿಕ್ಲು ಒಂದು ವ್ಯಕ್ತಿ ಆಯ್ತು ನಿಕ್ಲು ಒಂದು ಕುಟುಂಬ ಇಲ್ಲ ಈರು ಎಡ್ಡಾಡ ಈರು ಇಲ್ಲ ಬಿಡದಿ ಜೋಗಳು ಅಪ್ಪೆ ಅಮ್ಮೆ ಮಾತ ಮಕ್ಳೆ ಅವನ ಕುಟುಂಬವು ಒಂಜಿ ಶಿಬಿರ 50 ಜನ ಲೆಕ್ಕ 1842 ಶಿಬಿರ 7 ಲಕ್ಷ ಒಂಜರ ಲಕ್ಷ ಕುಟುಂಬ ಎಡ್ಡಾಡಿದೆ ಧರ್ಮಸ್ಥಳ ಹೆಗ್ಗಡೆ ಈ ಕಾರ್ಯಕರ್ತ ಪತ್ತದ ಈ ವ್ಯವಸ್ಥೆ ಮಲ್ತಿಜಾಂಡ ಒಂದು ಆಯ್ತಿಲ್ಲ ಒಂದರ ಲಕ್ಷ ಕುಟುಂಬದ ಎಡ್ಡಾಂಡ ಪಂಡ ಇದು ದೇಶಕ್ಕೆ ಮಾತ್ರ ಭಾರಿ ಮಲ್ಲ ಒಂದು ಸೇವೆ ಆಗ್ತದ್ದು ಇಂದೇನು ನಮ ಅರ್ಥ ಮಾಡ್ತಾ ನೋಡಿ ಯಾರ ಭತ್ತ ಇಡಗಿ ಮಾತಾ ಮಕ್ಕಳು ಪಾತ್ರ ಎಡ್ಡೆ ಉಪದೇಶ ಕೊರದುಲ್ಲ ಎಡ್ಡೆ ನಿಂಗೆ ಭತ್ತನಲ್ಲ ಫಿರವ್ ಈತ್ ಮಾತ ಒಂದು ಎಂದುಂಡು ಧರ್ಮಸ್ಥಳ ಆ ಒಂದು ವ್ಯವಸ್ಥೆ ದಾರಿ ಮಾಡ್ತದೆ ಈ ಒಂದು ದೇಶದ ಒಂದು ಉದ್ಧಾರದ ಕೆಲಸ ಮಾಡ್ತದ್ದು ಒಳ್ಳೆಯದು ಉದಾಹರಣೆ ಭಾರಿ ಮಲ್ಲ ಒಂದು ಕೆಲಸ ಇಂಚ ಡೆಕಡ್ ನಮ್ಮ ಮಾಹಿತಿ ಪಂಡಿತ್ ಮಸ್ತ್ ವಿಚಾರ ಪಡ್ತೀರಿ ನಾನು ಇನ್ನೇ ವಾಪಸ್ ಪಂಡಿತ ಹೋಗಿದ್ದಾರೆ
ನಿಕ್ಲು ಒಂಜಿ ಈತ್ ಈ ನಮ್ಮ ಕಾರ್ಯಕರ್ತರವಳು ತೆಂಬೆರೆ ದೇವ ಕೊಡ್ತಾದ್ರೆ ಅವರು ಒಳ್ತು ಪಾಪ ಬರ್ತದ ನಿಂಗ್ಳಿಗೆ ತರಬೇತಿ ಕೊರೋದಿಲ್ಲ ದಾಯದ ಮಂಡ ಎಂಗ್ಳಿಗೆ ಏಪ ಖುಷಿ ಆಗ್ಬಿಡು ಮಂಡ ಶಿಬಿರ ಕರೆದು ನಿಂಗ್ಳು ಪೋಪರ್ ಇத்தನೆ ಕೆಲವರು ಕಾತದೆ ಶಿಬಿರ ಹೋತೆಗೆ ಉಕ ಏತ್ ದಿನ ಮರದೆಪ್ಪಿ ಇನ್ನತ್ತೆಲ್ಲ ತಿಕ್ಕಲು ಬೂರಾಡೆ ಪಂಡದ ಅಂಚಿನ ಜನಕ್ಕಲ್ಲಿ ಉಳ್ಳೆ ಅವು ನಮ್ಮ ಮನಸ್ಸೆಂಚ ಗಟ್ಟಿ ಉಂಟು ಐತ ಮಿತ್ತವು ಹೋಗ್ಬಿಡು ಈತ ಶ್ರಮ ಇದೆತ್ತ ಪಿರಾವಡು ನಿಕ್ಲೆ ಕೊಡೋದು ನಿಕ್ಲೆ ಒಂಜಿ ಪಲ್ಪನ ದುಷ್ಟರ ದೂರ ಮಾಡ್ಕೊಡ್ಕೊಂಡು ಈತ ಜನ ಪ್ರಯತ್ನ ಮಾಡ್ತಾರ ಒಂಜಿ ನಿಕ್ಲೆ ತರಟಿದ್ರ ಬುಡದಿ ಜೋಗ್ಲಿನ ಮೋಣೆ ನಿಕ್ಲೆ ತೋಜಿನ ಅಕ್ಲೆ ಕೊಡೋದು ನಮ್ಮ ಪಲ್ಪನ ಬುಡ ತಯಾರಾದ ಬರ್ತದ ಪಂಪನ ಯೋಚನೆ ಬರ್ತನ ನಿಕ್ಲೆ ದುಷ್ಟರ ದೂರ ಪಂಪನ ಪಂಡು ಒಂಜಿ ತಿಂಗಳು 2 ತಿಂಗಳು 3 ತಿಂಗಳು ನಿಕ್ಲು ದೂರ ಬಿಡ್ಲಿಕ್ಕೆ ತನ್ನದೇ ಹೋಗ್ಬಿಡವು ವಾಪಸ್ ಏರ್ ಪಂಡಿನಲ್ಲಿ ನಿಕ್ಲೆ ವಾಪಸ್ ಏರ್ಕ ಹೋಗ್ಬಿಜಾರ ಯಾರು ವಾಪಸ್ ಇಂದ ಪಡ್ಕೊ ಇದ್ದ ಏತೋ ಜನ ನಿಕ್ಲಿ ಕೇಳ್ತಿಪ್ಪಲ್ಲ ಏತೋ ಜನ ಪಾರ್ನ ಬುಡ್ದು ಅಕ್ಕಲ ಇದ್ದ ಅಕ್ಕಲ ಸ್ಥಿತಿನ ನಿಕ್ಲದು ಪಂಡಿತ ಇರ್ಬೋದು ಯಾನ ಪರ್ನ ಬುಡಿಬುಕ್ಕ ಇಲ್ಲುಗಟ್ಟೆ ಮಗಳೇ ಮದುವೆ ಮಾಡ್ತೆ ಜೋಗ್ಲಗಟ್ಟೆ ಕಲ್ಪಾಯ ಇಂದು ಮಾತ ನಂಗೆ ಗೊತ್ತು ನಂಗೆ ಮಾತ ಪಣ್ತೀರಿ ಇದಕ್ಕೆ ಅಕ್ಕಳಕ್ಕೆ ನಮಲ ಅವಳು ನಿಕ್ಲಿಗೆ ಆಸೆ ಉಂಟು ಇದ್ದವ್ರಿಗೆ ಮಲ್ಲ ಶಾಲೆಗೆ ಮಗನ ಕಟ್ಕೊಡುದುಳ್ಳಿ ಅದು ಎನ್ನ ಮಗನ ಕಟ್ಬಿಟ್ರೆ ಆತಿಜಿ ಯಾನ ದಾರಣ ವ್ಯವಸ್ಥೆ ಇತ್ತು ನಾ ಎಂತ ಮಾಡ್ಕೊಂಡು ಪಂಡದ ಮನಸ್ಸಲ್ಲಿ ಬೇಜಾರಿತ್ತು ನಾವು ಮತ್ತೆ ಬಿಡ್ಲಿ ನನ್ನ ನಿಕ್ಲು ಆ ರೀತಿಯ ನಿಕ್ಲ ಆದಾಯ ಏತು ಇನ್ಕಮ್ ಬರ್ಬಿಡು ಏದ ಕೆಲಸ ಮಾಡಿ ಆದಾಯ ಬರ್ಬಿಡ ಐನ್ ದೆದ್ದದ ಹಿಡಿದು ನಿಕ್ಲೆ ಬಾಕಿ ಪರಂದಗಳು ಕೆಲವರು ಎದ್ದ ಎಡ್ಡ ಐನ್ ನಿಕ್ಲು ತೂದು ನಿಕ್ಲ ಎಡ್ಡ ಅವಡು ಈ ಒಂದು ಮಹಾ ಉದ್ದೇಶಗಳು ಕಾವಂದಿರು ಈ ಒಂದು ಕಾರ್ಯಕ್ರಮ ಶುರು ಮಾಡ್ತೀವಿ ನಂಗೆ ಏಪ ಏನ ಕಟ್ಪಡ್ಲಿಕ್ಕ ಏಪ ಈ ಶ್ರಮ ಭಕ್ತನಗಳಿಗೆ ಈ ಗಣ್ಯರಿಗೆ ಅವಡು ಇಡೀ ಈ 1842 ಶಿಬಿರ ಇತ್ತು ಕಾರ್ಯಕರ್ತ ಏರುಳ್ಳೆ ಅಕ್ಳಿಗೆ ಮನಸ್ಸು ಸಮಾಧಾನ ಆಯ್ತು ಹೊಂಡ ನಿಕ್ಳು 1844ನೇ 45ನೇ 1900ನೇ ಶಿಬಿರೋಡು ಇದು 20,000 ತಂಡದ ಕೆಲಸ ಮಾಡ್ತಿದ್ದಿಲ್ಲ ರಾತ್ರಿ ಪಕ್ಕ ನಿಕ್ಲೆ ಮಾಡೋದು ನಿಕ್ಲೆ ಎಲ್ಲ ಕೆಲಸ ಮಾಡ್ಲಿಕ್ಕೆ ಅವಳು ಕೇಳೋಡು ಹಿಂದೆ ಯಾರು 20 ಸೇರ್ಬೆ ಯಾರು ನಿಕ್ಲೆ ಬರ್ಬೇ ಅವಳು ಕೆಲಸ ಮಾಡ್ಕೊಂಡು ಕೇಳಲಿಕ್ಕೆ ನಿಕ್ಲೆ ಆನ ನಮ್ಮ ಈ ಜನ ಪಾಣ ಒಂದು ಶ್ರಮ ಸಾರ್ಥಕ ಹಾಕೋದು ನಿಕ್ಲೆ ಮಲ್ಪಲೆ ದೇವ್ರ ನಿಕ್ಲೆ ಅಡ್ಡ ಮಾಡ್ಕೊಂಡು నేను ಪಾತ್ರ ಅಂತಾರೆ ಜೈ ಪರಮ ಪೂಜ್ಯ ಕಾವಂದೇರ್ನ ಪಾದವು ಅಡ್ಡಬೋರ್ದು ಆಶೀರ್ವಾದ ನಟ್ಟೊಂದು ಮಾತ್ರಶ್ರೀ ಅಮ್ಮಣ್ಣನ ಅಪ್ಪಣೆ ಅನುಗ್ರಹ ಪಡೆಯೊಂದು ಮಂಜುನಾಥ ಸ್ವಾಮಿ ಅಂಚನೆ ಅಣ್ಣಪ್ಪ ಸ್ವಾಮಿನು ಒಂದಾನೆ ಮತ್ತೊಂದು ಈ ಸ್ಥಳ ಸಾನ್ನಿಧ್ಯಗಳು ಕಾರ್ಮಿಕರು ಮೆರಿಪಿನಂಚಿನ ವಿನಾಯಕ ದೇವರನ್ನು ಅಂಚನೆ ಸರ್ವಶಕ್ತಿಯನ್ನು ಒಂದಾನೆ ಮತ್ತೊಂದು ಈ 1843ನೇ ಮಧ್ಯವರ್ಜನ ಶಿಬಿರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರೇ ಅಂಚನೆ ಪದಾಧಿಕಾರಿಗಳೇ ಅಂಚನೆ ತಾಲೂಕು ಜನಜಾಗೃತಿ ವೇದಿಕೆಯ ಅಧ್ಯಕ್ಷರೇ ಮಾತಾ ಪದಾಧಿಕಾರಿಗಳೇ ಅಂಚನೆ ಈ ಸುಂದರ ವೇದಿಕೆ ಪುಣಂಚಿನ ಮಾತಾ ಗಣ್ಯಾತಿ ಗಣ್ಯರೇ ಅಂಚನೆ ಎದುರುಡು ಕೊಲ್ಲುದಿನಂಚಿನ ಮಾತಾ ಶಿಬಿರಾರ್ಥಿ ಬಂದುಲೆ ಏನು ಹೆಚ್ಚಿಗೆ ಪಾತ್ರೆನ ಪೂಜಿ ದಯಪಟ್ಟ ಪಾತ್ರೆನ ಕಡಿಮೆ ಕೆಲಸ ಜಾಸ್ತಿ ಮಾಡೋಣ ಸಮಯ ಓಡು 10 ಗಂಟೆ ಕೂಡ ಅಲ್ಪಂಜಿ ಎಲ್ಲ ಕೆಲಸನು ಸಾಧನೆ ಮಲ್ಪೇರ ಇಚ್ಛೆ ಪಡಿತಾರೆ ಪಂಡ ಈ ಸ್ಟೇಜ್ಗೆ ಈ ಹಂತಕ್ಕೆ ಬರಡು ದಂಡ ಯಾಕಂಜಿ ಸಾಮಾನ್ಯ ಬಡ ಕೊಡ್ಬಿಟ್ನೆ ಪರಮ ಪೂಜಾ ಕಾವಂದೇರನ ಆಶೀರ್ವಾದಡು ಈ ಹಂತಕ್ಕೆ ಬರ್ತದ ಇಂಚಿನಂಜಿ ವೇದಿಕೆ ಕುಂತುನಂಚಿನಂಜಿ ಯೋಗ ಬರ್ತದೆ ಕಾರಣ ಇದೆ 2004ನೇ ಭಜನಾ ಕಮ್ಮಟದ ತರಬೇತಿ ಒಂದು ವಾರ ಭಾಗವಹಿಸಿ ಇಪ್ಪುನಂಚಿನ ಪೊರ್ತುಡು ಪರಮ ಪೂಜಾ ಕಾವಂದೇರ ಎಲ್ಲಿ ಕಾಲ ಕೊರತು ಊರು ನಾಯಕಿ ಅಲ ಅಲೆ ಅಂಚನೆ ಜನಪಲಿನ ಒಗ್ಗಟ್ಟದ ಒಂಜಿ ಸಮಾಜ ಸೇವಾ ಪ್ಲೇನ್ ಪಡ್ಬಿಡೊಂಜಿ ವಿಚಾರಣ ಪಡೆದಿತ್ತೇವೆ ಅವು ತಾಳದ ಶಬ್ದ ಎಂಚ ನಮ್ಮ ಕವಿತದ ಕೇಂದ್ರ ಅವೇ ರೀತಿಯಂಗ ಆಲೋಚನೆ ಅಂತೇವೆ ಅವೇ ಸರ್ತಿ ಬರ್ತದೆ ವಿಷ್ಣುಮೂರ್ತಿ ಮಹಾ ಭಜನಾ ಮಂಡಳಿದ ಒಂಜಿ ಮಂಡಳಿ ಕಟ್ಟೊಂದು ಆ ಊರದಲ್ಲೇನು ಪೂರ ಒಂದು ಒಟ್ಟು ಮಲ್ತೊಂದು ಭಜನೆದ
ಸ್ಥಾಪನಾ ಅಧ್ಯಕ್ಷ ಮಲ್ತಂದು ನಗರ ಭಜನೆಯನ್ನ ಬೇತೆ ಬೇತೆ ಸಾಧನೆ ಮಲ್ತದು ಅಲ್ಪರ್ದ ಬುಕ್ಕ ಒಕ್ಕೂಟದ ಅಪ್ಪಗಡೆ 2002 ಒಕ್ಕೂಟ ಸೇರಿದೆ. ಆ ಒಕ್ಕೂಟಗಳ ಕೆಲವೊಂದು ಕರ್ತವ್ಯವನ್ನು ಮಲ್ತಂದು ಅಯ್ಯದ ಪಕ್ಕ ಭಜನಾ ತರಬೇತಿ ಕೊರತು ನಂಚಿನ ಕೆಲಸವನ್ನು ಮಲ್ತಂದು ಬೇತೆ ಬೇತೆ ರೀತಿದು ಸೇವೆ ಮಲ್ಪೋಣ ಅಂತ ಈ ಪರಮ ಪೂಜ ಕಾವಂದಿರ ಕಾರಣ. ಆ ನಾಯಕ್ಕೆ ಆಲೆ ಮಣ್ಪುಣವು ಬುಕ್ಕಲ ಎರಡು ಮಣಿಪದ ಗುಲ್ಲೇರ ಬಿಡಿಸಿ ಗ್ರಾಮಡು ಜನಜಾಗೃತಿ ವೇದಿಕೆದ ಗ್ರಾಮ ಸಮಿತಿದ ಅಧ್ಯಕ್ಷ ಒಂದು ಸುಮಾರು ಒಂದು 5 ಜನಕ್ಕ ಪರ್ಪುನ ಬುಡ್ನಗರ ಓಲುಳ್ಳೇರ ಶಿಬಿರಾಗ್ಬೋದು ಅಗ್ಲೇನು ಪೂರ ಒಟ್ಟು ಮಲ್ತಂದು ಒಂಜಿ ಒರಿಯ ಮೇಲೂ ಒಂಜಿ ಸಭೆ ಮಲ್ತಂದು ಆ ಸಭೆಟ್ಟು ಅಲ್ಪದ ಕೈತದ ಗಣ್ಯರೆಲ್ಲೆತ್ತಂದು ಆ ಇಲ್ಲದ ಆಣಿ ಭಜನೆ ಸೇವೆ ಮಂಜುನಾಥ ಸ್ವಾಮಿನ ಪಟದ ಇದ್ದು ಭಜನೆ ಸೇವೆ ಮಲ್ತಂದು ಸುಮಾರು 24 ತಿಂಗಳು 24 ಇಲ್ಲದ ಮಲ್ತ ಆತನಗ ಎಂಕಲ ಒಂಜಿ ಸಮಿತಿನ ನವಜೀವನ ನವಶಕ್ತಿ ಸಮಿತಿನ ಒಕ್ಕೂಟ ಸೇರ್ಸಂಬಂಚಿನ ಕೆಲಸ ಮಲ್ತ ಎಡ್ಡೆ ಕೆಲಸ ಮಲ್ತ ಅಂಡ ಶಿಬಿರಾರ್ಥಿ ಬಂದಲು ಓನು ನವಜೀವನ ಸಮಿತಿ ಬಂದಲು ಓರ್ವುಳ್ಳೇರ ಅಕ್ಲೇನು ಒಟ್ಟುಗೂಡದ ಸಮಿತಿ ರಚನೆ ಮಲ್ತಂದು ಐಟ್ಲ ಬೇತೆ ಬೇತೆ ರೀತಿಯ ಹೋರಾಟ ಮಲ್ತದ. ಒಂಜಿ ದಿಕ್ಕಡು ಒಂಜಿ ಶಿಬಿರಾರ್ಥಿ ಶಿಬಿರ ಮುಗಿದು ಆ ನವಜೀವನ ಸಮಿತಿಯ ಸದಸ್ಯ ಆದ ಕೋಪಿನಂಚಿನ ಹೊರತಡು ಎಂಕಲ್ ಅವರು ಗೋಳಿ ತೊಟ್ಟು ಕೈಕದ ಶಾಂತಿನಗರ ಪಂಪಡ ಜಾಗಡು ಗೂಡಂಗಡ್ಡೆ ಹೋದೊಂಜಿ ಬಾಜನ ಕೊರ್ಲೆ ಒಂಜಿ ಆ ಬಾಜನ ಕೊರ್ಲೆ ಕೇಳಿನಂಚಿನ ಹೊರತಡು ಬಾಜೆ ನಿಕ್ಕಂತ ಮರ ಅವ್ರು ಕಾಲ್ ಪಂಡೇರು ಅಪ್ಪಗ ದಾನೆ ಮಾಡ್ತೇರು ಪಂಡ ಐಕ ಅರ್ಥ ತೆತ್ತಿದು ಬಾಜೆಯನ್ನು ಆರ್ಪಾರ್ದು ಐಕ ಅರ್ಥ ಒಂಜಿ ಅರ್ಧ ಕ್ವಾರ್ಟರ್ ಪಾಡ್ದು ಇಂದ ಬಾಜೆಲ್ಲ ಪಂಡದು ಕೊರಿಯರು ಒಂದು ದಾಯ ಪಂಡ ಪಂಡ ನಮ್ಮ ಬದುಕಿಡ್ಲ ಎಲ್ಲ ಇಂಚಿನ ಒಂಜಿ ಘಟನೆ ಬರೆಯಲು ಸಾಧ್ಯತೆ ಉಂಟು. ನಿಗಲಿಗೆ ಎಚ್ಚರಿಕೆದ ಗಂಟೆ ದಯಪಂಡ ಇಂಥ ನಿಗಲು ಮಾತೆಲ್ಲ ಬಿಡುದು ಈ ಒಂದು ಶಿಬಿರಾಡು ಹೊರಲುದ ಈ ಶಿಬಿರಾಡು ಭಾಗವಹಿಸೋಣ ಈ ಶಿಬಿರಾರ್ಥಿ ನಿಗಲು ಆವಡದ ಅಂಡ ಮಲ್ಲ ಭಾಗ್ಯ ಪಂಡ ಕಾರಣ ಇಟ್ಕೊಂಡು ಮಾತೆರೆಗಳ ಯಾನು ಬಿಡುಪೆ ಅಂಡ ಪುಡಿಯರ ದಿನ ಕುಡಿದು ಬರ್ತುಜಿ ಇನ್ನು ನಿಗ್ಲು ಸ್ವಾಯಿಚ್ಚೆಡ ಅದನ್ನ ಬುಕ್ಕೋರಿ ಕಡಪುಡ್ದ ಬರ್ತದ ಈ ಶಿಬಿರಾಡು ಪಾಲು ಪಡುತ್ತಾರೆ ನಿಗಲು ಧನ್ಯರು ದಯಪಟ್ಟ ನಿಖಿಲ್ನ ಜೀವನ ನನ್ನ ಹೊಸ ಜೀವನ ಅದು ಇಲ್ಲಡೆ ಪೋಪುನಂಚಿನ ಹೊರತರು ನಿಖಿಲೇನು ಪ್ರೀತಿಡು ಆ ಒಂಜಿ ಇಲ್ಲದ ನಾಯಿ ತುಂಬು ನಿಖಿಲೇನು ಸ್ವಾಗತ ಮಲ್ಪುಡು ಅವೇ ನೆನಪುತ್ತಿಡ್ಲೆ ಅಂಚನೆ ಮದ್ಮೆ ಆಯ್ನಗಲಂಡ ಆ ಜೋಕುಳು ಎಲ್ಲಿಯ ಜೋಕುಳು ಇತ್ತಡ ಆ ಜೋಕುಲ್ನ ಮೋಣೆ ನಿಖಿಲೇನು ತೋಜುಂಡು ಅದೇ ಪಕ್ಕ ನಮ್ಮ ಇಲ್ಲದ ಅಪ್ಪೆನ ಅಮ್ಮೆನ ಅಕ್ಕಳು ತೋಜುವೇರು ಅಪ್ಪಗ ನಮ್ಮ ಕುಡವರ ಅಂಚಿನ ಚಟಕ್ಕು ಬಳ್ಳಿ ಆಪನ ಬಡ್ಜಿ ಕುಡದ ಬಳಿ ಆಂಡ ದಾಣ್ಯಾಪುಣದು ಪಂಡ ನಮ್ಮ ಈತೆಟವುಳ್ಳ ನನ್ನ ತುಂಬಿಗೂ ನೆನ್ನೆಂತಲ ವ್ಯತ್ಯಾಸದ ಜೀವನ ನಮ್ಮ ಆಪುಡು ಐಕಪಡದು ದೃಢ ಸಂಕಲ್ಪ ಮಲ್ಪುಲೆ ಈ ಶಿಬಿರಾರ್ಥ ಈ ಸಿದ್ಧಿವಿನಾಯಕ ದೇವೇಕ ಸಾನ್ನಿಧ್ಯದ ಪಿದೈಕೋಪನಂಚಿನ ಹೊರತುಡು ನಮ್ಮ ದಿನಂಪ್ರತಿ ಸಾರ್ ಪಂಡದ ಗೊರ್ಬೇರತ್ತ ದಿನಲ ಒವ್ವು ಹೇಳ್ತಿ ತಪ್ಪು ಮಲ್ತಂಡ್ಲ ಐನ ನಿನ್ನ ಬಟ್ಟರಗ ಪಾಡದೆ ಅನ್ಯದ ಪಕ್ಕ ಯಾಣ ಹೊಸ ಜೀವನ ಹೊಸ ನರಮಣಿ ಅನ್ನೋದು ಪಿದೈಕೋಪ ಬಂದ್ಬಿಡ ಅಂಚನೆ ಒವ್ವು ಮಲ್ತಿತ್ತಂಡ್ಲ ಐನ್ ಪೂರ ಬಿಟ್ಲೆ ನಿಗಲು ಎಕಡೆ ಸರ್ ಪಡ್ಲೆ ಕೊನೆ ನಿಗಲು ಬಿಡ್ದು ಕಾವಂದೆರೆಗೆ ದಾಲ ಅವರ್ಜಿ ಆರೆಗೆ ಕೊಡೈನ ಏತಲ ಉಂಟು ದಾಲ ಉಂಟು ಅಂಡ ಒಂಜಿ ಕೊಡಿರ್ದು ಎಡ್ಡೆ ಮಲ್ಪನ ಕೆಲವೊಂಜಿ ಕೊಡಿಟ್ಟು ಬೇತೆ ಕುದರ ಬರೋದುಂಟು ನೆಕ್ ಖಂಡಿತ ಕೆಪಿ ಕೊರಡ್ಚಿ ಇಂದು ಮಾತ ಕೆಲವೊಂದು ವಿಚಾರ ನಮಕ್ಕ ಹೆಚ್ಚಿನ ಅವಡು ಅವೇನು ಮಾತ್ರ ನಮ್ಮ ಪಂಡೊಂದು ಎಟ್ಟೆ ರೀತಿಯ ಜೀವನ ಮಲ್ಪನಂಚಿನ ಒಂಜಿ ಸಾಧನೆ ಮಲ್ಪುಗ ಎಕಡೆ ಪಂಡ್ಲಂಚನೆ ಆ ಒಂಜಿ ಸೋಡ ಪಾಡ್ದು ಕೋರಿ ಅಂತ ಅರ್ಧಡು ಉಂಟದೆ ಸೋಡ ಪಾಡ್ದು ಕೋರಿಯರು ಸೋಡಕ್ಕೆ ಬಾಜೆಲಕ್ಕೆ ಅರ್ಧ ಪಾಡ್ದು ಕೋರಿಯರು 6 ಪರಿಯರು ಗುಡುಂದು ಬಾಜೆಲಕ್ಕೆ ಪರ್ದು ಎಂಕಲ ಸಮಿತಿಗೆ ದೂರ ಬರ್ತನಾಗ ಎಂಕಲ ಪ್ರತಿಭಟನೆ ಪಂಡ ಅಪಗದ ಒಳ್ಳೆ ಅಧ್ಯಕ್ಷರ ಪದೊಂದು ಪೊಯ್ನಂಚಿನ ಹೊರತುಡು ಕಲ್ಪ ಆ ಬಯ್ಯದ ಹೊರತಾಯಿನ ಅದು ಅದರ ಸಂಖ್ಯೆ ಜಾಸ್ತಿ ಇರ್ತದೆ ಎಂಗ್ಲೆಗೆ ದಾನೆ ಮಾಡ್ಕೊಡೋದಾಯ್ತು ಮಸ್ತ್ ಬೇತೆ ಬೇತೆ ರೀತಿಯ ನಿಂದನೆ ಮಾಡ್ತೇವೆ ಆಂಡಲ್ಲ ಬುಡುಜ ಆಂಡ ಆ ಮಾರುನಂಚಿನ ಅಂಗಡಿಗೆ ಬುಕ್ಕೋಗಾಂಡ್ಲ ಒಂತದ್ದು ಗುಡಿಯ ಆಣಿ ಮಾತ್ರ ಎಂಕಲ ಪಿರಬತ್ತ ದಯಪಟ್ಟ ನಿಖಲು ಐನಕ್ಕೆ ಮಲ್ಪುಜಾರ ಸಾರಿ ನೆನ್ನು ಮಲ್ಪುಜಾರ ಐನು ಇಂಚಿನ ಮಲ್ಪುಜೇನು ನೆನ್ನುಗೆ ಏನೇನ ಬರ್ತಾರೆ ಒಂಜಿ ಮುಕ್ಕಲಿ ಗಂಗಸರ ಬರ್ನೇನು ಕೇನೇನ ಬರ್ತಾರತ್ತ ಅಂಚಂಚನ ಪಂಡೆ ಅಂಡ ಎಂಕ್ಲ ಇನ್ನು ಬುಕ್ಕೋಗಂಡ್ಲ ಇನ್ನು ತಂದು ಬಿಡ್ತಾ ಅದೇ ಪಕ್ಕ ಎಟ್ಟೆ ರೀತಿದ ಒಂಜಿ ಸಮಿತಿ ಇಲ್ಲ ಅಲ್ಪಲ ನಡೆದುಕೊಂಡು ಅಂಚನೆ ನಿಖಲ್ ಅಂಚನೆ ಅಂಚಿನ ಒಂಜಿ ಕೆಲಸ ಏರಣ್ಣ ಅಲ್ಲೆತ್ತ ಜೋಸ್ತಿಯರನ್ನು ಮಸ್ತಿ ಇಪ್ಪರು ನಿಖಲ ಕಲೆನ ಬುಡ್ದು ಬರ್ತಾರೆ ಯಾಕಡೆ ಸರ್ ಬಂಡ್ಲೆ ಕೊನೆ
ಏತು ದಿನ ತೂಕ ಪಡ್ಪಡ ನಮ್ಮ ದೃಢ ಸಂಕಲ್ಪ ಮಲ್ಪೋಗ ದಯಪಟ್ಟ ನಮ್ಮ ಹಿಂದಿನಾದ ದಿನ ನಮ್ಮ ಜೀವನ ಇತ್ರ ದಿನ ಭಜನೆ ಮಲ್ಪೋಗ ಬಯ್ಯದ ಹೊರತು ದೇವಸ್ಥಾನ ಭಜನೆ ಮಂದಿರ ಇಕ್ಕುಪೋಯಿ ಅಂಚನೆ ಎಟ್ಟೆ ರೀತಿ ನಮ್ಮ ಸಂಸಾರ ಜೀವನ ಮಲ್ಪೋಗ ಅಂಚನೆ ನಿಖಿಲು ಎಟ್ಟೆ ರೀತಿಯ ಸಂಸಾರ ಜೀವನ ಮಲ್ಪನಲ್ಪ ಆ ಭಗವಂತೆ ಮಂಜುನಾಥ ಸ್ವಾಮಿ ನಿಖಿಲಿಗೆ ಆಶೀರ್ವಾದ ಅನುಗ್ರಹ ಸದಾ ಮಲ್ಪಡ ಅಂಚನೆ ನಿಖಿಲ ಕುಟುಂಬ ಅಂಚೆ ಮಾತೆಲ್ಲ ಪಂಡ ಕೊಡಂಜಿ ನಿಖಿಲು ಹೋದು ಅಲ್ಪದ ಕೈತದ ಸಮಿತಿ ಒಂಜಿತ್ತೋಳೆ ನವಜೀವನ ಸಮಿತಿ ಓಲುಂಡ ಸಮಿತಿ ಸೇರೋಡ್ಲೆ ಸಮಿತಿಲು ತಿಂಗಳು ಮೀಟಿಂಗ್ ಹಾಕೊಂಡು ಈ ಮೀಟಿಂಗ್ ನಿಗಲು ಖಂಡಿತ ಭಾಗವಹಿಸಂತ ಇತ್ತರ ದಾಟ ಈ ಬ್ಯಾಟ್ರಿದ ಗಡಿಯಾರ ತುಂಬು ಕೀ ಕೊರ್ಪುನ ಗಡಿಯಾರ ಇತ್ತನಿಗೆ ಅವು ಕೀ ಕಮ್ಮಿ ಆನಾಗ ಉಂಟೆದನಿಗೆ ನಿಗಲು ಮೀಟಿಂಗ್ ಪವಂತ ಇತ್ತಾರ ಆ ಪರಿಸ್ಥಿತಿ ನಿಗಲ್ನ ಬಾಲಕ್ ಬರ್ಕೊಂಡು ದಯಪಂಡ ಆ ಕೀ ಉಂಟದು ಇಪ್ಪುಂಡು ಅಂಕಲೆ ಎಲ್ಲ ಕೇಳಿ ಇತ್ತೆಲ್ಲ ಪಂಪೇರೆ ಕೆಲವು ದಾಯ್ದ ಪಂಡ ಶಿಬಿರ ಉಂಡೋಡ ಅಂಚ ಬರ್ತಾರೆ ನಿಗಲು ಅಂಚಾರ ಬಳ್ಳಿ ನಮ್ಮ ಪ್ರತಿ ತಿಂಗಳದ ಮೀಟಿಂಗ್ ಸರಿಯಾದ ಭಾಗವಹಿಸಲೇ ಅಂಚನೆ ನಿಖಲ್ಲ ತಿಂಗಳು ಹತ್ತನೇ ತ್ರೈಮಾಸಿಕ ಸಭೆ ನಡಪೇರಂಡು ಈ ತ್ರೈಮಾಸಿಕ ಸಭೆಲ ಒಂಜಿ ವರ್ಷ ಕೂಡ ಅಂದ ನಿಖಲು ಭಾಗವಹಿಸಲೇ ಬೊಕ್ಕ ನಿಖಲು ಪರ್ಪಂಚಿನ ಆ ಒಂಜಿ ನೆನಪು ಅಂದೆ ನಿಖಲು ಖಂಡಿತ ಎಟ್ಟೆ ರೀತಿಯ ಜೀವನ ಮಲ್ಪರಮಂತನ ನಂಬಿಕೆ ವಿಶ್ವಾಸ ಆ ಮಂಜುನಾಥ ಸ್ವಾಮಿನ ಆಶೀರ್ವಾದ ಅನುಗ್ರಹ ಸದಾ ಇಪ್ಪಡು ಅಂಚನೆ ನಿಖಲು ಮಲ್ಪಿಂಚಿತ ಕೆಲಸ ಕಾರ್ಯಗಳು ಎಟ್ಟೆ ರೀತಿ ನಡಪಡದು ಈ ಸಲಸಾನ್ನಿಧ್ಯ ದೇವರು ಸಿದ್ಧಿವಿನಾಯಕ ದೇವರೆಲ್ಲ ಅಂಚನೆ ಪರಮ ಪೂಜ ಕಾವಂದಿರನ ಆಶೀರ್ವಾದ ಅಂಚನೆ ಮಂಜುನಾಥ ಸ್ವಾಮಿನ ಆಶೀರ್ವಾದ ಅನುಗ್ರಹ ಸದಾ ಹಿಪ್ಪಡು ಅಂಚನೆ ಆಯುಷ್ಯ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ಅಷ್ಟ ಐಶ್ವರ್ಯ ಒದಗಾದ ಕೊರತು ಪರ್ಲುಗ ಪುಣಿಚಪ್ಪಾಡಿದ ಶಿಬಿರ ನಂಬರ್ 1ಗೆ ನಿಗಲು ನಡಪಾದ ಪಂಡೊಂದು ನಿಗಲ ಈ ಎದುರು ಉಂತ್ಯರ ಪಾತೆರ್ದು ಉಂತ್ಯರ ಒಂಜಿ ಅವಕಾಶ ಹೊಂದಿಸ ಒಂದು ಎನ್ನ ಒಂಜಿ ರಡ್ಡು ಪಾತ್ರ ಕುಂತವೆ ಜೈ ಜನಜಾಗೃತಿ ವೇದಿಕೆ. ಸ್ವಾಮಿ ಮಂಜುನಾಥ ದೇವರಿಗೆ ಪ್ರಣಾಮ ಸಲ್ಲಿಸೋಣ. ಕಾವಂದರಿಗಳ ಮಾತೃಶ್ರೀ ಮನಸ್ಸಾರಿನ ತುಂಬ ಈ ಒಂಜಿ ಕಾರ್ಯಕ್ರಮ ದಿಂಜ ಕಷ್ಟ ಬರ್ತದೆ ಈ ಊಟಕ್ಕೆ ಪೂರ ನಡಪುರಂದು ಕೊಡೋದಿಲ್ಲ ಎಷ್ಟೋ ಸಮಾಜದಾಗಲಿನ ಎಡ್ಡೆ ಮಾಡ್ಕೊಡು ನಾನು ಎಷ್ಟೋ ಇಲ್ಲಿನ ಎಡ್ಡೆ ಮಾಡ್ಕೊಡು ಇಂಜ ವೇದಿಕೆ ಗಣ್ಯರ ಹಿಂದೂ ಸಮಾಜ ಇರೋರು ಬೇತೆ ಸಮಾಜಲು ದುಂಬು ಹೋಗುತ್ತದೆ ಇಲ್ಲಿ ಸುಮಾರು ಜನ ಕಾವಿ ಡ್ರೆಸ್ಲಿನ ಪುರ ಪಾಡ್ತಾರೆ ನಿಗ್ಲೆ ಬರೋ ಗೊತ್ತಿಪ್ಪಂತ ಒಂದು ವಿಷಯ ನಮ್ಮ ಭಾರಿ ಬಿಡವು ಬರೋದು ನಮ್ಮ ಇಡೀ ಸಮಾಜಕ್ಕೆ ಒಂಜಿ ತೆಡಿಲು ಬರ್ಲಿಕ್ಕ ಈ ಒಂಜಿ ಸಮಸ್ಯೆನ ಸರಿ ಮಾಡ್ತಾರ ಮಾತ ಸ್ವಾಮೀಜಿನಾಗಿ ಮಠಾಧಿಪತಿನಾಗಿ ಕಾವಂದರಲ್ಲಿ ಕೊನೆ ಎಲ್ಲ ಪುರ ಹಿಂದೂ ಸಮಾಜನ ತುಂಬಿಕೊಂಡು ನಮ್ಮ ಬಿರವು ಗುರಿರವಲ್ಲಿ ನಮ್ಮಲ್ಲಿ ಸೆತ್ತೆ ಎಡ್ಡೆಡ್ಡೆ ಕೆಲಸಗಳನ್ನು ಮಾತೊಂದಿದೆ ಜಾತ್ರೆಗಳು ಎಡ್ಡೆಡ್ಡೆ ಪಾತ್ರೆಗಳಿಗೆ ನಂಗೆ ಪುರ ಪಡ್ದೊಂದಿತ್ತು ಅಡ ದಾದನ ಒಂಜಿ 2 ನಿಮಿಷದ ಒಂಜಿ ಮಲ್ಲಿಗೋಸ್ಕರ ನಮ್ಮ ಕೂತು ఇక్కడ ಕೊಡಿ ಈ ಅಮಲು ಪದಾರ್ಥದ ಆಡೆ ಹೋಗ್ಬಿಡಲ ಬಾರಿ ಕಂಡದು ಹೋಗ್ಬಿಡ ನಾವು ಧೈರ್ಯಡು ಎದೆ ಹೋಗ್ಲಿಕ್ಕೆ ಇಚ್ಛ ನಾವು ಕಂಡದೇ ಹೋಗ್ಬಿಡಿ ನಾನು ತೂತೆ ಎತ್ತೋ ಜನ ಫೋನ್ ಗಾಡಿಕೊಂಡು ಕಂಡದು ಹೋಗ್ಬಿಡು ಯಾನಂಜಿ ಶಾಲೆ ನಡ್ಕೊಳ್ಳೋದು ಎಷ್ಟೋ ಜನ ಜೋಕಿನ ಅಬ್ಬೆ ಬರ್ತಾರೆ ಹೋಗಿ ಬಂದವಂತಿದೆಯಾ ನಂಜಿ ಜ್ಯೂಸ್ ಬರ್ಯಾರ ಬನ್ನಿ ಸರ್ ನಂಜಿ ಕೋಲ್ಡ್ ಜ್ಯೂಸ್ ಬರ್ಯಾರ ಒಂದು ಅಟ್ಲಿಗೆ ಪರದಿಪ್ಪೇರು ಪನ್ನೀರ ನಾಚಿಕೆ ಒಂದು ನಾಚಿಕೆದೆ ಕೆಲಸ ನಮ್ಮ ಸಮಾಜ ಎಷ್ಟೋ ಜನ ಕನ್ಪೇನು ಯಾನು ಅರ್ದು ಪಟಿಗೆ ಮೈತು నేను ಇತ್ತ ಹೋಯ್ತು ಎಷ್ಟೋ ದುಡ್ಡು ಮಾಡಿಗತೆ ಇಲ್ಲಿ ಕಟ್ಟುತ್ತೇನೆ ಸಾಮಾನ್ಯ ಕೂಲಿ ಕಾರ್ಮಿಕ ಸಮೇತ ಬಂತೇನೆ ಅಜ್ಜಿನೋದು 700 800 ಸಂಬಳ ಬರ್ಬೋದು ಅವೇನು ಪ್ರಮಾಣ ಕೊಡೋದು ಬಾಡ ಎಂಗ್ಲಕ್ಕೇನಪ್ಪ ಅಗಡ ಬಾಗಡ್ಲಿಕ್ಕೇನು ಏತು ಕನೆಕ್ಷನ್ ಎಂಗ್ಲೇ 1 ಲಕ್ಷ 1.5 ಲಕ್ಷ ದಿನಕ್ಕೂ 1 ಗ್ರಾಮ 1 ಊಟು ವರ್ಷ ಏತು ಕೋಟಿ ನಮ್ಮ ಲೆಕ್ಕಂತರ ಬೇಗಾರತ್ತವು ನೆತ್ತೆ ಬೆಂದದ ಹಳ್ಳಿದ ಜನಕ್ಕಳು ನಮ್ಮ ಕೃಷಿಕೆ ಇಲ್ಲಡಿಕೊಂಡು ಸಂತೋಷ ಖುಷಿಗೆ ಜೋಕುలు ಬಾಳೆನೊಟ್ಟಿಗೆ ಫುಲ್ ಮನಸ್ಸು ಮಾತನ್ನು ಈಗ ಮನಸ್ಸು ಮಾತಾಡೋದು ಸೋದಿ ಖುಷಿ ಈಗ ಸಂತೋಷನೇ ಇಚ್ಚಿ ಜೋಕ್ಲೆಲ್ಲ ಸಂತೋಷ ಇಚ್ಚಿ
ಈಗ ಸಂಸಾರಗಳು ಸಂತೋಷ ಇಚ್ಚು ಬೇರ್ತಾರೆ ಏನು ತೂತೆ ನಾನು ಕೈ ಕಾಲು ಕೆಲವು ಜೋಕ್ಲು ಕೈ ಕಾಲು ಪೋನಾಗ ಜೋಕ್ಲು ಅಲ್ಕದು ಬಿಡ್ಬೇಕು ತಾಯಿ ಏನು ಗೊತ್ತಾಯ್ತು ಒಕ್ಕದ ಹಾಕಲಿ ಇಲ್ಲಾಡು ಅಕ್ಕಲ ಆ ಬಾಲಕ ಪಪ್ಪ ಪರ್ಪಣೆ ಕುಡಿಲಿಕ್ಕೆ ಹಾಕುಣೆ ಪರಿಸ್ಥಿತಿ ಸಹಿಸಿ ವಿಸರಂದಿಲ್ಲದೆ ಬರ್ಪಣೆ ನಾನು ತೂತಿ ಬಾಲೆಗೆ ಓಡಿಕೊಳ್ತು ಆಂಜನಗಳಿತ್ತು ನನಗೆ ಕೊಡ್ತು ಬಾಲೆಂಚೂರು ಮೂಲೆಡೆ ಬೇತನೆ ಕುಳ್ಳು ಏಪುನ ಜೋಕ್ಲು ಶಾಲೆಡೆ ಬೇಟ ಸಪ್ರೇಟ್ ಇಪ್ಪುನ ಜೋಕ್ಲು ಏರು ಕತ್ತು ಹತ್ತಿರಿಸಿ ಮನಸ್ಸು ಗರ್ಭೊಡೆ ಚಲಿಗುಳ್ಳು ಇಲ್ಲಂತ ಪರಿಸ್ಥಿತಿ ಹೆಂಗೆ ಗೊತ್ತಾ ಬಾಲ್ ಎಂಚೆಗುಣ ಸೈಕಲ್ ಬಾಲದ ಸೈಕಲ್ ಇತ್ತು ನಿಮಗೆ ಗೊತ್ತಾ ಆ ಖುಷಿಗೆ ನಲಿತೊಂದು ತೆಲಿತೊಂದು ಮಾಂತ ಆಕ್ಟಿವಿಟೀಸ್ ಅಂತ ಶಾಲೆಡೆ ಬೆದೆ ಎಂಗ್ಲ ತಂಜಿ ಬಾಲ್ಯ ಮತ್ತು ವೇದಿಕೊಂಡು ಶೋಭತ ಪದ ಬಂಡ ಭಕ್ತಿ ಬರ್ಕೊಂಡು ಆ ಗಣಪತಿನ ಸ್ತುತಿ ಮಾತ್ಮಗ ಒಂದು ಭಕ್ತಿಡು ಶ್ರದ್ಧೆಡು ಲಯಬದ್ಧವಾದ ಮತ್ತೆ ಭಾರಿ ಶೋಕ ನನಗೆ ನೆನಪು ಅಂಚ ನಮ್ಮ ಬಾಲ್ಯ ಕೂಡ ಅಂಚನೆ ತರಬೇತಿ ಕೊಡೋದು ಸಂಗೀತ ಹೊರಡಲ್ಲ ಸಂಗೀತ ಟೀಚರ್ದ ತರಬೇತಿ ಕೊಡೋದು ನಮ್ಮ ಜೋಕ್ಲು ದುಂಬು ಬರ್ತದೆ ಒಂದು ಬಾಲ್ಯ ನೆನಪು ನಾವು ಒಂದು ಸೊತ್ತ ನಿಮಗೆ ಒಂದು 10 ಗಂಟೆ 20 ಗಂಟೆ ಬಚ್ಚೆ ಹಾಕಿರ್ತಾರೆ 20 ಚಾನ್ಸಸ್ ಉಂಟು ಅವ್ರು ಸೊತ್ತತ್ತು ಪರ್ಮನೆಂಟ್ ಹತ್ತಿ ಏಪಲ ಜೋಕ್ಲಿಗೆ ಬಟ್ಟೆ ವಿದ್ಯೆ ಕೊಡೋದು ಅಕ್ಲು ದುಂಬು ಬರ್ತದೆ ನಮ್ಮ ಜೋಕ್ಲು ಪ್ರತಿಯೊಂದಿಟ್ಲ ಗೊತ್ತಿ ಕೊಡೋಲ್ಲ ಪ್ರತಿಯೊಂದಿಲ್ಲ ಬೈಕ್ ಬಿಡೋರು ಗೊತ್ತಿಕೊಡು ಸೈಕಲ್ ಗೊತ್ತಿರೋ ಗೊತ್ತಿಕೊಡು ಮೀನ್ಯಾರು ಗೊತ್ತಿಕೊಡು ಮರಕ್ಕೆ ಬರ್ತಾರೆ ಗೊತ್ತಿಕೊಡು ಪ್ರತಿಯೊಂದು ಸಮಾಜದ ಎದುರು ಸಪ್ಬೇಕು ಅಷ್ಟೊಂದು ಎದುರು ಸಪ್ಬೇಕಂತ ಶಕ್ತಿ ಬರ್ಬೇಕಂತ ಜೋಗ್ಲಿನ ತಯಾರು ಮಾಡ್ಕೊಂಡು ಕೂಡ ಒಂದು ಅವಳೊಂದು ಆಸ್ತಿ ನಮ್ಮ ಜೋಗ್ಲಿ ತುಂಬ ಬಿಂದು ನಂಗೆ ಕೊಡೋಣ ಲಕ್ಷಗಟ್ಟ ಸಂಬಳ ಬರ್ತಾರೆ ನಮ್ಮನ್ನು ಸಾಕ್ಬೇಡ ಅವಳೊಂದು ಆಸ್ತಿ ಆ ಜೋಗ್ಲಿ ಆಸ್ತಿ ಮಾಡ್ಕೊಳ್ಳೋ ಒಂಜಿ ನಮ್ಮ ನೆಂಜಿ ಬರೀ ಮಲ್ಲ ಅವು ಮಲ್ಪರ್ನಿಗೆ ನಗ್ಲೆಟ್ಟ ಆ ಖುಷಿ ನಮ್ಮ ಈ ಖುಷಿ ಏತನ ಸಾಲ ನಾಕುತ್ತ ಮೆಕ್ಕ ತೆತ್ತದು ಬೋದು ಆಡು ಅಲ್ಪಲ ಸಾಲ ಮಾಡ್ತದೆ ಬೆಂದನ ಪೂರ ಅಡಿಕೆ ಬೂದು ಏನೇತೋ ಜನ ತೂಕ ಅಕ್ಲೆ ಹಿರಿಯಾಕ್ಲು ಕೂಡ 5 ಸೆನ್ಸ್ ಕ್ವಾರ್ಟರ್ಸೇ ಒಂದು ಉಡಾಡು ಕುರ್ಚಿ ಕೂತ್ಬೇಕು ಮೆಕ್ಲೆ 1,00,000 ಸಂಬಳ ಬರ್ಕೊಂಡು ತೂಕ ಬಜ್ಜೆ ಮಕ್ಳೆ ಹಾಕ್ಲೆ 1,000 2,500 500 ಈ ಸಂಬಳ ಓಡಿ ಜಿಲ್ಲಾ 5 ಜನ 7 ಜನ 8 ಜನ ಬೆನ್ಪೇರು ಎತ್ತ ದುಡ್ಡು ಬರ್ಕೊಂಡು ಓಡಿ ಅಂಚನೆ ಕೆಲವು ಜಾಗಡೆ ಎಂಗ್ಲ ತೂಪ ಬೈಯ ಮತ್ತೆ ಬೇರೆ ಕೊಡಲಿಕ್ಕೆ ಹೋಲಿಸಿದ್ದಾರೆ ಬೆಳಗ್ಬೇಕು ಪನೀತ 10 ಗಂಟೆ ಗಂಟೆ ಯಾವ ಜಯ ಪನೀತ ನನಗೆ ಸತ್ಯಕ್ಕೆ ಹೋಗ್ಬೇಕು ಕುಕ್ಕೊಂಡು ಸತ್ಯಕ್ಕೆ ಹೋಗ್ಬೇಕು 7 ಗಂಟೆ 1 ಗಂಟೆ ಚಕ್ಕರನಾಗ ನನ್ನ ಪನೀತಿ ಯಾವ ಚಿಂತು ಕುಕ್ಕರ ಹೋಗ್ಬೇಕು ಒಕ್ಕಲ್ಪ ಶಿರಾಣಿಡೆ ಕೂರು ಇಲ್ಲಡೆ ಬರ್ಬಿಟ್ಟೆ ಇಲ್ಲಡೆ ಕೊಟ್ಕೊಳಕ್ಕೆ ಬರ ಬೇಸರ ಸಂಗತಿ ನಮ್ಮ ಭಾರತ ದೇಶ ಇಂಥ ಸುತ್ತಮುತ್ತಲ ದೇಶ ಇಡೀ ಪ್ರಪಂಚಗಳು ನಮ್ಮ ಹಿಂದೂ ದೇಶವನ್ನು ನಾವು ನಮ್ಮ ಭಾರಿ ಇರೋದು ಇತ್ತೀಚೆಗೆ ಬಾಂಗ್ಲಾದೇಶಗಳು ಹಿಂದೂಲಿ ವಿದಾಯ ಪಡೋದು ನೋತೊಂದು ಹಾಕೊಂದು ಮಲ್ಲ ಮಲ್ಲ ಇಲ್ಲಿದ್ದು ಗೆಡತದ ಅಕ್ಕೊಳ್ಳೋದು ಇಲ್ಲಿದ್ದು ಗೆಡತ್ತದು ಮಿಲಿಟರಿ ಪೊಲೀಸ್ ಅಕ್ಲು ಮೆಕ್ಲು ಪೂರ ಸೇರಿದು ಗೆಡತ್ತದು ಮಲ್ಲ ಮಲ್ಲ ಇಲ್ಲಿ ಆಸ್ತಿ ಬದುಕಿದ್ದು ಗೆಡತದ ಅಕ್ಕೊಳ್ಳೋದು ಹಾಗೆ ಭಾಷಣ ತಲುಪೇರು ಕೆಲವು ಸರಿ ಆಸ್ತಿ ಬದುಕು ಮಾರ್ಪಡು అంటే ಜೋಕ್ಲು ಮಸ್ತು ಎಲ್ಲ ಊಟ ಅನ್ನಕ ಒಟ್ಟು ನಮ್ಮ ಗೆಲ್ಪ ಆಗ್ಲಿನ ಪೂರ ಆಸ್ತಿನ ಬದುಕು ನಮ್ಮ ಹೋಯ್ತೋನೋ ಅಂತೀರ ಅಂಚಿನ ಪರಿಸ್ಥಿತಿ ಬದುಕುಂಡು ಕೆಲವು ನಮ್ಮ ಸಮಾಜ ಏನು ಐಕ್ಯ ಫಸ್ಟಿಗೆ ಮನೆಗೆ ಇರೋದಿಲ್ಲ ನಾವು ಎಂಚ ತುಂಬಿಕೊಂಡು ಇತ್ತೇಳಿ ಇಲ್ಲೇ ಜೋಕ್ಲಿಗೆ ಈ ವ್ಯಸನ ಮುಕ್ತ ವ್ಯಸನ ಇಕ್ಲ ಪೂರ್ಯದ ಬಲ್ಲಿನಂತನ ಮುರಾನಿಲ ಇಲ್ಲಿಗೆ ಬೇರೆ ಬತ್ತಿದ್ದೇನೆ ಭಾಷಣ ಬೇರೆ ಬರ್ತೇನೆ ಎಲ್ಲ ಕಾರ್ಯಕ್ರಮ ಅಂತ ಹೋಗಿದ್ದೇನೆ ಕೂಗಲೇ ಶಿವಪ್ರಸಾದ್ ಇದ್ದರು ನಮ್ಮ ಶಾಲೆಗೆ ಒಂದು 8 ಕಾರ್ಯಕ್ರಮ ಜೋಕ್ಲಿಡ ಒಂದು ಪಾತ್ರದ ತಂದು ವಚನದ ತಂದು ಹೆಂಗೆ ಲಕ್ಷ ಮಾಲ್ಪೂಜ ಎಷ್ಟೋ ಸತಿ ತೂಪ ನಾವು ಹೆಂಗೆ ಬೇಸರ ಒಂಜಿ ಕೇಕ್ದ ಲೆಕ್ಕ ನಾವು ದಾನ ಜೋಕಿ ಬಿಸ್ಕೆಟ್ ನಿಂಪೇನ ಐನ ಉಲಾಯಿಸಬೇಕಂತ ಮಾತ್ರದ ಲೆಕ್ಕ ಮಾಡ್ಕೊಂಡು ಒಂಜಿ ಮಲ್ಲ ಪತ್ತಿರುವ ಫ್ಲ್ಯಾಟ್ ಇತ್ತ ಲೆಕ್ಕ ಕುಡ್ಲೋಡೋದು ಇಲ್ಲೊಟ್ಟಿ ಅಲ್ಪ ಲಿಫ್ಟ್ ಡೋರಿ ಹಿಂದಿ ತೆಗೊಂಡು ನೋಡಿ ಜೋಕ್ಲು ಮಿತ್ತು ತಿನ್ಕೊಂಡ ಬಲೆ ಚಾಕ್ಲೇಟ್ ಕೊಟ್ಟನೆ ಆ ಚಾಕ್ಲೇಟ್ ಸಮೇತ ಮಾತಕ್ಕೆ ವಸ್ತು ಬೇಯಿಸೋದು ಕೊಡ್ತೇವೆ ಎಲ್ಲಿಲ್ಲ ಬಾಲೆ ಫಸ್ಟಿಗೆ ಆ ಚಾಕ್ಲೇಟ್ ತಿನ್ಕೊಂಡು ಒಂಜಿ ಚಾಕ್ಲೇಟ್ ಅಂತ ನಮ್ಮಲ್ಲ ಬಾಲೆ ಅಂತ ಚಾಕ್ಲೇಟ್ ಗೊತ್ತೇ ನಮ್ಮ ನೆನಪು ಆ ಚಾಕ್ಲೇಟ್ ಒಳಗೆ ಮಾದಕ ವಸ್ತು ಸೇರಿಸೋದು ಕೊಡ್ತೇವೆ ನಮ್ಮ ಸಮಾಜ ನಮ್ಮನ್ನು ಬೇತೆ ಬೇತೆ ನೆಕ್ಲ ದುಡ್ಡು ಒಯ್ಪೆ ಅದಕ್ಕೋಸ್ಕರ ಅದು ಲಕ್ಷ ಕೋಟಿ ಗಟ್ಟಲೆ ಯಾರಿಗೋಸ್ಕರ
ನಿಕ್ಲಿನ ಪೂರ ಒಂಜಿ ದಾದಾಂಜಿ ಆದಿಗೆ ಒಯ್ಪುಲೆಕ್ಕ ಬಂದನ ಕಾರ್ಯಕ್ರಮ ಅದು ಅಲ್ಪ ಮಾಲ್ಪದು ನಮ್ಮ ಐಕ್ಯ ಮಾತ ಮಲ್ಲಾದ ಪೋದಾತ ನಿಕ್ಕಿ ನನ್ನ ಮಾತ ನನ್ನದ ಅಲ್ಲ ಎನ್ನ ಬಾಲ್ಯ ಎನ್ನ ಸಮಾಜ ಎನ್ನ ದುಃಖದ ಭವಿಷ್ಯದ ಜೋಕುಲು ನಾವು ಅಗ್ಲೆ ಎಟ್ಟೆ ಸಾರಿ ಬದುಕು ಎನ್ನ ಇಲ್ಲಿದೆ ಆಸ್ತಿ ಬದುಕು ಅವರು ಕೂಡ ಸರಿಯಾದ ಬೋರ್ಡ್ ಇತ್ತನ ಚೆಂಬು ಸರಿಗೆ ಉಪಯೋಗಿಸಿ ಗೊತ್ತಿಚ್ಚಂತೆ ಇತ್ತನ ದುಡ್ಡು ಪೂರ ನಮಗೆ ಖಾಲಿಯಾದ ಸಾಲ ಮತ್ತು ನಟ್ಟುನ ಪರಿಸ್ಥಿತಿ ಒತ್ತಿ ಕೊಡ್ತಾರೆ ಎಲ್ಲರಿಗೆ ಅದು ಇಲ್ಲದ್ದು ನನಗೆ ಗೊತ್ತಾ ನಮ್ಮನ್ನ ಮೌನದ ಗೊತ್ತಾ ನಮ್ಮ ಆರೋಗ್ಯದ ಗೊತ್ತಾ ಏರ್ಲ ಪಾರ್ಪಿಕರ ಕಷ್ಟ ಪುಷ್ಟ ಏನು ಯಾನ್ ತೂತಿ ಎಡ್ದಾಲ ವಿಟಮಿನ್ಸ್ ಬಂದ್ಬೇರು ಒಂಜಿ ನಂಗೆ ಸರಿಳಿಗೂ ಕೂಡ ಸೂತ್ರ ಎಡ್ದಾಲ ಅಲ್ಲೇ ಸೀದಾ ಬೋದು ಈ ನಮ್ಮ ಮೆದುಳಿಗೆ ಬೋದು ನಮ್ಮನ್ನೊಂಜಿ ಸ್ಮೃತಿ ತಪ್ಪವನ ಕೆಲಸ ಮಾಡ್ತಾ ಒಡೆನವನು ಗೊತ್ತಿಗೆ ಈ ವಾಟ್ಸಪ್ ದುಯ್ಯ ಬಡ ಜನ ಬಾರಿ ಜೋಸಿ ಮುಗಿಲು ಮುಗಿಲು ಕೈ 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 ಮಾಡಿ ಹೋಯ್ದು ಕನಿ ಮನೆ ಪಾಡಿ ಪಾಡು പാടിയത് എല്ലാം മൊട്ട് ചപ്പണം കടിച്ചാൽ പൂരിയത് മേലെ മേലെ പൂരുണ്ട് ഇങ്ങനെ കൊണ്ടു നട്ടി കൊണ്ടു രണ്ട് അങ്ങനെ കൊണ്ടു തൊഞ്ചല്ലേ ഇങ്ങനെ കൊണ്ടു നായ വെച്ച് ആന കൊണ്ടു ബി വെച്ച് രണ്ടനക്കളെ കൊണ്ടിച്ചു കൊണ്ടു രണ്ടനക്കളി ಬೆತ್ತಲೆ ಉಬ್ಬಾರು ಬೇಟೆ ಇಡೋದು ಭಕ್ತರ ಮೇಲೆ ಕೊಟ್ಟು ಹೋಯ್ತು ನಾಯ ಕೊಡಿ ಆನ ಕೊಟ್ಟು ಹೋಯ್ತು ಬೆವಿನ ಪಾಡಿ ನಾಡು ಜನ ಪಾಡೊಂಡೇದು ದುರ್ಗ ಜೋಸಿಲ್ಲ ಅದು ಪುಗಿಲ್ ಕಡೆ ಕೈ ಹೊಡೆದು ಹೋಯ್ತು ಲಾಸ್ಟ್ ಮಗನಕ್ಕಲ್ಲ ಅದು ಅಲ್ಲೆಲ್ಲ ಗಡ ಕಡೆ ಪೂರ ವೀಡಿಯೋ ತೆಗೆದು ಪೂರ ಕಡೆ ಪುಗಿಯೋದು ಆನ ವಿಷಯ ಎಲ್ಲ ಪೂರ ಗೊತ್ತಾಣ ಇನ್ನು ಆಂಬ್ಯುಲೆನ್ಸ್ ಡ್ರೈವರ್ ಬಂದ್ಪೇರು ಎಂಕ್ಲಿಗೆ ಪರ್ನಾಯ ಮತಿ ತತ್ತು ಪೂರ್ಣ ಸಿರಾಟದ ಪೂರ್ಣಾಯನೇ ಕೂಡ ಪುನಃ ಎಂಕ್ಲಿಗೆ ಬೇತೆ ರೋಗಿಲಿ ಕೂಡ ಪುಸೊತ್ತಿಕ್ಕು ಚಿಂತೆ ಪೇಪಟ್ಟು ಪರ್ನಾಕ್ಲಿ ಅಮ್ಮ ಮತಿ ತತ್ತು ದಾಲಜು ಪೂರ್ವ ದಿಕ್ಕು ఆయన బతకాడుతాను మీకు కూడా పేరు అవి బతకాడు ఆసుపత్రి పోదు గ్లూకోజ్ పాడు సరి మాత్రం భయ బతు జరపని అడిగి అట్లా ఒక్కసారి కొండ సమాజం ఎట్టే మానుకోడ నమ్మల ఎంకుల్లో నింతది అవి ఏపడా వరక తయారు అంటే ధర్మస్థల విరేంద్ర పేర్లు ఇవన్నీ ఎట్టు ಕೆಲಸ ಮಾಡ್ತಾರೆ ನರಿ ಸತಿ ಕಾಣಿಗಳು ಮಾಡ್ತಿದ್ದೆ ಅಲ್ಪ ಎಂಕ್ಲ ಪ್ರೋತ್ಸಾಹ ಗೊತ್ತಾಗ ಈ ಸತಿ ಮುಟ್ಕೊಂಡು ಮಾಡ್ತೀರಿ ಎಂಕ್ಲೆಲ್ಲ ದೊಡ್ಡ ಪಾತ್ರ ಎಂಕ್ಲು ಕೂಡ ನಮ್ಮ ಸಮಾಜ ಬಾಂಧವ್ಯ ಖುಷಿಯಾಗ್ತದೆ ಎಂಗ್ಲಿನ್ ಕೂಡ ತುಂಬ ನನ್ನ ಇನಿಯ ಅನ್ನ ಇನ್ನಿರ್ದು ಬುಕ್ಕ ಅನ್ನ ನಮ್ಮ ಬಾಲ್ಯದೊಟ್ಟಿಗೆ ಇಲ್ಲ ಕುಡಿತೀವಿ ತಂಪೇನೆ ಇಲ್ಲ ಎಟ್ಟೆ ನಂದ ಮಾತೆಲ್ಲ ಒಟ್ಟಿಗೆ ಉಳಿದು ಅನ್ಸ್ ಮಾಡ್ಕೊಡಿ ಮಾತೆಲ್ಲ ಒಟ್ಟಿಗೆ ಉಳಿದು ಭಜನೆ ಮಾಡ್ಕೊಡಿ ರಾತ್ರಿ 1 ನಿಮಿಷ ಅಲ್ಲ ನಿಮಗೆ ಹೋಗಿ 24 ಗಂಟೆ ಅಂಡು ಏಕ ಪ್ರಕಾರ 24 ನಿಮಿಷ ಮಾಡ್ಕೊಡಿ ನಮ್ಮ ಈ ನೆನಪು ನಾವು ದೇವಿ ಇರಬೇಕು ಸುಬ್ರಹ್ಮಣ್ಯ ಸ್ವಾಮಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಮ್ಮನೆ ಮಹಾಗಣಪತಿ ಬೇರೆ ದೇವಿ ಕಟೀಲ್ ದುರ್ಗೆಗೂ ಎಲ್ಲ ಕೊಟ್ಟೈಪು ಅಲ್ಲಿಂದ ಪೂರ ಮನಸಾರೆ ನಮ್ಮ ಸ್ಮರಣೆ ಮಾಡ್ತದೆ ಅಪ್ಪ ಕೊಂಚ ಎಟ್ಟೆ ಬುದ್ಧಿ ಕೊರಲಿ ನಮಗೇನೋಡೆ ನಾತೆ ಆರೋಗ್ಯಪೂರ್ಣ ಜೀವನ ಕೊರಲಿ 2 ವರ್ಷ ಬದುಕುಲ್ಲ ಅರ್ಧ ನರಕ್ಕೊಡು ಕೈಕಾರಿದ್ದೆ ಅಂತ ನರಕ್ಕೊಡು ಬದುಕೊಡ ನಂಗೆ ಓಡ ಬಂಜಿತ್ತಂತೆ ಕಿಡ್ನಿ ಇಚ್ಚಂತೆ ಲಿವರ್ ಇಚ್ಚಂತೆ ಹೋದು ಅವನಲ್ಲಿ ಅಂಗ ವೈಫಲ್ಯ ಬದುಕೊಡ ನಾವು ಇಚ್ಛೆ ಎಂಗೆ ಆರೋಗ್ಯಪೂರ್ಣ ದೇವರೇ ಆರೋಗ್ಯಪೂರ್ಣ ಜೀವನ ಕೊರಲಿ ದೇವರೇ ನಿಮ್ಗೆ ಎಟ್ಟ ಸಂಸಾರ ಕೊರಲಿ ಸೈತ್ ನೆರ್ಕೊಂಡು ಇಗ್ನ ಪಾದ ದೇವರನ್ನ ಪಾದ ದೇವನಿ ಅಂತ 7 ಜನ್ಮ ಬೇತೆ 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 ಜನ್ಮ ಗೋಚನ ಜನ್ಮ ಅದು ಕೊಟ್ಟು ಬೇಕು ನಾಯಿ ಅದು ಕುಕ್ಕೊಂಜ ಅದು ಬೇಕು ಜನ ನರಕ ಗೀತೆ ಜನ್ಮ ಅದು ಕೊಟ್ಟು ಇಚ್ಚಿ ಲಾಸ್ಟಿಗೆ ಮೋಕ್ಷ ನಮಗೆ ಉಂಟು ದೇವರ ಪಾದ ಸೇರು ದೇವರೇ ಆ ಸಾದಿ ಇಂಗ್ಲಿ ಕೊರಲಿ ಎಟ್ಟೆ ಬುದ್ಧಿಗೋದು ಫಸ್ಟಿಗೆ ನಮ್ಮ ಎಟ್ಟೆದು ಸಮಾಜಕ್ಕೆ ಎಟ್ಟೆ ಅಪ್ಲೇಕನ 10 ಜನಕ್ಕೆ ಎಟ್ಟೆ ನಂಬ್ಲೇಕನ ಬುದ್ಧಿನ ಕೊರಲಿ ನಮ್ಮ ದಿನಾನ ನಿಂತದ ನಾವು ಇವನೇ ಕೆಲಸ ಮಾಡ್ಕೋ ಎಲ್ಲ ಕೆಟ್ಟ ಕೆಲಸ ಅಂತ ನಂಗೆ ಮನಸ್ಸು ಬರ್ತಿತ್ತು ನಾವು ದೇವರಿಗೆ ನೋಡ್ಕೋತಾರೆ ರಾತ್ರಿ ಬೋದು ದೇವರೇ ಎಟ್ಟೆ ಬುದ್ಧಿ ಕೊರಲಿ ಎಟ್ಟೆ ಬುದ್ಧಿ ಕೊರಲಿ ಎಟ್ಟೆ ಹಾಕೋಣ ಬುದ್ಧಿ ಕೊರಲಿ ಸಮಾಜಕ್ಕೆ ಎಟ್ಟೆ ಹಾಕೋಣ ಹೆಂಗೆ ಎಟ್ಟೆ ಹಾಕೋಣ 10 ಜನಕ್ಕೆ ಒಂಜಿ ದೇವಸ್ಥಾನ ಕಟ್ಕೊಂಡಿಲ್ಲ ಒಂಜಿ ಭಜನಾ ಮಂದಿರ ಕಟ್ಟೊಂದಿಲ್ಲ 10 ಜನ ಸೇರಿ ಭಜನೆ ಮಾಡ್ಕೊಂಡಿಲ್ಲ ಒಂಜಿ ಮುಲ್ಪ ತೂಂದಿಲ್ಲ ಹೆಂಗೆ ಮುಲ್ಪ ಈ ಪುಣ್ಯಚಪಾಡಿ ಹೆಂಗೆ ಕೂಡ ಬಾರಿ ಕೈತಲ್ಲ ಯಪ್ಪ ಇಲ್ಲ ಗಿರಿಶಂಕರ್ ಸುಲೈ ಪಂಡ ಹೆಡ್ ಮಾಸ್ಟರ್ 2 ವರ್ಷ ಇದ್ದನಲ್ಲ ಭಾರಿ ಆದ್ಮೇಲೆ ಹೆಂಗೆ ಯುವಕ ಮಂಡಲ ಇಲ್ಲ ಮಹೇಶ್ ಹೆಂಗೆ ಯಾಕೆ ಮುಲ್ಪ ಒಂಜಿ ವಾರ ಒಂಜಿನ ರಡ್ಡಿನ ಶ್ರಮದಾನ ಮಾತು ರೋಡ್ ಕೈತಲ್ಲ ಬಳ್ಳೆ ಕೂಡ ಕಟ್ಬೇರಿಗೆ ಯಾವ ಬರ್ತದೆ ದಾದಾಜಿ ಶ್ರಮದಾನ ಮಾತು ಮಾತೆಲ್ಲ ಒಗ್ಗಟ್ಟು ಪ್ರೀತಿ ವಿಷ ತಿನ್ನಿದ್ದಿ ಮಧ್ಯವರ್ತಿ ಶಿಬಿರ ಮುಲ್ಪ ಎಲ್ಲ ಕಾರಣ ನಕ್ಲಿ ಒರಂಡು ಬಗ್ಗೆ ಫೋಟೋ ತಗೊಂಡ್ಲೆ ಮುರಾಣಿ ಮುಲ್ಪ ಸೋಕುಡನ್ನೆಲ್ಲ ಪೂರ ಭಾರಿ ಶೋಕದೆ ಸಾಬುನ ಅದು 10 ಜನ ಸೇರಿ ತೆಗೆದು ಇಡೀ ಸಮ ಯುವತಿ ಮಂಡಲ ಮಾತ್ರ ಸೇರಿ ಎತ್ತು ಶ್ರಮ ಪಡೋದಿಲ್ಲ ಗೊತ್ತಿಲ್ಲ ಒಳ್ತೊಳ್ತ ನಿಗಲಿ ಬರ್ತದೆ ನಾನಾಗ್ಲಿ ಎಟ್ಟೇವ ನಾನಾಗ ನಮ್ಮ ಸಮಾಜ ಎಟ್ಟೇವ ನಾನಾಗ ಅಗ್ಲ
ಆ ಒಂಜಿ ವೈಯಕ್ತಿಕ ಅಕ್ಲ ಫ್ಯಾಮಿಲಿ ಇಟ್ಟೇವಾಡು ಅಕ್ಲನ ಇಲ್ಲಿ ಇಟ್ಟೇವಾಡು ಅಕ್ಲ ಇಲ್ಲಿ ಇಟ್ಟಾಂಡ ಹತ್ತು ಇಲ್ಲಿರುತ್ತೆ ಹತ್ತು ಇಲ್ಲಿಟ್ಟಾಂಡ ಮುದು ಇಲ್ಲಿಟ್ಟೆ ಸಮಾಜ ಇಟ್ಟೆ ತಾಲೂಕು ಗ್ರಾಮ ಅಂಚನೆ ಮಾತು ಅವನಿಗೆ ಒಗ್ಗಟ್ಟು ಪ್ರೀತಿ ವಿಶ್ವಾಸ ಊರಿಯ ಗುರಿ ನಾನು ಬಂದು ದುಮ್ಮತ್ತ ಈ ಮದುವೆಗೆ ಅವ್ರಿಗೆ ಇಲ್ಲಾಡು ನಾನು ದೊಪ್ಪ ಬಟ್ಟೆ ಕೂಡ ನಾವು ಮಾಡಿಗೆ ಒಂಥರ ನಾವು ಒಂದು ಪೂರ ಕೂಡ ನಾ ಈ ಬುಚ್ಚೆ ಕೋರಿ ಗಮ್ಮತ್ತು ಕೂಡ ನಮ್ಮ ಗೋಡೆನ ತಿಂಪ ಪತ್ತಿಗಿಲ್ಲ ತಡಿ ಇರುವಾಗಿಲ್ಲ ಗಮ್ಮತ್ತು ಪುರ ಮಾತು ಗಮ್ಮತ್ತು ಅದೇನೋ ತಿನ್ನೋದು ಇತ್ತೆಂಚಿಗೆ ಓದೋ ಒಂಜಿ ಹಾಲ್ಟಿಗೆ ಗೊತ್ತೇ ಜೇರಿಲ್ಲ ಕೋರಿ ಹೋಗ್ನ ಒಂದು ಈತ ಮನಸ್ಸು ಬಳಸ್ಬೇಕು ಒಂದು ಈತಿ ತಿಂತು ಉಂಟು ನಮ್ಮ ಬರ್ಪಣೆ ಆಸೆ ನಾನು ಇಲ್ಲೋಳಿಗೆ ಎಂಗ್ಲೆ ಗೊತ್ತಿತ್ತು ಎಂಕ್ಲ ಸಮಾಜ ನಮ್ಮ ಸಂಬಂಧಿಕರು ಇಲ್ಲೋಳಿಗೆ ಅವಳು ಹಂಚಿಗೆ ಆಕಳ ಹಂಚಿಗಳ ಗೆ ಎಂಗ್ಲೆ ಗೊತ್ತಿತ್ತು ಇಲ್ಲಿಲ್ಲ ಅಪ್ಪ ಇಲ್ಲಿಲ್ಲ ಹೋಗ್ನೇ ಸಜ್ಜಿ ಇಲ್ಲಿ ಒರಿಯನ ಇಲ್ಲಿಗೆ ಒರಿಯನ ಬೇರೆನ ಇಲ್ಲಿಗೆ ಆರು ಬರ್ತದೆ ಆರು ಕೆಲಸ ಕೂಡ ತಾನೇ ಚಪ್ಪರ ವಾಟರ್ ಅದಕ್ಕೆ ಪ್ರತಿಯೊಂದು ಸೇರಿದೆ ಎನ್ನ ಕೆಲಸ ಇಲ್ಲ ಸಂಸಾರ ಕೆಲಸ ಆಯನ ಪೂರ್ತಿ ಏನು ಆಯನ ಸಂಸಾರ ಕೂಡೀನಿ ಯಾನ ಆಯನ ಆಡಿದ್ದಾರೆ ಕೂಡು ಆಮೇಲೆ ಕೂಡು ಅಂಚ ಅವು ಸಮಾಜ ಅವೊಂದು ಗ್ರಾಮ ಅವೊಂದು ಒಗ್ಗಟ್ಟು ಅಲ್ಲೊಂದು ಪ್ರೀತಿ ಅಲ್ಲೊಂದು ವಿಶ್ವಾಸ ಆಯ ಕಡೆ ಅವನೇನು ಕೊಟ್ರೆ ಆಪದಿಲ್ಲ ಆ ಅಂಚನ ಎಟ್ಟೇನೆ ಆಯ ಸೈತನ ಎಟ್ಟೇನೆ ಆಯ ಕಷ್ಟದಿದ್ದರೆ ಅಂಚಿನ ನಮ್ಮ ಭಾವನೆ ಇರ್ತೇನಲ್ಲ ನಮ್ಮಲ್ಲಿ ಎಟ್ಟೆ ಇಲ್ಲ ಎಲ್ಲ ಮರದ ಗುರಿನ ಮರ ನಿಂತನೆ ಮಂಡ್ಯಗಳು ನಮ್ಮ ಮಾತು ಆಪದಿಲ್ಲ ಅಂತ ಈಗದಿಲ್ಲ ಕರೆ ನೆಂಟು ಇಷ್ಟೇ ಬಂದು ನಾವು ಪೂರ ಎಟ್ಟೆ ಅಂತ ಮಾತೆಲ್ಲ ಸಮಾಜ ಎಟ್ಟೆ ಈ ಕೆಲಸವನ್ನು ಪೂಜ್ಯ ಹೆಗ್ಡೆಯರು ಮಾತೊಂದು ಐಕೆ ನಮ್ಮ ಮಾತ ಕೈಗೊಳಿಸೋದು ಒಳ್ಬೇಕು ನಾನು ಅನ್ಸತ್ತೆ ಬಂದು ಏನು ಒಳ್ಬೇಕು ಅಂದ್ರೆ ಕೈಗೊಳಿಸೋದು ನಾನು ಪ್ರತಿ ಸತಿ ಒಂಜಿ ಸಭೆಟ್ಟು ನೆನ್ಕೊಂಡು ಮುರಾಣ ನೆನ್ಕೊಂತೇನೆ ಎಂಕಲ ಸಭೆಟ್ಟು ನೆನ್ಕೊಂಡು ಎಂಕಲ ಅಜ್ಜಿ ಕಾರಡು ಆಸ್ಪತ್ರೆ ಡಾಕ್ಟರ್ ಇಜ್ಜಿ ಮಾರಿ ಕಷ್ಟದಲ್ಲ ಏನಂದ್ರೆ ಮಗ ಒಂಜಿ ಮಗನ ಜೋಗ್ಲಿಗೆ ಆಣ ಜೋಗ್ಲಿಗೆ ಹೋರು ಸುಬ್ರಹ್ಮಣ್ಯ ಡೋನ ಸುಗೋರ್ಪುಂಡು ಸುರುತ ಕಂಜಿ ಗೋರ್ಪುಣೆ ಉಂಟು ರಟ್ನೆ ಮಗನ ಜೋಗ್ಲಿಗೆ ಹೋರಲ್ಲ ಧರ್ಮಸ್ಥಳ ಗೋರ್ಪುಣೆ ಅಂಜೆ ಎಂಕ್ಲೆಲ್ಲ ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ಸುರು ತಗೊಂಡು ಹೋಗ್ತೇನೆ ನೋಡಿಕಂತ ದೇ ಮಾ ದೇವರಿನ ಅಂತ ಪ್ರತಿಯೊಂದು ಕೆಲಸ ಅಯ್ಯುಳ್ಳಿ ಕಷ್ಟ ಹೊಡಬೇಕು ಏನು ಎಟ್ಟೆ ಕೆಲಸ ಮಾಡ್ತದೆ ದೇವರ ಅಂಚನ ಕೆಟ್ಟ ಕೊರ ಕೆಟ್ಟ ತೊರೆ ಆ ದೇವರುಳ್ಳಿ ಮಿತ್ತು ತೂಪ್ನ ಇಲ್ಲಿ ನಾವು ಊರ್ದಲ್ಲ ಇಲ್ಲ ಅಂಚನೆ ಏತೋ ದೈವ ದೇವಸ್ಥಾನ ಗ್ರಾಮ ಚಾವಡಿ ಮಲ್ಪಿರೋದು ಹಾಗೆ ಗೊತ್ತದೆ ನೀವು ಊರ್ದಲ್ಲೇ ಉರಿಯನು ತೊಂದರೆ ಮಾಡ್ತೀನಿ ದೇವರುಳ್ಳಿ ಮುಂದುವಂಚಿನ ಭಾರಿ ಶಕ್ತಿದ ಜಾಗ ಗುಂಪಲ್ಲಿ ವರ್ಗ ಜನ ಸುಮಾರು ಮತ್ತು ಭಜನ ಮಂದಿರ ಒಂದು ಭಾರಿ ಶಕ್ತಿದ ಜಾಗ ಈ ಜಾಗ ಈ ಜಾಗದ ವಿಶೇಷ ಶಕ್ತಿದ ಜಾಗ ನಿಗ್ಲೇನು ಪೂರ ಅವು ಆ ದೇವೇರ ದಯನ್ನ ನೆನೆತ್ತೋಡಿ ಬೆಲ್ಲ ಮುಟ್ಪತ್ತು ಪೋನಾಗ ಅಕ್ಲಂಗೆ ಪ್ರಸಾದ ಪಡೋದು ಕೊಲಿ ಯಾಪಲ್ಲ ನಿಗ್ಲ ಮನಸ್ಸಿಗೆ ಗೊತ್ತಾಡು ನಿಗ್ಲ ಮನಸ್ಸಿಗೆ ಕಿಸೆಟ್ಟಿಪ್ಪು ಎಂಕ್ಲ ಇಲ್ಲಾಳ ಅಂತಾನೆ ಸುಬ್ರಹ್ಮಣ್ಯ ಕೊಂಡು ಆಡೆಗಳು ಇಡಕೊಂಡು ಪ್ರಸಾದ ಇತ್ತು ಅಲ್ಲಿ ಓಡೆ ಕೂಡ ಎಡ್ಡೆ ಕೆಲಸ ನಮ್ಮ ಬೆಳಿಗ್ಗೆ ಪ್ರಸಾದ ಇದೊಂದು ಕಟ್ಟ ನೆನಪು ಪೋಯಿನಲ್ಲಿ ಬತ್ತನಲ್ಲಿ ಆಕ್ಸಿಡೆಂಟ್ ಆದರಲ್ಲಿ ಎಂಕ್ಲಿ ತೊಂದರೆ ಆಗಲಿ ಅವಕಾಶದಿಂದ ಪೋಯಿನ ಕೆಲಸ ಹೆಂಗೆ ಜಯ ಹೋಗೋದು ಅಂಚನೆ ಈ ಜಾಗದ ಈ ಪುಣ್ಯಭೂಮಿತ ಇನ್ನು ಪುಣ್ಯಭೂಮಿ ಇನ್ನು ದುಃಖರಿಗೆ ಹೊಸ ನರಮನೆ ಹಬ್ಬ ನವಜೀವನ ನಿಮಗೆ ಹೊಸ ಜನ ನರಮನೆ ಹಬ್ಬ ಇನ್ನಿದ್ದು ಹೊಸ ನರಮನೆ ಆಹುನಿಗೆ ಮನಸ್ಸದ ಹಠನಿಗೆ ಬರೋದು ಎಲ್ಲ ಬುಕ್ಕರಿಗೆ ಆಸೆ ದೊಯ್ಪ ಆಯ ಆಸೆ ವೈಪ ನಿಗ್ಲೆ ಎಡ್ಡೆ ಇನ್ನೀ ಮನೆಗೆ ತರ್ಪಾತಿ ಎಲ್ಲ ನಿನ್ನ ನಿಗ್ಲೆ ಆಯ್ಕೆ ನಿಗ್ಲ ಇಲ್ಲದೆ ಅಂತಾರೆ ಬರ್ಪಿಜಿ ನಿಗ್ಲೆಲ್ಲ ನಿಗ್ಲೇ ಬೇರೋದು ಇನ್ನು ನಮ್ಮ ಪಂಪೆ ತುಂಬದಾಗ ಆಯನ ತರ್ತಾರಿಕೆ ಆಯನ ಕೈ ಬಂದು ಈ ಕೈ ನಮ್ಮ ತರ್ತಾರಿಕೆ ಬುಕ್ಕರಿಗೆ ಎಲ್ಲ ಬರ್ಪಿಜಿ ಬುಡತಿ ಜೋಗುಲು ಮಕ್ಕಳು ಬರ್ತಾರೆ ಊಟ ನಮ್ಮ ಮನ ಮನಸ್ಸು ನಿಗ್ಲ ಸರಿ ನಿಗ್ಲ ಆರೋಗ್ಯ ನಿಗ್ಲ ಸಮಾಜ ಏನು ನಿಗ್ಲು ಇಟ್ಕೊಳ್ಳೋದು ನಿಗ್ಲ ಪೂರ ನಿಗ್ಲು ಒಟ್ಟಿಗೆ ಒವೇ ಸಮಾಜ ಹಂಚನ ಮತ್ತೆ ಇಪ್ಪು ಪೂರು ಈ ಪೂತು ಬಂದನ್ನ ದಾದಾನ ಹಂಚನ ಬರ ಅಂದ ಕೆಲಸ ನೀನು ನಮಗೆ ಕೊಂಚ ಮಗಲಿ ಬಂದ ಅಂದ ಕನ್ನಡ ಕೆಲಸ ಹೆಂಗೆ ಸೊಸೈಟಿ ಕಟ್ಟಾರ ದುಡ್ಡು ಬಣಿ ಕಡಿಮೆ ಅಂತ ದುಡ್ಡು ಕೊಂಡು ಕಟ್ಟಲ ಅವ್ರ ಮಟ್ಟ ಕಟ್ಟಲ ಬಗ್ಗೆ ಕೊಟ್ಟು ಅಂಚಿನ ಸಮಾಜದ ಅಂಚಿನಗಳು ಒಳ್ಳೆ ಅಡ್ಡಾಡುವಂಥ ಸಮಾಜಗಳುಂಟು ಇನ್ನು ಮಾತ್ರ ನಮ್ಮ ಅಂಚಿನ ಸಮಾಜ ಒಳ್ಳೆ ಕೆಟ್ಟ ಸಮಾಜ ನಿರ್ಮಾಣವಾಗ್ತದೆ ನಿಗಲ್ಲ ಏನಿರ್ಬೇಕು ಅಡ್ಡೆ ಆ ದೇವರೇ ನಂಬುದು ಸ್ವಾಮಿ ಮಂಜುನಾಥನ ನಂಬುದು ವರ್ಷದೊಂದು ಸರ್ತಿ ಮಂಜುನಾಥ ಸ್ವಾಮಿ ನಡಿ ಹೋಗ್ಬಿಡಿ ದೇವರಿನ ಕೊಟ್ಟೆ ನಿಗಲಿಲ್ಲ ಕೊಟ್ಟು ಉಂಟು ಆ ಕೊಟ್ಟೆ ಇತ್ತು ದೇವರಿಗೆ ನಡಿ ಪ್ರತಿ ದೇವಸ್ಥಾನಗಳ ವರ್ಷದವ್ರ ಸತ್ಯ ನಮಗೆ ಮಾವಪ್ಪು ಸ್ವಲ್ಪ ಭಕ್ತಿ ಪ್ರಣಾಮ ನಾನು ದುಂಬುಗೆ ಎಂಕ್ಲಿಗೆ ಇಟ್ಟೆ ಅಪ್ಪ ನನ್ನ ಸಾಧಿಕೊಬ್ಬರಿ ದೇವರೇ ನರಮನ್ಯ ತಾಲವಂತರ ಬಲ್ಲಿ ಹೊಡಿ ಮಳೆ ಮಂಜಿ ಮಲ್ಲ ಕವಿ ಬರುತ್ತೆ ಸಮುದ್ರವನ್ನ ಕಾಡು ನೀರು ಕಸೆ ಅದಕ್ಕೆ ಸಮುದ್ರವನ್ನು ದಾಟೋಡಿ ಕಣ್ಣದ ನೀರು ಜಪ್ಪಂದೆ ಜೀವನ ಸಾಗಿಸಿದರೆ ಸಾಧಿಸಿ ಹೊರಕೊಂಡು ಕಣ್ಣು ನೀರು ಜಪ್ಪು ಕಣ್ಣು ನೀರು ದುಃಖ ಅಪ್ಪೆ ಸೈತನ ಅಮ್ಮೆ ಸೈತನ ಬಾಲ್ ಎತೋ ಕಷ್ಟಲು ಎತೋ ನಮ್ಗೆ ಬರ್ಬಾರ್ದು ಕಷ್ಟಲು ಬತ್ತೊಂದಿಪ್ಪ ಜೀವನ ಅವೇನು ಗೆಲ್ತದೆ ನಮ್ಮ ಮಿತ್ತು ಕೊಪ್ಪಲೇಕಂದ್ರೆ ನಮ್ಮ ಸಾಧನೆ 10 ಜನದೊಟ್ಟಿಗೆ ಸೇರಿ ನಾವು ಒಂದು 8 ಜನದೊಟ್ಟಿಗೆ ಸೇರಿ ನಾವು ಯಾವಂಜಿ ಕೆಲವು ಕೂಟಲು ತಿಂಗಳು ಸೇರಿ ಸೇವನೆ ಈ ಕಾರ್ಯಕ್ರಮ ಭಾರಿ ಖುಷಿ ಇಟ್ಟೆ ಅಲ್ಪ
ಪಚನ ಸೇರಿದೆ ಬೇತೆ ಬೇತೆ ನಮ್ಮನ್ನ ನಾವು ಇಂಥ ತಿನ್ನೋದು ಲೆಕ್ಕ ತಿಂಡಿಲ್ಲ ಹೊಸ ಹೊಸ ತಿಂಡಿಲ್ಲ ತಯಾರು ಮಾಡ್ತಾರೆ ಹೊಸ ಹೊಸ ಪ್ರಯತ್ನ ಕ್ವಶನ್ ಹೇಳ್ತಾರೆ ನಾನು ಕೂತ್ಕೊಂಡು ಯೋಗ ಕೇಂದ್ರದ ಗೌರವದಲ್ಲಿ ಐ ಕಾಡಿಗೆ ಹೋಗುದು ಇಲ್ಲ ಯೋಗ ಕೇಂದ್ರದ ತಿಂಗಳು ಸತ್ಯಕ್ಕೆ ಸೇರು ಅಪ್ಪ ಪೂರ ಎಟ್ಟೆ ಎಳ್ಳೆ ವಿಷಯ ಸತ್ಸಂಗ ಅಂತ ಎಟ್ಟ ಸಂಘ ಸೇರು ಎಟ್ಲೆ ಕೊಡಲಿಲ್ಲ ಕೆಟ್ಟ ಸಂಘ ಸತ್ಸಂಗ ಎಟ್ಟೆ ಜನಗಳ ಸಂಘ ಸೇರೋದು ಎಕಡೆ ಹಂಡಿ ನೋಡೆ ಭಜನೆ ಕೂಲಿ ದೇವರ ಲಾಸ್ಟ್ ದೇವರೇ ಯಾರೇ ಸಾಧಿ ಬೇರೆ ಸಾಧ್ಯಜಿ ನಮ್ಮ ಜೀವನವನ್ನು ಎಟ್ಟ ರೀತಿಯಲ್ಲಿ ಕಷ್ಟ ನಷ್ಟ ಪ್ರತ್ಯೇಕ ಬರ್ಪು ಎಟ್ಟ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕಂದ್ರೆ ನಾವು ಈ ಭವಸಾಗರ ಬಂದ್ಬೇಕು ಜೀವನ ಎಟ್ಟ ರೀತಿಯಲ್ಲಿ ದಾಟ್ಸಾರಾಗ ದೇವರಿಗೆ ಅಂಬಿಗ ನಾನಿನ್ನ ನಂಬಿದೆ ಅಂಬಿಗೆ ಈ ಸುದೆಗಳ ಪಾಪನಂಚಿನ ಓಡದ ಹುಚ್ಚುನ ಜಲ್ಲ ಹುಚ್ಚುನ ಅಂಬಿ ಬಿಳೆದ ಓಡದೆ ಆಯನ್ ದೇವಿರಿ ನಮ್ಮ ಜೀವನ ಕೂಡ ಐ ಹುಚ್ಚಿದ ಈ ಕಡವಳು ಆದಡ ಕಡಪುಲೆಕ್ಕ ಆ ದೇವರು ಸ್ವಾಮಿ ದೇವರು ಮಂಜುನಾಥ ಸ್ವಾಮಿ ಒಳ್ಳೇದು ನಮ್ಮೊಟ್ಟಿಗೆ ಯಾವಾಗ ಒಳ್ಳೇದು ನಮ್ಮ ನೆನಪಿನಲ್ಪ ಖಂಡಿತ ಒಳ್ಳೇದು ನಮ್ಮ ದೈವ ದೇವರು ನಮ್ಮ ಮಕ್ಕಳ ಮನ್ಪಂಚ ನೆನಪಿನಲ್ಪ ಒಳ್ಳೆಯಲ್ಲ ಅವು ದೈವ ದೇವರೆಲ್ಲ ಮನ್ಪಂಚನೆ ಬಾಲದ ಮುಖ ಯಾವ ಬಂಗಾರ ಒಳ್ಳಿದ ಮುಖ ಗೊರ್ಚಿ ಬಾಲದ ಮುಖ ಯಾವ ಮಂಜಿ ನೀರು ಪಕ್ಕದ ಹೋಗಿ ನೀರು ಯಾವ ಹುಟ್ಟೆದ ಹೂ ಕೊಡ್ಪೋ ಯಾವ ಬೇತೆ ಹೂವು ಅಂಗಡಿ ಇಟ್ಟು ದಿಂಜಕರಾದ ಹೂವು ಪಾಡೋಚಿ ನಿಗಲ ನೆನಪಿನಲ್ಲಿ ಇರ್ಲಿಕ್ಕೆ ಅಂಚನೆ ನಿಗಲ ನೆನಪಿನಂತ ಮಂಜುನಾಥ ಸ್ವಾಮಿಗಳು ಇನ್ನೆಂದುಕ್ಕ ನಿಗಲು ಒಂದು ಹೊಸ ಜೀವನ ಮಲ್ಪಲೆ ನಿಗಲ ಪೂರ ಈ ಕರ್ನಾಟಕ ಸುಮಾರು ಜನ ನವಜೀವನ ಸಮಿತಿಯ ಸುಮಾರು ಗ್ರಾಮಕ್ಕೆ ರಾಯನಗರ ಕನ್ನಡ ಈ ಬೇತೆ ಬೇತೆ ಈ ಶಿಬಿರಗಳು ಆಯ್ಲೆಕ್ಕನ್ನ ಇಟ್ಕೊಂಡಿರೋ 1900 ಸಿಲ್ದೆ ಅಪ್ಲೆಕ್ಕನ್ನ ಶಿಬಿರ ಮಾಡ್ಲೆಕ್ಕನ್ನ ಕೆಲವು ಜನ ಸಮಾಜಗಳೇ ನಿಗಲು ನಮ್ಮ ತೂಂದುಲೆ ಭೂತ ಕನ್ನಡ ತೂಂದುಲೆ ಎಲ್ಲದಕ್ಕೂ ನಿಗಲೇ ತೂಪೆ ಆ ಎಂಚ ಅಯ್ಯನ ನಡೆಗೆ ಹೋತಿಗೆ ಇನ್ನೊಂದು ಕಾಲ ಸರಿ ಆಯೇನಾ ಆತ್ಮವಿಶ್ವಾಸ ಎಂಕ್ಲೇಳು ಇನ್ನು ಎದೆ ತಟ್ಟದ ಮನಪ ನಿಗಲೊಟ್ಟಿಗೆ ಎಂಕ್ಲ ದಾದಾನಲ್ಲ ಜೀವನಡು ಪುಣ್ಯ ಕೆಲಸವನ್ನು ಮಾತಿರ್ತಾನೆ ಆ ಪುಣ್ಯರು ನಿಗ್ಲಿಗೆ ನಿಮ್ಮಕ್ಕ ಇನ್ನೆಡುಕ ಬರಡೆ ಎಂಕ್ಲ ಸ್ವಾಮಿ ದೇವಿಯ ಮತ್ತೊಂದು ನಿಗಲಿಗೆ ದೇವಿಯರು ಆಯುರಾರೋಗ್ಯ ಭಾಗ್ಯ ಐಶ್ವರ್ಯ ನಿಗಲು ನೆನಪಲೆಕ್ಕನ್ನ ಕೆಲಸಲಿಟ್ಟು ಜಯ ಕೊರಡು ನಿಗಲು ದುಂಬುಗೆ ಎಟ್ಟೆ ಅದು ಕೋವಾಡು ಕಂಡಿದ್ದೇನೆ ಸ್ವಾಮಿ ಮಂಜುನಾಥ ನಾನೊಂದು ಸರ್ಟಿಫಿಕೇಟ್ ನಟ್ಟವನ್ನು ಓಂ ಶ್ರೀ ಮಂಜುನಾಥೇಶ್ವರ ನಮಃ. ಪೂಜ್ಯ ಕಾವಂದಿರ್ರ ಹೇಮಾವತಿಯನ್ನ ಮನಸಾರೆ ಸ್ಮರಿಸುವಂತೆ ಎನ್ನ ಆತ್ಮೀಯರ ಅಂಚಿನ ಮಹೇಶ್ ಶ್ರವಣೂರು ಆರು ಒಂಜಿತ್ತಿಗಳು ತುಂಬೆ ಬಂತೇನಟ ಸುಂದರಣ್ಣ ಮಧ್ಯವಚನ ಶಿಬಿರ ಪುಂಚಪಾಡಿ ಅವನಿಗೆ ಬರೋದು ಏನು ಆ ಕಾರ್ಯಕ್ರಮ ಇತ್ತಲ್ಲ ಬಿಡುದು ಆರು ಬಣ್ಣ ಬರ್ತದೆ ಬಂಡ ಈ ಪುಂಚಪಾಡಿ ಉಳಿದು ಗೊತ್ತಿದ್ದಿ ಅಂಡ ದೂರದ್ದು ಬಿಳಿಯಲ್ಲಿ ಬರ್ತದಿಲ್ಲ ಅಂಜಾತ ವೇದಿಕೆ ಇತ್ತಿನ ಮಾತೇರ ಗಣ್ಯರು ಒಂದು ದಿವಸ ಹೊತ್ತು ಏನು ಪಾತೇರ್ನ ಭಾರಿ ಕಮ್ಮಿ ಪಂಡ ಎನ್ನ ಪ್ರೇಡಿ ಭಜನೆ ಓಡಿತ್ತಲ್ಲ ಅಂಜನೆ ಓಡು ಪುತ್ತೂರು ತಾಲೂಕು ಓಡು ಭಜನೆ ಇತ್ತನ ಅಲ್ಲಿ ಏನುಳ್ಳೆ ಅಂಜನೆ ನೀವು ಪುರ ಈ ಶಿಬಿರಾರ್ಥಿದು ಕೆಲವು ಪುರ ಎನ್ನ ಪರಿಚಯ ತಗಳಿಪ್ಪೇರು ವಾರೋಜಿ ಎನ್ನ ಊರ್ತಾರೆ ನಂಜಿ ಎಂಜಲದ ಆಗುಳ್ಳೆ ಸುಮಾರು ಜನ ಪರಿಚಯ ಉಂಟ ಎನ್ನ ತೋಡಂಡ ಯೂಟ್ಯೂಬ್ ಬಣ್ಣ ಗೋಪಾಲಕೃಷ್ಣ ಭಜನ ಮಂಡಳಿ ಬಿಲಿಯನ್ ಬಂಡೇನು ಬರ್ಪೆ ಪೂರ ಪ್ರತಿ ಮದುರೆಗೆ ಭೂತನೇಮ ಓಡಿತ್ತಲ್ಲ ಏನು ಭಜನದ ಎಂಗಳ ತಂಡ ಉಂಟು ಬಿಲಿಯನದ ಅಂಜಾತ್ ಆ ಮಂಜುನಾಥ ಸ್ವಾಮಿಯನ್ನು ಭಜನ ಪರಿಷದಾಗ ಕಡಪದ ಅಧ್ಯಕ್ಷರಾದ ಬಂದಿರ್ತಾರೆ ಬೇರೆ ನೋಣೆಯನ್ನು ಅಡಿಗಳೇನು ಭಜನೆ ಹೋದೆ ಪೂರ ಹಿಂಗೆ ಪರಿಚಯ ಉಂಟು ಅಂದರೆ ಈ ಸೈಡ್ ಚೂರು ಪಣಿತೂರು ಸದಾನಂದಾಚಾರ್ಯಪ್ಪನ ಕಾಣಿಯರು ಕಾರ್ಯದರ್ಶಿ ಆದ ಶಿಬಿರಾರ್ಥಿಗಳೇ ಇದಕ್ಕೋಸ್ಕರ ಅಗಳಿರುಳು ನುಡಿದಕ್ಕಂಥ ಎಲ್ಲ ಸ್ವಯಂ ಸೇವಕರೇ ಮತ್ತು ಬಂದಿರ್ತಕ್ಕಂಥ ಎಲ್ಲ ಬಂಧುಗಳೇ, ಬಹುಶಃ ದೇವರು ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ತಪ್ಪನ್ನು ತಿದ್ದುಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಕೊಡ್ತಾರಂತೆ. ಆ ತಪ್ಪನ್ನು ತಿದ್ದಲಿಕ್ಕೆ ನಿಮಗೆ ಒಂದು ಅವಕಾಶ ಕೊಟ್ಟಿದ್ದಾನೆ. ಅದನ್ನು ಉಳಿಸುವಂಥದ್ದು ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ. ಬಂಧುಗಳೇ, ನಮ್ಮ ಪೂರ ಇನ್ನು ಯೋಚನೆ ಮಲ್ಪ ಮಾತೆಲ್ಲ ಮಹೇಶ್ ಅಣ್ಣೆ ಮೊತ್ತ ಟೀಮು ಅಕ್ಲ ಮಾತ ಏತು ಕಷ್ಟಪಡ್ತೇರು ಅಕ್ಲ ಶ್ರಮ ಇಂಚಿನೊಂಡು ಅವು ಪೂರ ದಾಯಿ ಪಟ್ಟ ಪೂರ ನಿಕ್ಲೆ ಎಲ್ಲಿಗೆ ಬಿಡದ ಆ ದಿಪ್ಪುಡು ನಮ್ಮ ಪೂರ ನಾನಾ ಕಾರಣಕ್ಕೋಸ್ಕರ ಈ ಸ್ಥಿತಿಗೆ ಬರ್ತಿದ್ದಿಪ್ಪೋ ದಯಪಟ್ಟಕ್ಕೆ ಎಂಕಲ್ಲ ಭಾಗಿದಾರರು ಎನ್ನೆಲ್ಲರ್ತ ಬಜ್ಜೆ ತೆಪ್ಪೊಡಂಡ ಎನ್ನೆಲ್ಲರ್ತ ತೋಟ ಮದ್ದು ಬಿಡಂಡ ಎನ್ನೆಲ್ಲರ್ತ ಕಣಕ್ಕೆ ಸಾಕಾಟ ಮಾಡ್ಕೊಡಂಡ ಅದ ನಾನೊಂದು ಹೆಂಚಿನ ಬೇಲೆ ಹೊಡಂಡ ನಿಗ್ಲೆಗೆ ಚೂರು ವ್ಯವಸ್ಥೆ ಮಾಡ್ತದೆ ನಾ ನಿಗ್ಲೆಗೆ ಕೆಲಸ ಮಾಡ್ಬೋಣ
ಅವು ದಾಯವನ್ನ ಮಿತಿ ಮೀರಿದು ಪೋನಾಗ ನಮ್ಮನ್ನ ಏರ್ಲೆ ಪೂಜೆರು ನಂಗೆ ನಮ್ಮ ಇಲ್ಲಾರ್ದಾಗ್ಲೆ ಗತಿ ನಮ್ಮ ಹಾಸ್ಪಿಟಲ್ ಕೊಂಡಾಗ ಏರು ನಮ್ಮ ಏರ್ಲೆ ನಮ್ಮನೆ ನಮ್ಗೆ ಆ ಪಣ್ಣಲೆಕ್ಕ ನಮ್ಮ ತರಕ್ಕೆ ನಮ್ಮನೆ ಕೈ ಬಂದುಳೆ ಆ ಸ್ಥಿತಿ ಇರ್ತಾರ ದಾದ ಪರಿಣಾಮ ಅಂಟ ನಮ್ಮವರನ್ನ ಮದಿಮೆಗೆ ಇರ್ತಾರ್ದು ಪೋನಾಗ ನಮ್ಮ ಬುಡೆತಿ ಜೋಕುಳು ಬಂದ್ಪೇರು ಅಪ್ಪ ಅಣ್ಣ ಈ ಮದಿಮೆಗೆ ಬರೋಡ್ಸಿ ಎಂಗ್ಲೆ ನಾಚಿಗೆ ಹಾಕೊಂಡು ಬಂದ್ಪೇರು ನಿಖಿಲ್ ಶಾಲೆಗೆ ಫೋನ್ ದಿತ್ತಿನ ಮೀಟಿಂಗ್ ದಿತ್ತಿನ ಜೋಕ್ಲು ಬಂದ್ಪೇರು ಅಪ್ಪ ಅದನ್ನ ಅಣ್ಣ ಸಿದ್ಧ ಏರಲ್ಲ ನಿಖಿಲ್ ಶಾಲೆಗೆ ಬರೋಡ್ಸಿ ಎಂಕ್ಲೆಗೆ ನಾಚಿಗೆ ಹಾಕೊಂಡು ಅಮ್ಮನೆ ಬತ್ತು ಬೋಡೋದು ಬಹುಶಃ ಆ ಪರಿಸ್ಥಿತಿ ನಂಗೆ ಬರೆಯರಬಲ್ಲಿ ನನ್ನ ಪೂರ ನನ್ನ ದುಂಬುಗು ನಮ್ಮ ಎಡ್ಡೆ ಅವಳು ಈ ಸಮಾಜಡು ಒಂದು ಎಡ್ಡ ವ್ಯಕ್ತಿಯಾದ ಭಾಗವಹಿಸೋಡು ನೆಕ್ಸ್ಟ್ ಶಿಬಿರಕ್ಕೆ ನಮ್ಮಳೆ ಬೋದು ಮೂಲ ಹೆಚ್ಚ ಕೆಲಸ ಮಾಡ್ತಾರೆ ಅಂಚನೆ ನಮ್ಮಳ ಶಕ್ತಿಯಲ್ಲಿ ದುಡಿಪುನ ಕೆಲಸ ಮಾಡ್ಬೋದು ಬಹುಶಃ ಮೂಡು ಮಾತೆಲ್ಲ ಎಡ್ಡೆ ವ್ಯವಸ್ಥೆ ಮಾಡ್ತಾರೆ ಮಾತೆಲ್ಲ ಭಾರಿ ಕೆಲಸ ಮಾಡ್ತಾರೆ ಅಕ್ಲೆಗೆ ಪೂರ ಅಭಿನಂದಿಸಲಿಕ್ಕೆ ಒಂದು ಮುಖ್ಯವಾದ ನಿಗ್ಲೆ ನಿಗ್ಲ ಹೇಳಿಕೆಗೆ ಶ್ರಮ ಪಡೋದಿಲ್ಲರು ಮೂಳು ಅಕ್ಲೆಗಳ ದೇವರ ಎಡ್ಡೆ ಮಲ್ಪಾಡು ಮಾತೆಲ್ಲ ಮುಖ್ಯವಾದ ಮಾಸ್ಟರ್ ಇರುಗಳು ನಿಕ್ಲೊಟ್ಟಿ ದಿನ ಬುಲ್ಬುಡಿದ್ರಂಜ ಮಾಸ್ಟರ್ ಆರೆಗಳ ಬಹುಶಃ ಆ ಶ್ರಮಣ ಆರ್ಲ ಪಡೋದಿಲ್ಲರು ಮಾತ ಪ್ರತಿನಿಧಿ ಸೇವಾ ಪ್ರತಿನಿಧಿ ಮೆದ ಪದಾಧಿಕಾರಿ ನಿಕ್ಲೆ ಪೂರಲ್ಲ ಏನು ಧನ್ಯವಾದ ಸಲ್ಲಿಸುವಂತೂ ನಿಕ್ಲೆಗೆ ಎಡ್ಡೆ ಹೊಡೆದು ಬಯಸಿದೆ ಧನ್ಯವಾದ ತಂದು ಮತ್ತೆ ಪದ್ಮಾವತಿ ಅಮ್ಮನ ಮನಸ್ಸರಣೆನೆ ತಂದು ಪೂಜ್ಯ ಕಾವಂದರಿನ ಅಮ್ಮನ ಆಶೀರ್ವಾದನು ಪಡೆಯೊಂದು 1843 ಈ ಮಧ್ಯವರ್ಜನ ಶಿಬಿರದ ಇನಿತ್ತ ಸಮಾರಂಭದ ವೇದಿಕೆ ಡಿಪ್ಪನಂಚಿನ ನನ್ನ ಆತ್ಮೀಯ ಮಿತ್ರರೇ ಕಡಬ ತಾಲೂಕು ಜನಜಾಗೃತಿ ವೇದಿಕೆದ ಅಧ್ಯಕ್ಷರಾಯಂಚಿನ ಮಹೇಶರೇ ಪುತ್ತೂರು ತಾಲೂಕು ಜನಜಾಗೃತಿ ವೇದಿಕೆದ ಅಧ್ಯಕ್ಷರಾಯಂಚಿನ ಲೋಕೇಶ್ ಹೆಗ್ಡೆರೆ ಹಿರಿಯರಾಯಂಚಿನ ಜಯಸೂರ್ಯರೇ ಅವೇ ರೀತಿ ವೇದಿಕೆ ಡಿಪ್ಪನಂಚಿನ ಮಾತ ಗಣ್ಯರೇ ಎದುರುಗುಲ್ನಂಚಿನ ಶಿಬಿರಾರ್ಥಿಲೆ ಅವೇ ರೀತಿ ಮಾತ ಸೇರ್ನಂಚಿನ ಬಂಧುಲೆ ನಮ್ಮೈನಿ ಈ ಒಂಜಿ ಪುಣ್ಯ ಕಾರ್ಯಡು ಮಾತಾಡಲು ಸೇರೋಂದ ಮುರಣಿ 22ನೇ ತಾರೀಕಿಡು ನಿಖಿಲ್ನ ಮೋನ್ ಹಿಡಿದುನಾಗ ನಿಖಿಲ್ ಎಂಚೆತ್ತಾರೆ ಮುಲ್ಲ ಡ್ಯಾನ್ಸ್ ಮಲ್ತೊಂದು ವಾವ ನಮ್ಮನ ಹಿಡಿತಾರೆ ವಾವ ವೇಷ ಹಿಡಿತಾರೆ ನಿಖಿಲಿಗೆ ಗೊತ್ತಿಜ್ಜಿ ಅಂಡ ಎಂಕ್ಲೆಗೆ ಗೊತ್ತಿತ್ತ ನಿಖಿಲ್ ಎಂಚೆತ್ತಾರೆ ಇನಿ ನಿಖಿಲ್ ಹಿಡಿದುನಾಗ ಎಂಕ್ಲೆಗೆ ಎತ್ತು ಖುಷಿ ಹಾಕೊಂಡು ಮಾತೆಲ್ಲ ಮಾಡಿದೆ ನಮ್ಮ ಶಿಕ್ಷಕರು ಪಣದಿತ್ತೇವೆ ರಡ್ಡನೇ ನಟ್ಟು ಸರಿ ಆಗ್ತಾರೆ ಸರ್ ಎಂಕ್ಲೆಗೆ ಧೈರ್ಯ ಬರುತ್ತಿಜ್ಜಂಡೆ ದಯವಂಡ ಕೆಲವದಕ್ಲೇನ ತೂನಾಗ ಬೆತ್ತ ಬೆತ್ತ ವೇಷಲನಾಗ್ಲೇನ ತೂನಾಗ ಎಂಕ್ಲೆಗೆ ಆಶ್ಚರ್ಯ ಹೊಂದಿದ್ದೀನಿ ಎಂಚ ರಡ್ಡನೇ ನಟ್ಟು ಶಟರ್ ದೆಪ್ಪು ಬೇರೆ ಮಗ್ಗಿರನ್ನು ಇಂಚಿ ಸರಿ ಟೆನ್ಷನ್ ಮಾಡ್ಕೊಡ್ತೀನಿ ರಡ್ಡನೇ ನಟ್ಟು ಎಂಕ್ಲೆ ಶಟರ್ ದೆಪ್ಪು ಬಾ ವಾವಂಜಿ ತೊಂದರೆಗಳು ಎಂಚಿ ಖಂಡಿತವಾದ್ರ ತೂಲೆಂದು ಇನಿ ಎಂಕ್ಲೆ ಗೊತ್ತಾ ಒಂದುಂಡು ಖಂಡಿತವಾದ್ರ ಒರೆಯವರ ನಮ್ಮನೆ ಹಿಡಿತುನಾಗ ಏತೆತ್ತ ಲಕ್ಷಣ ತೋಜೊಂದುಂಡು ಮುರಣಿ ಎಂಚೆತ್ತೇರಿ ನೀ ಎಂಚಾಯರಿ ಎಂಕ್ಲೆ ಈತು ಭಂಗ ಬರ್ತದ ಮಲ್ತನೆಗೆ ಸಾರ್ಥಕ ಅಂಡ್ ಐನ ನಿಕ್ಲೆ ಇನಿಯತ್ ನನ್ನ ನಿಕ್ಲ ಜೀವನೊಡ್ಲ ಅಳವಡಿಸವಡು ಐನ ತ್ವಜಿಪದ ಕೊರನ ಮಾತ್ರ ಎಂಕ್ಲೆ ಈತು ಭಂಗ ಬರ್ತನೆಗೆ ಸಾರ್ಥಕ ಹಾಕೊಂಡು ನಮ್ಮ ಈ ಕಾರ್ಯಕ್ರಮ ಮಲ್ಪರೆಗೆ ಮುಲ್ಪೊಂಜಿ 2-3 ಲಕ್ಷ 4 ಲಕ್ಷ 5 ಲಕ್ಷ ಮುಟ್ಟ ಖರ್ಚಾದಿಪ್ಪು ಆಂಟ ನಿಖಿಲ್ 75 ಜನ ಉಳ್ಳರು ಖಾಲಿ 4 ಲಕ್ಷ ಖರ್ಚಾಯಿನ ನಿಖಿಲಿಗೆ ಈ ವ್ಯವಸ್ಥೆಯನ್ನು ಮಲ್ಪಡೋದ್ರಿಂದ ಸುಮಾರು 30 ಲಕ್ಷ ರೂಪಾಯಿ ಮುಟ್ಟ ಒಂಜಿ ವ್ಯಯ ಆಗ್ತದೆ ದಾಯಪನ್ನ ಹೊರೆಯನ ಮಂಡೆಗೆ ಒಂಜಿ 40-50 ರೂಪಾಯಿ ಮುಟ್ಟ ನಿಖಿಲಿಗೆ ಅಸಲಾಪಡು ಇಡಗೆ ಏತು ಜನ ಬತ್ತದ ಪೋಪೇರು ನಿಖಿಲ್ನ ವ್ಯವಸ್ಥೆಗೋಸ್ಕರ ಒಂದು 4-5 ಲಕ್ಷ ಖರ್ಚಾಗ್ಬೋದು ಇಡಕ್ಕೆ ಬತ್ತದ ಪೋಪನಾಗ ಎತ್ತೆತ್ತು ಮಲ್ಲ ಜನ ಕುಳ್ಳೇರು ಹಾಕ್ಲೇನು ದಿನದ ಇನ್ಕಮ್ ಎತ್ತೆತ್ತಿಪ್ಪು 5 ಲಕ್ಷ 5,000 10,000 ಇನ್ಕಮ್ ಮಲ್ಪನಾಗ ಎತ್ತ ಜನ ಹಾಕ್ಲೇನ ಬೇಲೆಯನ್ನು ಬಿಡ್ತು ಬರೋದಿಲ್ಲೇರು 5,000 ಜನ ಬರ್ತಾರನಲ್ಲ ಆಗ ಮಿನಿಮಮ್ 500 ರೂಪಾಯಿ ಇನ್ಕಮ್ ಅವರಿಯಾಗಿ ಇಜ್ಜಂದನ ಏರ್ಲೆಜ್ಜಿ ದಿನೊಟ್ಟು 5,000 ಜನ ಇಡಕ್ಕೆ ಬತ್ತದ ಬೋಯಿರೋದನ್ನ ಏತಾಂಡ್ ಹಾಕ್ಲೇನ ವೈವತ್ತುಲೆ ಆತ ದುಡ್ಡು ದಾಯ ಪಾಡುವರು ನಿಖಿಲೆಗೋಸ್ಕರ ಪಾಡುವರು ನಿಖಿಲ ಕುಲದ ಚೂರಲ್ಲ ಜನ ಮಲ್ಪಲೆ ಈತು ದುಡ್ಡು ಖರ್ಚು ಮಾಡ್ತದೆ ಈತು ಜನ ಇತಿತ್ತು ಮಲ್ಲ ಗಣ್ಯರು ಬರ್ತಾರೆ ಈತಿತ್ತು ಉಪದೇಶ ಕೊರಿಯರು ಎತ್ತ ಪಾತ್ರಗಳನ್ನು ಪಂಡ್ಯರು ಏರೆಗೋಸ್ಕರ ಮಲ್ಪಬೇರೆ ಒಂಜಿ 5 ನಿಮಿಷ ಕುಲದ ನಿಖಿಲ್ನ ಆಲೋಚನೆ ನಿಖಿಲ್ ಮಲ್ಪಲೆ ನಿಖಿಲನ್ನು ತಿದ್ಯಾರ ಏರೆಲ್ಲ ಬೋಡು ನಿಜ್ಜಿ ನಿಖಿಲನ್ನು ತಿದ್ದು ನಾವು ನಿಖಿಲ್ನ ಕೈ ಇಪ್ಪು ನಾವು
ಕೆಲವುದಕ್ಕೆ ಲೆತ ಬಣ್ಣ ಬಂಡೇರು ಇಂಗ್ಲೇನ ಪಾಪದಕ್ಲೇನು ಲೆತ ಬರ್ತಾರೆ ಪಾಪದಕ್ಲೇನು ಒಯ್ತುಕೊಂಡು ತರ್ಪೇರು ಮಲ್ಲಕ್ಲೇನು ಕೊಡ ತರ್ಪಜೇರು ದಾಯಿಂದ ಮಲ್ಲಕ್ಲೆಗೆ ಆ ಯೋಗ್ಯತೆ ಇಜ್ಜಿ ಇದಕ್ಕೆ ಬರ್ಪನಂಚಿನ ಅಗ್ಲ ಲೈಫ್ ತಿದ್ದು ನಂಚಿನ ಅರ್ಹತೆ ಇಜ್ಜಿ ನಿಕ್ಲೆಗೆ ಆ ಯೋಗ್ಯತೆ ಇಕ್ಕದನ್ನ ಇಚ್ಚಿನ ಪುಣ್ಯಕ್ಷೇತ್ರ ನಿಕ್ಲೆ ಉದ್ಧಾರಪನಂಚಿನ ನಿಕ್ಲೆಗೆ ಒಂದು ಅವಕಾಶ ತಿಕ್ಕದನ್ನ ಐನು ಉಪಯೋಗಿಸದೆ ಖಂಡಿತವಾದಲ್ಲ ನಿಕ್ಲು ಎದ್ದೆರ್ತದ ಸಮಾಜ ನಡಪನಂಚಿನ ವ್ಯಕ್ತಿಲ ಅವಡು ನಿಕ್ಲು ವ್ಯಕ್ತಿಲತ್ತ ನಿಕ್ಲು ಶಕ್ತಿಲ ನಿಜವಾದ ನಿಕ್ಲಡ ಪ್ರತಿಯೊಂದು ಒಂಜೊಂಜಿ ಟ್ಯಾಲೆಂಟ್ ಉಂಟು ಸುಂದರ ಸರ್ ಒಂಜಿ ಭಜನೆ ಪಂಡರಿ ಏತ್ ಪೊರ್ಲದ ಭಜನೆ ಆ ಭಜನೆ ಅನಗ ಕೆಲವುದಕ್ಕೆ ಮೊರಾಡಿಡೋದಕ್ಕೆ ಅನುತೋಂದಿಲ್ಲ ಕೆಲವುದಕ್ಕೆ ಕೂರೊಂದು ಬರ ಇಂಚ ಬರುತ್ತೇರಿ ಅಣ್ಣ ಈ ಭಜನೆ ಅನಗ ಏತ್ ಶೋಕಡು ಕ್ಲಾಪ್ ಪಟ್ಟೊಂದಿಲ್ಲೇರಿ ಏತ್ ಅನುಭವಿಸ ಒಂದಿಲ್ಲೇರಿ ಖಂಡಿತ ನಿಕ್ಲಿಗೆ ಪರದಲ್ಲ ಆತ ಸುಖ ದಿಕ್ಕ ದಿಪ್ಪಂದು ಈ ಭಜನೆ ತಿಕ್ಕುನಂಚಿನ ಸುಖ ಇಟ್ಟು ಬೇತ ಓಲಜ್ಜಿ ನಿಕ್ಲನ ಬುಡಿದಿ ಜೋಕುನ ಟೊಕ್ಕುಲದ ನಿಕ್ಲ ಭಜನೆ ಮಲ್ಪಲೆ ಖಂಡಿತವಾದಲ್ಲ ನಿಕ್ಲಿಗೆ ಎಡ್ಡೆ ಹಾಕೊಂಡು ಆ ಇಟ್ಟಿಪ್ಪನಂಚಿನ ಸುಖ ನಿಕ್ಲ ಹೊರ ಅನುಭವಿಸ್ಯಾರ ನನ್ನ ನಾ ಬೊಕ್ಕ ನೆರೆದು ಪಿದಾಯ ಪೋಪೂಜಾರಿ ದಯಬಂಡ ಮಲ್ಲಕ್ಕಿಲ್ಲ ಅಂಚನೆ ಮಲ್ಲಪೇರಿ ದಯಬಂಡ ಯಾನೊಂದು ನಿದರ್ಶನ ಕೊರ್ಪೆ ಯಾನೊಂದು ICICI ಬ್ಯಾಂಕ್ ವರ್ಕ್ ಮಲ್ತೊಂದಿತ್ತ ದುಂಬುಡು 20 ವರ್ಷ ದುಂಬು ವರ್ಕ್ ಮಲ್ಪನಾಗ ಮಲ್ಲ ಜನಕ್ಕಲು ಅಕ್ಕೆಲ್ಲ ಪರೊಂದಿತ್ತೇರಿ ಪರದ ಬತ್ತು ಒಂಜಿ ದಿನ ಯಾನ ಎಂಕ್ಲೊಂಜಿ ಇಲ್ಲಡು ಒಂಜಿ ಇಲ್ಲಡೆ 4 ಜನ ಇತ್ತ ಎಂಪ್ಲಾಯ್ಸ್ ರಾತ್ರಿ 11 ಗಂಟೆ 12 ಗಂಟೆಗೆ ಒಂಜಿನ ಕಾಲ್ ಮಲ್ತೇರಿ ಕಾಲ್ ಮಲ್ತದೆ ಇಂಚೆ ಇತ್ತ ಬರ್ಪೆ ಇಲ್ಲಡೆ ಬತ್ತು ಬರ್ಲೆ ಬಣ್ಣಗ ಬರ್ಪೆ ಬಣ್ಣಗ ಬರೋಡ್ಸಿದಂಡ್ರ ಅಪ್ಪಜಿ ಆ ವ್ಯವಸ್ಥಿತಿ ಇತ್ತ ಆಗ ಬಣ್ಣಗ ಎದುರುಲ್ಲಿ ಏರುಲ್ಲಿ ಇರುತ್ತೋದ್ಜಿ ಅಜಿಪ ಸರ್ ಎಲ್ಪ ಸರ್ ಇನ್ಕಮ್ ಅದೇ ತೊಂದಿತ್ತ ಸ್ಯಾಲ್ರಿ ಅದೇ ತೊಂದಿತ್ತನ ರಾತ್ರಿ ಮತ್ತೆ ಜತ್ತೇರಿ ಎಂಕ್ಲೊಂಜಿ ರೂಬಡಿ ಜತ್ತ ಆಗ್ಲೊಂಜಿ ಬರಿ ಎದುರುದಡಿ ಜತ್ಪ ರಾತ್ರಿ ಮಧ್ಯರಾತ್ರಿ ಲೆಕ್ಕದ ಮತ್ತೆ ಎನ್ನ ಬರಿ ಕಿತ್ತನವರಿ ಬೊಬ್ಬೆ ಬರ್ತೇರಿ ಓಯ್ ತೂನಗ ಅವಳು ಒಂದು ಪಡಿಕೆ ಆಯ್ತೋದಿಲ್ಲ ಇಲ್ಲದ ಒಲೈಡಿ ಒಂದು ಸತ್ಯ ಘಟನೆ ಎನ್ನ ಕಣ್ಣಾರ ಗಣ್ಣ ಏತ್ ಮಲ್ಲಗಲ್ಲ ಎಂಚೆ ಉಪ್ಪೇರು ಬರ್ಪಣಿಗೆ ಆ ನಿದರ್ಶನ ಪಾಪದಕ್ಕಲು ಮಾತ್ರ ಅತ್ತು ಮಲ್ಲ ಇಲ್ಲ ಬರ್ಪೆ ಆಯೇ ಪರದ್ದು ಪೋಯಿ ಆಯೇ ಬಾರಿ ಕಾಮಿಡಿ ಪಾತ್ರ ಹೊಂದಿತ್ತೆ ಆಯ್ನ ಸುತ್ತಮುತ್ತ ಮಸ್ತ್ ಜನ ಸೇರೊಂದಿತ್ತೇರಿ ಒಂದು ಬ್ಯಾಂಕ್ ಕಡೆ ಬೇರೆ ಸುತ್ತಮುತ್ತ ಮಸ್ತ್ ಜನ ಆಯ್ತು ಬಾರಿ ರೆಸ್ಪೆಕ್ಟ್ ನಾನು ಫಾಲೋವರ್ಸ್ ಇತ್ತೇರಿ ಏತ್ ಫಾಲೋವರ್ಸ್ ಇತ್ತನಲ್ಲ ಐನ್ ಹಿಡ್ದು ಬೊಕ್ಕ ಮನದ ಹಿಡ್ದು ಬೊಕ್ಕ ಇಂಕಲ್ಲ ಮೋನೆ ಹಿಡ್ದು ಇಂಚ ಬಗ್ಗದ ಬಂದಿತ್ತು ತರೆದೇರ್ಪಣಂಚಿನ ಯೋಗ್ಯತೆ ಇಚ್ಛೆ ಆಗಿ ದಾಯ ಕಲೆ ಉಂಡೆ ಚೂರು ಅಲ್ಲ ಜನ ಮಲ್ಪಲೆ ಎಲ್ಲ ನಮ್ಮಲ್ಲಿ ಅವಸ್ಥಿತಿಗೆ ಪಾರ ಬಲ್ಲಿ ಆ ಪರ್ನ ಅಮಲಿಡ ಅಂಚ ಹಾಕೊಂಡು ಅವೇ ವ್ಯಕ್ತಿ ಎನ್ನೊಟ್ಟಿಗಿಂತ ಬೇತಾಗ್ಲಿ ಪೂರ ಮಲಮಲ್ಲ ಐತೆ ಮ್ಯಾನೇಜರ್ ಅಂತ ಬೇತೆ ಬೇತೆ ಬ್ಯಾಂಕ್ ಬೇತೆ ಎಡ್ಡೆ ಪೊಸಿಷನ್ ಅಂತ ಬೋದುಲ್ಲೇರಿ ಅಪಗ ಇತ್ತನಾಗ್ಲಿ ಅವೇ ವ್ಯಕ್ತಿ ಇಂಕ 10 ವರ್ಷ ಕರೀದು ಒಂಜಿ ಸಂಘನಿಕೆ ತನಡು ಒಂಜಿ ಕಾರ್ಯಕ್ರಮ ಮಾಡಿ ಯಾನ ಬೋನಾಗ ವಾ ಸ್ಥಿತಿನುಲ್ಲೆ ಉಂಡ ಬೀಡ ಕಟ್ಟೊಂದುಲ್ಲೆ ಎದುರುಡು ಒಂಜಿ ಟೇಬಲ್ ಹಿಡ್ದು ಬೀಡ ಕಟ್ಟೊಂದುಲ್ಲೆ ಏನಣ್ಣ ದೊಡ್ಡ ಕ್ಯಾಪ್ ಬಗ್ಗದ ಅಡಿಕೆ ಒಗ್ಗದು ಉಂತಿ ಒಂಜಿ ನರಮಾನ್ಯನ ಸ್ಥಿತಿ ಏತ್ ಮಲ್ಲ ಏನಲ್ಲ ಒಡೆ ಮುಟ್ಟೆ ಎತ್ತು ನನ್ನ ಪಡೆಗೆ ನಿದರ್ಶನ ನಿಕ್ಲ ಆ ತಪ್ಪು ಸಾಟಿಗೆ ಪೋಡ್ಚಿ ಎಡ್ಡ ವ್ಯಕ್ತಿಲಾದ ಬದುಕಲಿ ಸಮಾಜದೊಂದು ಎಡ್ಡ ಗಣ್ಯ ವ್ಯಕ್ತಿಲಾದ ಬದುಕಲಿ ಖಂಡಿತವಾದ್ರೆ ನಿಕ್ಲಿಗೆ ಮಾತ್ರ ಸಮಾಜದ ರೆಸ್ಪೆಕ್ಟ್ ಕೊಡ್ಪೇರು ದುಂಬು ಹೆಚ್ಚಿನ ನಮ್ಮ ತಪ್ಪು ಮಾಡ್ತಿದ್ದಾರಲ್ಲ ಐನ್ ಏರ್ಲ ತೂಪುಜೇರಿ ನಿಕ್ಲಿ ನನ್ನ ಹೆಂಚೆ ಇಪ್ಪು ಬರ್ರಿ ಐತ ಮಿತ್ತಿಪ್ಪುನ ಖಂಡಿತವಾದಲ್ಲ ನಿಕ್ಲಿಗೆ ಮಾತಾಡಕ್ಲ ಅರ್ಹತೆ ಉಂಟು ಯೋಗ್ಯತೆ ಉಂಟು ನಮ್ಮ ಈ ಪುಣ್ಯ ಕ್ಷೇತ್ರ ನಿಕ್ಲಿ ಬತ್ತದಾರೆ ಖಂಡಿತವಾದ ನಿಕ್ಲಿ ಎಡ್ಡೆ ಅಲ್ಲ ನಿಕ್ಲಿ ಮಾತಾಡಲ್ಲ ಪ್ರಾರ್ಥನೆ ಮಾಡ್ತಾನ ದಯದೀದು ನಿಕ್ಲ ಲೈಫ್ ಉಂಟು ತಿದ್ದೊನ್ನೆ ನಿಕ್ಲೆ ಕೈ ಮುಗಿದ್ಕೇನೋ ಕಾರ ಬತ್ವೆ ಬಂದಿರಿ ಕೆಲವು ಗೆಸ್ಟ್ ನಾಗ್ಲಿದ್ದಲೆ ಏರೆಗೋಸ್ಕರ ಕುಲ್ಲುದು ಆಲೋಚನೆ ಮಲ್ಪಲೆ ನಿಕ್ಲಿನ ಬುಡಿದಿ ಜೋಕುಲ್ನೊಟ್ಟಿಗೆ ದಿನಟ್ಟೊಂಜಿ 4 ಗಂಟೆ ಕುಲ್ಲು ನಂಚಿನ ಕುಲ್ಲುದೊಂಜಿ ಸುಖ ದುಃಖನ ಪಾತೆರದ ನಿಕ್ಲಿನ ಲೈಫ್ ಉದ್ಧಾರ ಮಲ್ಪಲೆ ನಮ್ಮ ಬುಡಿದಿ ಜೋಕುಲ್ನೊಟ್ಟಿಗೆ ನಮಗೆ ಕುಲ್ಯರಾಗಿ ಒಂಜಿ ಟೈಮ್ ಇಜ್ಜಿ ನಮ್ಮ ಪರ್ದು ಓಲೋಲು ಏರೇರ್ನ ಇಲ್ಲಡ ಬೂರುವ ಖಂಡಿತವಾದಲ್ಲಿ ಎಡ್ಡೆ ಅಲೆ ನಿಕ್ಲ ಮಾತಾಡ ಲೈಫ್ ಎಡ್ಡ ಆಡು ಬಂಡದಿ ಅನ್ನ ಕೈ ಮುಗಿದ ನಿಕ್ಲಡ ಕೇಂಡವ್ರನ್ನ ಅವಕಾಶಕ್ಕಾದ ಧನ್ಯವಾದ. ನಮ್ಮ ಈ ಕಾರ್ಯಕ್ರಮದಲ್ಲಿ ಶ್ರೀ ಲೋಕೇಶ್ ಹೆಗ್ಡೆ ಅಧ್ಯಕ್ಷರು ತಾಲೂಕು ಜನಜಾಗೃತಿ ವೇದಿಕೆ ಪುತ್ತೂರು ತಾಲೂಕು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಇನ್ನೋರ್ವ ಅತಿಥಿ ನೋಣಯ್ಯ ಪೂಜಾರಿ ಅಧ್ಯಕ್ಷರು ಜನಜಾಗೃತಿ ವೇದಿಕೆ ಗೋಳಿತೊಟ್ಟು ವಲಯ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಇನ್ನೋರ್ವ ಅತಿಥಿಗೆ ಸುಂದರ್ ಗೌಡ ಒಗ್ಗ ಅಧ್ಯಕ್ಷರು ಮಂಜುನಾಥೇಶ್ವರ ಭಜನಾ ಪರಿಷತ್ ಕಡಬ ತಾಲೂಕು ಇವರಿಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ರೀತಿ ಪ್ರಕಾಶ್ ಚಂದ್ರ ರೈ ಮುಗುರುಗುತ್ತು ಗೌರವಾಧ್ಯಕ್ಷರು ಬೆಳ್ಳಿಗೊಳ್ಳು
ತುಳುಕೂಟ ಸೋಣೂರು ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಇನ್ನೋರ್ವ ಅತಿಥಿ ಕುಮಾರಿ ರಾಜೇಶ್ವರಿ ಕೆ, ಮಾಜಿ ಅಧ್ಯಕ್ಷರು ತಾಲೂಕು ಪಂಚಾಯತ್ ಕಡಬ, ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಜಯಸೂರ್ಯ ಮಾತೋಡಿ, ಸಂಚಾಲಕರು ಪ್ರಗತಿ ವಿದ್ಯಾಸಂಸ್ಥೆ ಕಾಣೆಯವರು, ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ವಿಶ್ವನಾಥ ನಿರ್ದೇಶಕರು ಚಾರುಕ ಕೃಷಿ ಪರಿಷತ್ತಿನ ನಿಯಮಿತ ಕಾಣೆಯವರು, ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ರೀತಿ ಜನಜಾಗೃತಿ ಕಡಬ ತಾಲೂಕು ಇದರ ಅಧ್ಯಕ್ಷರು ಮಹೇಶ್ ಕೆ ಸವಣೂರು, ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಸಜ್ಜನ್ ಕುಮಾರ್ ಜೈನ್ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷರು ಮಧ್ಯವದನ ಶಿಬಿರ, ಇವರಿಗೂ ತಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ರೋಣಯ್ಯ ಪೂಜಾರಿ, ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.